ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಲೆವೆಲ್ 3 ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣದ ಜೊತೆಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च. हे कृष्णकरुणा सिन्धो दीनबन्धो जगत्पते गोपेशा गोपिका कान्ता राधाकान्ता नमोऽस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनेते नामिने. नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यादेशतारिणे. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा कृष्ण कृष्णा हरे 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 राम 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 हरे हरे. इस्कॉन श्री श्री राधा गोविंद की जय. श्री श्री गौर निताई की जय. श्रील प्रभुपाद की जय. श्रील गुरुदेव की जय. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಗುರುದೇವ ಕಿ ಜೈ. ಹರೇ ಕೃಷ್ಣ. ಸೊ ಇವತ್ತಿನ ತರಗತಿನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾವೊಂದು ಭಜನನ್ನ ನೋಡ್ಕೊಂಡು ಬರೋಣ. ಇದು ಶ್ರೀಲ ನರೋತ್ತಮ ದಾಸ್ ಠಾಕೂರ್ ಅವರು ಬರೆದಿರುವಂತದ್ದು. ಇದಕ್ಕೆ ಸಖಿ ವೃಂದ ವಿಜ್ಞಪ್ತಿ ಅಂತ ಕರೀತಾರೆ. ಎಲ್ಲೂ ಕೂಡ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. राधा कृष्ण प्राण मोरा जुगल किशोर. राधा कृष्ण प्राण मोरा जुगल किशोर. जीवने मरणे गति आरो नाही मोर. जीवने मरणे गति आरो नाही मोर. राधा कृष्ण प्राण मोरा जुगल किशोर. राधा कृष्ण प्राण मोरा जुगल किशोर. कालिंदीर फूले केली
राधा मेरवना कालिंदीर फूले केली राधा मेरवना रतना बेबीरा ऊपर बुसा बोधू जाना रतना बेबीरा ऊपर बुसा बोधू जाना राधा कृष्ण पाण मोरा जुगल किशोर श्याम गौरी अंगे दीपो चंदनी रगंधा श्याम गौरी अंगे दीपो चंदनी रगंधा चामराडुला कवे हिरिमुख चंद्रा चामराडुला कवे हिरिमुख चंद्रा राधा कृष्ण प्राण मोरा जुगल किशोर राधा कृष्ण प्राण मोरा जुगल किशोर गातिया मला तीर्मला दिवोदहार गले गातिया मला तीर्मला दिवोदहार गले ಅದರಿ ತೊಲಿಯಾದಿಬೋ ಕಚಿರತಾಂಗೂಲಿ ಅದರಿ ತೊಲಿಯಾದಿಬೋ ಕಚಿರತಾಂಗೂಲಿ राधा कृष्ण प्राण मोरा जुगल किशोर ललिता विशाखारी जटा सखी वृंदा ललिता विशाखारी जटा सखी वृंदा अन्याय कोरिब शिवा चरणारविंदा अन्याय कोरिब शिवा चरणारविंदा राधा कृष्ण प्राण मोरा जुगल किशोर राधा कृष्ण प्राण मोरा जुगल किशोर श्री कृष्ण चैतन्य प्रभु दासेरानुदास श्री कृष्ण चैतन्य प्रभु दासेरानुदास सेवाभिलाषा करे नरोत्तम दास सेवाभिलाषा करे नरोत्तम दास राधा कृष्ण प्राण मोरा जुगल किशोर राधा कृष्ण प्राण मोरा जुगल किशोर जीवने मरणे गति आरो नाही मोर जीवने मरणे गति आरो नाही मोर हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे
ಹರೇ ಕೃಷ್ಣ. ಈ ಒಂದು ಭಜನ್ ಇದನ್ನ ಶಯನ ಆರತಿ ಅಂತೂ ಕೂಡ ಕರೀತಾರೆ. ಸೊ ಇಸ್ಕಾನ್ ಟೆಂಪಲ್ ನಲ್ಲಿ ಸಂಜೆ ಹೊತ್ತಲ್ಲಿ ಸೊ ಭಗವಂತನನ್ನ ಆ ಮಲಗಿಸ್ಲಿಕ್ಕೆ ಜೋಗುಳ ಆಡುವಂತಹ ಒಂದು ಆ ಭಜನ್ ಇದು. ಸೊ ಇದ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮೊದಲನೇ ಸ್ಥಾನದಲ್ಲಿ ದಿವ್ಯ ಪ್ರೇಮಿಗಳಾದ ಈ ಮತ್ತೆ ರಾಧಾ ಕೃಷ್ಣ. ಸೊ ಇವರು ನರೋತ್ತಮ ದಾಸರು ಹಾಡ್ತಾ ಇದ್ದಾರೆ, ಇವರು ನನ್ನ ಜೀವ. ಸೊ ಜೀವನ ಮತ್ತೆ ಮರಣದಲ್ಲಿ ಇವರನ್ನ ಹೊರತುಪಡಿಸಿ ನನಗೆ ಬೇರೆ ಯಾವುದು ಕೂಡ ಆಶಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಯಮುನಾ ನದಿಯ ದಡದಲ್ಲಿ, ಆ ಯಮುನಾ ನದಿಯ ದಡದಲ್ಲಿ ಇರುವಂತಹ ಕದಂಬ ವೃಕ್ಷಗಳ ವನದಲ್ಲಿ ಸೊ ಅವರನ್ನ ನಾನು ಆ ಒಂದು ಮಿಂಚ್ತಾ ಇರುವಂತಹ ರತ್ನಗಳ ಸಿಂಹಾಸನದಲ್ಲಿ ಓ ಅವರು ತೂಗ್ತಾ ಇರೋದನ್ನ ನಾನು ನೋಡ್ತಾ ಇದ್ದೇನೆ. ಸೊ ಆ ತೂಗ್ತಾ ಇರೋದು ಅಂದ್ರೆ ಅಂತ ಒಂದು ರತ್ನದಲ್ಲಿ ನಾನು ಅವರನ್ನ ಕುಳ್ಳರಿಸಿ ನಾನು ಅವರನ್ನ ತೂಗುವೆ ಅಂತ ಹೇಳ್ತಾರೆ. ಮತ್ತೆ ಅವರ ದೇಹಗಳನ್ನ ಅಂದ್ರೆ ರಾಧಾಕೃಷ್ಣರ ದೇಹಗಳನ್ನ ನಾನು ಚಂದನದಿಂದ ಲೇಪಿಸ್ತೀನಿ, ಮತ್ತೆ ಅವರಿಗೆ ನಾನು ಚಾಮರದ ಗಾಳಿಯನ್ನ ಬೀಸ್ತೀನಿ, ಮತ್ತೆ ಅವರ ಚಂದ್ರ ಬಿಂಬಗಳಂತಹ ಮುಖಗಳನ್ನ ನಾನು ಎಂದು ನೋಡ್ತೀನೋ ಗೊತ್ತಿಲ್ಲ, ಆದ್ರೆ ನನಗೆ ಈ ಸೇವೆಯನ್ನ ಮಾಡುವಂತ ಆಸೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮಾಲತಿ ಪುಷ್ಪಗಳಿಂದ ಮಾಲೆಯನ್ನು ಮಾಡಿ ಅವರ ಕಂಠಗಳನ್ನು ಅಲಂಕರಿಸುತ್ತೇನೆ. ಮಾಲತಿ ಅನ್ನುವಂತಹ ಪುಷ್ಪಗಳು, ಸೊ ಅದರ ಮಾಲೆಯನ್ನ ಮಾಡಿ ನಾನು ಕಂಠಗಳನ್ನ ಆ ಅವರ ಕಂಠಗಳನ್ನ ನಾನು ಅಲಂಕರಿಸ್ತೇನೆ. ಆಮೇಲೆ ಅವರಿಗೆ ಕರ್ಪೂರ ಸುವಾಸಿತವಾದಂತಹ ತಾಂಬೂಲಗಳನ್ನ ನಾನು ಅರ್ಪಿಸುವೆ ಅಂತ ಹೇಳ್ತಾರೆ. ಲಲಿತಾ ವಿಶಾಖೆಯರ ನಾಯಕತ್ವದಲ್ಲಿ ಸಖಿಯರ ಅನುಮತಿಯಿಂದ ಅಂದ್ರೆ ನರೋತ್ತಮ ದಾಸ್ ಠಾಕೂರ್ ಅವರು ಕೂಡ ಶ್ರೀಕೃಷ್ಣ ರಾಧಾಕೃಷ್ಣರ ಪಾದ ಸೇವೆಯನ್ನ ಮಾಡ್ಬೇಕು ಅಂದ್ರೆ ಆ ರಾಧೆಯರ ಸಖಿಗಳ ಅನುಮತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ನಾನು ಅವರ ನಾಯಕತ್ವದ ಅಡಿಯಲ್ಲಿ ಆ ಸಖಿಯರ ಅನುಮತಿಯನ್ನ ಪಡೆದು ನಾನು ಅವರ ಪಾದ ಸೇವೆಯನ್ನ ಮಾಡ್ತೇನೆ. ಸೊ ಶ್ರೀಕೃಷ್ಣ ಚೈತನ್ಯ ಪ್ರಭುವಿನ ದಾಸ ನಾನಾಗಿದ್ದೇನೆ. ಸೊ ಈ ನರೋತ್ತಮ ದಾಸ ಈ ರಾಧಾಕೃಷ್ಣರ ಸೇವೆಯನ್ನ ನಾನು ಆಶಿಸ್ತಾ ಇದ್ದೇನೆ. ಸೊ ಅದು ನನಗೆ ಯಾವಾಗ ಸಿಗುತ್ತೆ ಅನ್ನುವಂತಹ ಆಸೆಯಲ್ಲಿ ಅವರು ಈ ಒಂದು ವಿಜ್ಞಪ್ತಿಯನ್ನ ಬರೆದಿರುವಂತದ್ದು. ತುಂಬಾ ಚೆನ್ನಾಗಿರುವಂತದ್ದು ಹಾಡು. ಯೂಟ್ಯೂಬ್ ಅಲ್ಲಿ ಇದೆ, ಚೆನ್ನಾಗಿದೆ ಅವ್ರು ಹಾಡಿರೋದು, ಕೇಳ್ಬೋದು, ಕೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತಿನ ತರಗತಿನ ಪ್ರಾರಂಭ ಮಾಡೋಣ. ಇವತ್ತಿನ ತರಗತಿ ಇರುವಂತದ್ದು ಸಮ್ಮರಿ ಅಂದ್ರೆ ಈ ಶ್ರೀ ಉಪದೇಶಾಮೃತ ಶ್ಲೋಕಗಳ ಒಂದು ಸಾರಾಂಶವನ್ನ ನಾವು ಇವತ್ತಿನ ದಿನ ತಿಳಿದುಕೊಂಡು ಬರೋಣ. ಈಗಾಗಲೇ ನಾವು 1ರಿಂದ 11ನೇ ಶ್ಲೋಕಗಳವರೆಗೂ ಕೂಡ ವಿವರವಾಗಿ ವಿಷಯದ ಅಂಶಗಳನ್ನ ನಾವು ತಿಳಿದುಕೊಂಡು ಬಂದಿದ್ದೀವಿ. ಸೊ ಇವತ್ತಿನ ದಿನ ಸಂಕ್ಷಿಪ್ತವಾಗಿ ಪ್ರತಿಯೊಂದು ಶ್ಲೋಕದ ವಿಷಯದ ಅಂಶಗಳನ್ನ ನಾವು ತಿಳಿದುಕೊಂಡು ಬರೋಣ. ಎಲ್ಲರ ಹತ್ರ ಪುಸ್ತಕ ಇದೆ, ಎಲ್ಲರೂ ಪುಸ್ತಕವನ್ನ ತೆಗೆದಿಟ್ಕೊಳ್ಳಿ. ಪುಸ್ತಕವನ್ನ ಓದ್ಲಿಕ್ಕೇನು ನಾನು ಹೇಳಲ್ಲ, ಯಾಕಂತಂದ್ರೆ ತುಂಬಾ ಸಮಯ ಆಗೋಗುತ್ತೆ. ಹಾಗಾಗಿ ಸೊ ಇಲ್ಲಿ ಉಪದೇಶಾಮೃತದ ಮುನ್ನುಡಿಯನ್ನ ತೆರೀರಿ ಎಲ್ರು. ಉಪದೇಶ ಅಮೃತ, ಅಮೃತದಂತ ಇರುವಂತಹ ಉಪದೇಶಗಳು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಮೃತ ಅನ್ನಕ್ಕೆ ಇಲ್ಲಿ 2 ರೀತಿಯಾದಂತಹ ವಿಷಯಗಳನ್ನ ನಾವು ತಿಳಿದುಕೊಳ್ಬಹುದು. ಒಂದು ಮೃತ ಇಲ್ಲದೆ ಇರುವಂತಹ ಉಪದೇಶಗಳು, ಎರಡನೇದು ಅಮೃತ ಧಾರಿಯಂತೆ ನಮ್ಗೆ ಕೊಟ್ಟಿರುವಂತದ್ದು. ಅಂದ್ರೆ ಅಮೃತ ಅನ್ನುವಂಥದ್ದು ಅಮರವಾಗಿರಿಸುವಂಥದ್ದು ನಮ್ಮನ್ನ, ಮತ್ತೆ ಜೊತೆಗೆ ಅಮೃತದ ಧಾರಿಯನ್ನ ಕೊಡುವಂಥದ್ದು. ಉಪದೇಶಗಳೆಲ್ಲವೂ ಕೂಡ ಅಮೃತವಾಗಿವೆ ಅನ್ನೋದನ್ನ ಇಲ್ಲಿ ತಿಳಿಸಲಾಗುತ್ತೆ. ಸೊ ಈ ಅಮೃತದಂತಹ ಉಪದೇಶಗಳನ್ನ ನಮ್ಗೆ ಶ್ರೀಲ ರೂಪ ಗೋಸ್ವಾಮಿ ಅವರು ತಮ್ಮ ಗ್ರಂಥಗಳಲ್ಲಿ ಕೊಟ್ಟಿರುವಂಥದ್ದು. ಆ ಗ್ರಂಥಗಳಲ್ಲಿ ಶ್ರೀಲ ಪ್ರಭುಪಾದವರು ನಮ್ಗೆ ಸಂಕ್ಷಿಪ್ತವಾದಂತಹ ಭಾವಾರ್ಥಗಳನ್ನ ನಮ್ಗೆ ತಿಳಿಯೋ ಹಾಗೆ ಬರೆದುಕೊಟ್ಟಿರುವಂಥದ್ದು. ಮತ್ತೆ ಇಲ್ಲಿ ರೂಪ ಗೋಸ್ವಾಮಿ ಅವರಿಗೆ ಈ ವಿಷಯಗಳು, ಈ ಒಂದು ಶ್ಲೋಕದಲ್ಲಿರುವಂತಹ ಉಪದೇಶಗಳನ್ನ ಯಾರು ಕೊಟ್ಟಿರೋದು, ಯಾರು ತಿಳಿಸಿರೋದು ಅಂತಂದಾಗ ಇವುಗಳನ್ನ ವಿವಿಧ ಗ್ರಂಥಗಳಿಂದ ಆಯ್ಕೆ ಮಾಡ್ಕೊಂಡಿರುವಂಥದ್ದು. 1ರಿಂದ 4ನೇ ಶ್ಲೋಕವರೆಗೂ ಕೂಡ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಹಿಂದೆ ಹೇಳಿರೋ ಹಾಗೆ ಮಹಾಭಾರತದಿಂದ ಆಯ್ಕೆ ಮಾಡ್ಕೊಂಡಿರುವಂಥದ್ದು, ಮತ್ತೆ ಇನ್ನ ಕೆಲವೊಂದನ್ನ ಈ
1ರಿಂದ 4ವರೆಗೂ ಕೂಡ ಮಹಾಭಾರತದಿಂದ ಆಯ್ಕೆ ಮಾಡ್ಕೊಂಡಿರುವಂತದ್ದು. ಅದೇ ಶಾಂತಿ ಪರ್ವದಿಂದ. ಇನ್ನು ಉಳಿದ ಗ್ರಂಥಗಳಿಂದ ಆಯ್ಕೆ ಮಾಡ್ಕೊಂಡಿರುವಂತದ್ದು. ಮತ್ತೆ ಇನ್ನು 5, 6, 7, 8 ಇವುಗಳನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳು ನಮ್ಗೆ ಚೈತನ್ಯ ಮಹಾಪ್ರಭುಗಳು ಇದನ್ನ ಶ್ರೀಲರೂಪ ಗೋಸ್ವಾಮಿ ಅವರಿಗೆ ಕೊಟ್ಟಿರುವಂತದ್ದು. ಶ್ರೀಲರೂಪ ಗೋಸ್ವಾಮಿ ಅವ್ರಿಗೇನೆ ಯಾಕೆ ಈ ಒಂದು ಉಪದೇಶಗಳನ್ನ ತಿಳಿಸಿರೋದು ಅಂತಂದ್ರೆ, ಒಂದಿನ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥಪುರಿಯಲ್ಲಿ ಇದ್ದಾಗ, ಜಗನ್ನಾಥಪುರಿಯಲ್ಲಿ ಇರುವಂತಹ ಒಂದು ಸಮುದ್ರ, ಆ ಸಮುದ್ರದ ಅಡಿಯಲ್ಲಿ ಅವರು ವಿಹಾರಕ್ಕೆ ಹೋದಾಗ, ಆ ಸಂಜೆ ಹೊತ್ತಿನಲ್ಲಿ ಆ ಒಂದು ಸಮುದ್ರದ ಬಣ್ಣವನ್ನ ನೋಡಿ, ಸೊ ಬ್ಲೂ ಬ್ಲಾಕಿಶ್ ಅಂತ ಹೇಳ್ತೇವೆ. ಸೊ ಕಪ್ಪು ಬಣ್ಣದಾಗಿರುವಂತಹ ನೀಲಿ ಬಣ್ಣದ ಆ ಒಂದು ಸಮುದ್ರ ಮತ್ತೆ ಆಕಾಶವನ್ನ ನೋಡಿ ಭಗವಂತನನ್ನ ಕಾಣುವಂತ, ಕೃಷ್ಣನನ್ನ ಕಾಣುವಂತಹ ವಿರಹ ಅವ್ರಿಗೆ ಕಾಡುತ್ತೆ. ಆ ವಿರಹ ಕಾಡಿದಾಗ ಅವರು ವಿರಹದಲ್ಲಿ ಬೆಂದು ಅವರು ಪ್ರಸ್ತುತವಾಗಿ ಇರುವಂತಹ ಈ ಲೋಕವನ್ನೇ ಮರೆತು ಬಿಡ್ತಾರೆ. ಸೊ ಮರೆದು ಆ ವಿರಹದಲ್ಲಿ ಅವರು ಭಾವುಕರಾಗ್ಬಿಡ್ತಾರೆ. ಆ ಭಾವುಕತೆಯನ್ನ ನೋಡಿ ಅಲ್ಲಿ ಇರುವಂತಹ ಎಲ್ಲ ಭಕ್ತರು ಅವರನ್ನ ಮರಳಿ ಆ ಈ ಒಂದು ಬಾಹ್ಯ ಲೋಕಕ್ಕೆ ತೆಗೆದುಕೊಂಡು ಬರ್ಬೇಕಂದ್ರೆ ಅವ್ರಿಗೆ ಬಹಳ ಸಮಯ ತೆಗೆದುಕೊಳ್ಳುತ್ತೆ. ಸೊ ಆವಾಗ ಆ ಒಂದು ಸಮಯದಲ್ಲಿ, ಆ ವಿರಹ ವೇದನೆಯ ಸಮಯದಲ್ಲಿ ಅವ್ರು ಯಾವ ಯಾವ ಶ್ಲೋಕಗಳನ್ನ ಹೇಳಿದ್ರು ಆ ಶ್ಲೋಕಗಳನ್ನ ಶ್ರೀಲರೂಪ ಗೋಸ್ವಾಮಿ ಅವರು ಅವುಗಳನ್ನ ಉಪದೇಶವನ್ನಾಗಿ ಆಯ್ಕೆ ಮಾಡ್ಕೊಂಡಿರುವಂತದ್ದು. ಮತ್ತೆ ಜೊತೆಗೆ ಈ ಶ್ರೀಲರೂಪ ಗೋಸ್ವಾಮಿ ಅವರು ಕೊಟ್ಟಿರುವಂತಹ, ಅಂದ್ರೆ ಈ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರುವಂತಹ ಈ ಶ್ಲೋಕಗಳನ್ನ, ಉಪದೇಶಗಳನ್ನ ಇವರು ಮತ್ತೆ ಜೀವ ಗೋಸ್ವಾಮಿ ಅವ್ರಿಗೂ ಕೂಡ ಪತ್ರದ ಮೂಲಕ ಬರೆದಿರುವಂತದ್ದು. ಸೊ ಇದು ಘಟನೆಯು ಕೂಡ ನಾನು ನಿಮ್ಗೆ ಮೊದಲನೆಯ ತರಗತಿಯಲ್ಲಿ ಸೊ ನಾನು ತರಗತಿ ತೆಗೆದುಕೊಂಡಾಗ ನಾನು ಈ ವಿಷಯವನ್ನ ನಿಮ್ಗೆ ತಿಳಿಸಿದ್ದೀನಿ. ಸೊ ಇಷ್ಟು ಈ ಒಂದು ಉಪದೇಶಗಳನ್ನ ಕೊಡ್ಲಿಕ್ಕೆ ಕಾರಣ. ಮತ್ತೆ ಈ ಉಪದೇಶಗಳನ್ನ ಇರುವಂತದ್ದು ಈ 6 ಗೋಸ್ವಾಮಿಗಳ ಒಂದು ಉಡುಗೆ ಅಂತ ಹೇಳ್ಬೋದು. ಸೊ ಹೇಗೆ ಶ್ರೀಲರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ಜೀವ ಗೋಸ್ವಾಮಿ ಮತ್ತೆ ಗೋಪಾಲ ಭಟ್ಟ ಗೋಸ್ವಾಮಿ. ಸೊ ಇವರು 6 ಗೋಸ್ವಾಮಿಗಳು ಕರೀತೇವೆ. ಈ 6 ಗೋಸ್ವಾಮಿಗಳು ಕೂಡ ಈ ಒಂದು ಉಪದೇಶಗಳನ್ನ, ಸೊ ಇದರ ಪ್ರಾಮುಖ್ಯತೆಯನ್ನ ನಮ್ಗೆ ಇಲ್ಲಿ ತಿಳಿಸ್ತಾರೆ. ಸೊ ಹೀಗೆ ಈ ಒಂದು ಉಪದೇಶಾಮೃತ ಅನ್ನುವಂಥದ್ದು ನಮ್ಗೆ ಈ ಚೈತನ್ಯ ಮಹಾಪ್ರಭುಗಳ ಒಂದು ಧ್ಯೇಯ, ಮಿಷನ್ ಅನ್ನ ತಿಳ್ಕೊಳ್ಳಿಕ್ಕೆ ಅನುಕೂಲವನ್ನ ಮಾಡ್ಕೊಡುತ್ತೆ. ಅಂದ್ರೆ ಒಟ್ಟಾರೆ ಈ ಒಂದು ಚೈತನ್ಯ ಮಹಾಪ್ರಭುಗಳ ಮಿಷನ್, ಈ ಕೃಷ್ಣ ಪ್ರಜ್ಞಾ ಆಂದೋಲನ ಏನು ತಿಳಿಸುತ್ತೆ ಅಂತಂದ್ರೆ, ಕೃಷ್ಣ ವಿಜ್ಞಾನವನ್ನ ತಿಳಿಸ್ಲಿಕ್ಕೆ ನಮ್ಗೆ ಸಹಾಯವನ್ನ ಮಾಡುವಂಥದ್ದು ಈ 6 ಗೋಸ್ವಾಮಿಗಳು ಬರೆದಂತಹ ಗ್ರಂಥಗಳು. ಮತ್ತೆ ಜೊತೆಗೆ ಈ ಕೃಷ್ಣನ ಕಾರ್ಯ ಚಟುವಟಿಕೆಗಳು, ಅವನ ಲೀಲೆಗಳು, ಅವನ ಗೋಪಿಕೆಯರ ಜೊತೆಗಿನ ಲೀಲೆಗಳು, ಇವುಗಳನ್ನೆಲ್ಲನೂ ಕೂಡ ನಮಗೆ ತಿಳಿಸುವಂಥದ್ದು. ಮತ್ತೆ ಯಾವ ಶ್ರೀ ಚೈತನ್ಯ ಮಹಾಪ್ರಭುಗಳು ಯಾವ ಒಂದು ಭಾವದಲ್ಲಿ ಅವರು ಕಲಿಯುಗದಲ್ಲಿ ಅವತರಿಸಿದರು ಅನ್ನುವಂಥದ್ದು, ಶ್ರೀಮತಿ ರಾಧಾರಾಣಿ ಅವರ ಒಂದು ಭಾವದಲ್ಲಿ ಅವರು ಬಂದಿರುವಂಥದ್ದು. ಸೊ ಇವುಗಳ ಕುರಿತಾಗಿ ನಮ್ಗೆ ಈ ರಾಧೆ ಮತ್ತೆ ಕೃಷ್ಣರ ಕೆಲವೊಂದು ಪ್ರೀತಿಯ ವಿನಿಮಯಗಳನ್ನು ಕೂಡ ಇಲ್ಲಿ ನಮಗೆ ಇವರ ಒಂದು ಗ್ರಂಥಗಳಿಂದ, ಇವರು ಗೋಸ್ವಾಮಿಗಳ ಗ್ರಂಥಗಳಿಂದ ನಮ್ಗೆ ತಿಳಿಯುತ್ತೆ. ಸೊ ಮತ್ತೆ ಈ ಗೋಸ್ವಾಮಿಗಳ ವಿಷಯ ಆದ್ರೆ, ಈ ಒಂದು ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್, ಉಪದೇಶಾಮೃತ, ಸೊ ಇದರ ಒಂದು ಪ್ರಾಮುಖ್ಯತೆಯನ್ನು ಕೂಡ ನಮ್ಗೆ ತಿಳಿಸ್ತಾರೆ. ಸೊ ಇಲ್ಲಿ ಏನು ಈ ಒಂದು ಪುಸ್ತಕದ ಒಂದು ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ, ಇಲ್ಲಿ ಮೊದಲೇದು ಶ್ರೀಲರೂಪ ಗೋಸ್ವಾಮಿಯವರನ್ನ ಅವರ ಮಹಿಮೆಗಳನ್ನ ತಿಳಿಸಲಾಗುತ್ತೆ. ಆ ಮಹಿಮೆಗಳನ್ನ ತಿಳಿಸ್ಲಿಕ್ಕೆ ಅವರ ಮಹಿಮೆಗಳನ್ನ ತಿಳಿಸಲಾಗುತ್ತೆ. ಈ ಶ್ರೀಲರೂಪ ಗೋಸ್ವಾಮಿ ಅವರು ಏನ್ ತಿಳಿಸ್ತಾರಂತಂದ್ರೆ, ಈ ದೇವೋತ್ತಮ ಪರಮ ಪುರುಷ ಹೇಗೆ ಈ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುಗಳಾಗಿ ಬಂದಾಗ, ಸೊ ಅವ್ರ ಜೊತೆಗೆ ಬಂದಂತಹ ಮತ್ತೆ ಇತರ ಅಸೋಸಿಯೇಟ್ಸ್ ಅಂತ ಹೇಳ್ತೇವೆ, ಅವರ ಜೊತೆಗೆ ಇರೋರು ಹೇಗೆ ಎಲ್ರು ಕೂಡ ತಮ್ಮ ಭಗವದ್ ಧಾಮದಿಂದಾನೇ ಈ ವಿಷಯಗಳನ್ನ ನಮ್ಗೆ ತಿಳಿಸ್ಲಿಕ್ಕೆ ಬಂದಿರುವಂತದ್ದು ಈ ಹರಿನಾಮ ಜಪದ ಕುರಿತಾಗಿ, ಈ ಒಂದು ಕೃಷ್ಣ ಪ್ರಜ್ಞಾ ಆಂದೋಲನದ ಮೂಲಕ. ಮತ್ತೆ ಈ 6 ಗೋಸ್ವಾಮಿಗಳಲ್ಲಿ ಈ ಶ್ರೀಲರೂಪ ಗೋಸ್ವಾಮಿ ಅವರು ಅವರ ನಾಯಕರಾಗಿದ್ರು. ಈ ಶ್ರೀಲರೂಪ ಗೋಸ್ವಾಮಿ ಅವರ ಒಂದು ನಾಯಕತ್ವದ ಅಡಿಯಲ್ಲಿ ಸೊ ಈ ಎಲ್ಲ ಉಪದೇಶಗಳನ್ನ ನಮ್ಗೆ ಪ್ರಸ್ತುತಪಡಿಸಿರುವಂತದ್ದು. ಮತ್ತೆ
ಈ ಕೃಷ್ಣ ಪ್ರಜ್ಞಾ ಆಂದೋಲನವನ್ನ ಆ ಈ ಆ ಶ್ರೀಲ ರೂಪ ಗೋಸ್ವಾಮಿಯವರ ಪ್ರತಿನಿಧಿತ್ವದ ಅಡಿಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಅಂತಂದ್ರೆ ನಾವೆಲ್ಲರೂ ಕೂಡ ರೂಪಾನುಗರು. ಶ್ರೀಲ ರೂಪ ಗೋಸ್ವಾಮಿಯವರು ಶ್ರೀಲ ರೂಪ ಗೋಸ್ವಾಮಿಯವರ ಆ ಪ್ರಾತಿನಿಧಿತ್ವದ ಅಡಿಯಲ್ಲಿ ಈ ಒಂದು ಕೃಷ್ಣ ಪ್ರಜ್ಞಾ ಆಂದೋಲನ ಆ ನಡೆಸ್ತಾರೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಮತ್ತೆ ಇದ್ರ ಉದ್ದೇಶವನ್ನ, ಉಪದೇಶಾಮೃತದ ಒಂದು ಉದ್ದೇಶವನ್ನ ನಾವು ತಿಳ್ಕೊಂಡಾಗ ಇದು ವೈಷ್ಣವರಿಗೆ, ಅಂದ್ರೆ ಯಾರು ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಈಗಾಗಲೇ ಬಂದಿರೋರು, ಮುಂದುವರಿದವರು, ಇನ್ನು ಪ್ರಗತಿಶೀಲರಾಗಿರೋರು, ಸೊ ಅವರಿಗೆ ಒಂದು ಉತ್ತಮವಾದಂತಹ ಮಾರ್ಗದರ್ಶನ ಆಗಿದೆ ಅಂತ ಹೇಳ್ತಾರೆ. ಮುಖ್ಯವಾಗಿ ಇದು ಕನಿಷ್ಠ ಭಕ್ತರಿಗೆ, ಆರಂಭಿಕ ಭಕ್ತರಿಗೆ ಅಥವಾ ನವ ಭಕ್ತರು ಅಂತ ಹೇಳ್ತೇವೆ, ಅವರಿಗೆ ಮಾರ್ಗದರ್ಶಕವಾಗಿರುವಂತಹ ಚಟುವಟಿಕೆಗಳನ್ನ ತಿಳಿಯಪಡಿಸುತ್ತೆ. ಮತ್ತೆ ಇದು ಒಬ್ಬ ಶುದ್ಧ ಭಕ್ತ ಅಥವಾ ಶುದ್ಧ ವೈಷ್ಣವರಾಗಲಿಕ್ಕೆ ಸಹಾಯ ಮಾಡುವಂಥದ್ದು ಈ ಉಪದೇಶಾಮೃತ. ಸೊ ಈ ಒಂದು ಪುಸ್ತಕದ ಉದ್ದೇಶ ಇದಾಗಿದೆ. ಈ ಉಪದೇಶಾಮೃತದಿಂದ ಮತ್ತೆ ಮುಖ್ಯವಾಗಿ ನಾವು ತಿಳ್ಕೊಳ್ಳುವುದು ಏನು ಅಂತ ಹೇಳಿದಾಗ, ಮುಖ್ಯವಾಗಿ ನಾವು 2 ವಿಷಯಗಳನ್ನ ತಿಳ್ಕೊಳ್ತೇವೆ ಈ ಉಪದೇಶಾಮೃತದಿಂದ. ಯಾವುದು ಭಕ್ತಿಗೆ ಅನುಕೂಲಕರವಲ್ಲ ಅನ್ನೋದನ್ನ ತಿಳ್ಕೊಳ್ತೀವಿ. ಮತ್ತೆ ಯಾವುದು ಭಕ್ತಿಗೆ ಅನುಕೂಲಕರ ಅನ್ನೋದನ್ನ ನಾವು ಮುಖ್ಯವಾಗಿ ತಿಳ್ಕೊಳ್ತೇವೆ. ಸೊ ಈ ವಿಷಯಗಳನ್ನ ಈಗಾಗಲೇ ನಾವು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ತಿಳ್ಕೊಂಡಿದೀವಿ ಅಂತ ನೀವು ಹೇಳ್ಬೋದು. ಹೌದು, ಅಲ್ಲಿನೂ ಕೂಡ ನಾವು ತಿಳ್ಕೊಂಡಿದೀವಿ. ಆದ್ರೂ ಕೂಡ ಇವು ಅಲ್ಲಿ ಇರುವಂತದ್ದು ನಿಯಮಗಳ ಅಡಿಯಲ್ಲಿ ಹೇಳಿದ್ರೆ, ಇವುಗಳನ್ನ ಆದೇಶದ ಅಡಿಯಲ್ಲಿ ಹೇಳ್ತಾರೆ. ಅಲ್ಲಿ ನಿಯಮಗಳಂತಂದ್ರೆ ಆ ನಿಯಮಗಳು ನಮ್ಗೆ ಬಿಟ್ಟಿರೋದು, ನೀವು ಮಾಡಿ ಬಿಡಿ. ಆದ್ರೆ ಇಲ್ಲಿ ಗುರುಗಳು ಕೊಟ್ಟಿರುವಂತಹ ಉಪದೇಶ ಅಂದ್ರೆ ಆದೇಶಗಳು, ಆ ಆದೇಶಗಳ ಅಡಿಯಲ್ಲಿ ಈ ಭಕ್ತಿಯನ್ನ ಮಾಡುವಂಥದ್ದು. ಯಾವುಗಳನ್ನ ನಾವು ಅಂದ್ರೆ ಫೇವರೇಬಲ್, ಅನ್ಫೇವರೇಬಲ್ ಅಂತ ಹೇಳ್ತೇವೆ. ಸೊ ಅನುಕೂಲ, ಪ್ರತಿಕೂಲಕರವಾದಂತ ಭಕ್ತಿಯನ್ನ ನಮ್ಗೆ ಈ ಒಂದು ಪುಸ್ತಕದಲ್ಲಿ ತಿಳಿಸ್ಕೊಡ್ತಾ ಇರುವಂತದ್ದು. ಮತ್ತೆ ಈ ಅನುಕೂಲಕರವಾದಂತಹ ಭಕ್ತಿ ಮತ್ತೆ ಪ್ರತಿಕೂಲಕರವಾದಂತಹ ಭಕ್ತಿ, ಇವುಗಳನ್ನ ತಿಳ್ಕೊಂಡ್ರೆ ಏನಾಗತ್ತೆ, ಅಥವಾ ಇವುಗಳ ಪಾಲನೆಯಿಂದ ಏನಾಗತ್ತೆ? ಇವುಗಳ ಪಾಲನೆಯಿಂದ ನಾವು ಬಹಳ ಬೇಗ ನಮ್ಮ ಭಾವ ಭಕ್ತಿಯನ್ನ ಜಾಗೃತಗೊಳಿಸ್ಕೊಳ್ಬಹುದು. ಸೊ ಯಾವಾಗ ಭಾವ ಭಕ್ತಿ ಜಾಗೃತಗೊಳ್ಳುತ್ತೋ ಅವಾಗ ಪ್ರೇಮ ಭಕ್ತಿ ಬೀಜ ನಮ್ಮಲ್ಲಿ ಹುಟ್ಟುತ್ತೆ. ಸೊ ಇದರಿಂದ ಇದು ತುಂಬಾನೇ ವಿರಳ, ಪ್ರೇಮ ಭಕ್ತಿ ಅನ್ನೋದು ತುಂಬಾನೇ ವಿರಳ. ಆದ್ರೂ ಕೂಡ ಈ ಸಾಧನಾ ಭಕ್ತಿಯಲ್ಲಿ ಇರುವಂತಹ ಈ ವೈದಿ ಸಾಧನಾ ಭಕ್ತಿ, ಅಂದ್ರೆ ಈಗಾಗಲೇ ನಾವು ಟೈಪ್ಸ್ ಆಫ್ ಈ ಉತ್ತಮ ಭಕ್ತಿ ವಿಧಾನಗಳನ್ನ ನಾವು ತಿಳ್ಕೊಂಡಿದ್ದೇವೆ. ಭಕ್ತಿ ರಸಾಮೃತ ಸಿಂಧುವಿನಲ್ಲಿ 3 ತರಹದಂತ ಭಕ್ತಿಯನ್ನ ತಿಳ್ಕೊಂಡ್ವಿ: ಸಾಧನಾ ಭಕ್ತಿ, ಭಾವಭಕ್ತಿ ಮತ್ತೆ ಪ್ರೇಮ ಭಕ್ತಿ. ಸಾಧನಾ ಭಕ್ತಿಯಲ್ಲಿ ವೈದಿ ಸಾಧನ ಭಕ್ತಿ ಮತ್ತು ರಾಗಾನುಗ ಸಾಧನ ಭಕ್ತಿ. ವೈದಿನ ಸಾಧನಾ ಭಕ್ತಿ ಅಂತಂದ್ರೆ ಯಾವ ನಿಯಮಗಳ ಅಡಿಯಲ್ಲಿ ನಾವು ಭಕ್ತಿಯನ್ನ ಮಾಡ್ಬೇಕು ಅವುಗಳನ್ನ ನಾವು ಪಾಲಿಸುವಂಥದ್ದು. ನಿಯಮಗಳನ್ನ ಪಾಲಿಸಿ ನಾವು ಭಕ್ತಿಯನ್ನ ಮಾಡೋದು, ಯಾಕಂದ್ರೆ ನಮ್ಗೆ ಸ್ವಾಭಾವಿಕತೆ ಇಲ್ಲ, ಆ ಸ್ವಾಭಾವಿಕವಾಗಿ ನಾವು ನಿಯಮಗಳನ್ನ ಪಾಲಿಸೋದು. ಮತ್ತೆ ರಾಗಾನುಗ ಭಕ್ತಿ, ಇದು ಒಂದು ವೈದಿ ಸಾಧನ ಭಕ್ತಿಯ ಮುಂದಿನ ಒಂದು ಮಾರ್ಗ ಅಥವಾ ಹಂತಾನೆ ಇದು ರಾಗಾನುಗ ಭಕ್ತಿ ಅಂತ ಹೇಳ್ತೇವೆ. ಸೊ ನಿಯಮಗಳನ್ನ ಪಾಲಿಸಿ ನಾವು ಭಕ್ತಿಯನ್ನ ಮಾಡಿದಾಗ ನಾವು ಯಾರನ್ನ ಅನುಸರಿಸಬೇಕು, ಸೊ ಅನುಸರಣೆಯನ್ನ ಮಾಡಿ ಭಕ್ತಿಯನ್ನ ಮಾಡುವುದೇ ಈ ನಮ್ಗೆ ರಾಗಾನುಗ ಭಕ್ತಿ ತಿಳಿಸುವಂಥದ್ದು. ಯಾವಾಗ ಅನುಸರಣೆಯ ಮಾಡಿ ನಾವು ಭಕ್ತಿಯನ್ನ ಜಾಗೃತಗೊಳಿಸ್ತೀವೋ ಅವಾಗ ನಮ್ಗೆ ಸ್ವಾಭಾವಿಕವಾದಂತ ಭಕ್ತಿ ಜಾಗೃತ ಆಗುತ್ತೆ. ಆ ಸ್ವಾಭಾವಿಕ ಭಕ್ತಿಯಿಂದ ಭಾವ ಭಕ್ತಿ ಬರುತ್ತೆ, ಆ ಭಾವದಿಂದ ಪ್ರೇಮ ಭಕ್ತಿ ಜಾಗೃತವಾಗುತ್ತೆ. ಅಂದ್ರೆ ಹೀಗೆ ನಾವು ಈ ಉಪದೇಶಗಳಿಂದ ಈ ಭಕ್ತನಿಗೆ ಅನುಕೂಲಕರವಾದಂತಹ ಭಕ್ತಿಗೆ ಅನುಕೂಲಕರವಾದಂತಹ ಆದೇಶಗಳನ್ನ ಅನುಸರಿಸೋದು, ಮತ್ತೆ ಅನಾನುಕೂಲವಾದಂತಹ ವಿಷಯಗಳನ್ನ ನಾವು ತ್ಯಜಿಸೋದು, ವರ್ಜಿಸೋದು ಅಂತ ಹೇಳ್ತಾರೆ. ಇವುಗಳಿಂದ ನಾವು ಭಾವಭಕ್ತಿ ಪ್ರೇಮ ಭಕ್ತಿಗೆ ಬರಬಹುದು. ಆದ್ರೂ ಕೂಡ ಪ್ರೇಮ ಭಕ್ತಿ ಭಾವಭಕ್ತಿ ತುಂಬಾನೇ ವಿರಳ ಅನ್ನೋದನ್ನ ಹೇಳ್ತಾರೆ. ನಾವು ಈ ಒಂದು ಉಪದೇಶಾಮೃತದಲ್ಲಿ ಆದೇಶಗಳೇನು ಹೇಳಿದ್ವಿ. ಇಲ್ಲಿ ಉದ್ದೇಶವನ್ನ ತಿಳ್ಕೊಂಡಾಗ ನಾವು ಪ್ರೇಮ ಭಕ್ತಿಯನ್ನ ಜಾಗೃತಗೊಳಿಸ್ಕೊಳ್ಬಹುದು ಅಂತ ಹೇಳಿದಾಗ, ಇದು ಒಂದು
ಪ್ರಯಾಣ ಈ ಒಂದು ನಾವು ಶ್ರದ್ಧಾ ಭಕ್ತಿಯಿಂದ ಈ ಪ್ರೇಮ ಭಕ್ತಿ ಅಂತ ಹೇಳ್ತೇವೆ. ಶ್ರದ್ಧಾ ಭಕ್ತಿಯಿಂದ ಪ್ರೇಮ ಭಕ್ತಿಯವರೆಗೆ ಪಯಣವನ್ನ ನಾವು ನೋಡಿದ್ದೀವಿ. ಯಾವ್ದ್ಯಾವ್ದಿದೆ ಶ್ರದ್ಧಾ ಭಕ್ತಿ ಇದು ಇದಕ್ಕೆ ನಾವು ಭಕ್ತಿಯ ಹಂತಗಳು ಅಂತ ಕರಿತೇವೆ. ಭಕ್ತಿಯ ಪ್ರಕ್ರಿಯೆಗಳು ಅಂತ ನಾವು ಕರಿತೇವೆ. ಪ್ರೊಸೆಸಸ್ ಅಂತ ಕರಿತೇವೆ. ಸೊ ಮೊದಲು ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಸೊ ಹೀಗೆ ನಾವು ಶ್ರದ್ಧೆಯಿಂದ ಪ್ರೇಮದವರೆಗೆ ಒಂದು ಪ್ರಯಾಣವನ್ನ ಬೆಳೆಸ್ತೇವೆ. ಆ ಪ್ರಯಾಣವನ್ನ ಬೆಳೆಸುವಾಗ ಈ ಆದೇಶಗಳ ಪಾಲನೆಯನ್ನ ನಾವು ಹೇಗೆ ಮಾಡ್ಬೇಕು ಅನ್ನೋದನ್ನ ಉಪದೇಶಗಳಲ್ಲಿ ಹೇಳಲಾಗುತ್ತೆ. ಈಗ ಶ್ರದ್ಧೆಯಿಂದ ಪ್ರೇಮದವರೆಗೂ ಯಾವ್ಯಾವ ಆದೇಶಗಳು ಯಾವ್ಯಾವ ಅಡಿಯಲ್ಲಿ ಬರ್ತವೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಂಡ್ವಿ. ಈಗ 1ರಿಂದ 3ನೇ ಶ್ಲೋಕನ ನಾವು ಏನು ಶ್ರದ್ಧೆ ಅಂತ ಅನ್ನೋಣ. ನಿಮಿಷ. ಹರಿ ಕೃಷ್ಣ. ಈಗ ಶ್ರದ್ಧಾ ಅಂದ್ರೆ ನಮ್ಗೆ ಉಪದೇಶಾಮೃತದ 1ರಿಂದ 3ನೇ ಶ್ಲೋಕಗಳು ಶ್ರದ್ಧೆಯ ಕುರಿತಾಗಿ ತಿಳಿಸುತ್ತೆ. ಶ್ರದ್ಧೆಯ ಕುರಿತಾಗಿ ತಿಳಿಸುತ್ತೆ ಅಂದ್ರೆ ಶ್ರದ್ಧೆಗಳು ಯಾವ್ಯಾವ್ದ್ರಿಂದ ಬರುತ್ತೆ. ಶ್ರದ್ಧೆ ಅಂದ್ರೆ ಏನು? ಶ್ರದ್ಧೆ ಅಂದ್ರೆ ಭಗವಂತನ ಮೇಲೆ ನಮಗೆ ಸಾಮಾನ್ಯವಾಗಿ ಅಂದ್ರೆ ಸ್ವಾಭಾವಿಕ ಹೋಗಿ ಹುಟ್ಟುವಂತಹ ಒಂದು ನಂಬಿಕೆ, ವಿಶ್ವಾಸ, ಅಚಲವಾದ ನಂಬಿಕೆ ಅಂತ ಹೇಳ್ತೇವೆ. ಸೊ ಅದು ಶ್ರದ್ಧೆ ಅಂತ ಹೇಳ್ತೇವೆ. ಇಲ್ಲಿ ಹೇಗೆ ಅಂತಂದ್ರೆ ಈಗ 1ನೇ ಶ್ಲೋಕದಲ್ಲಿ ಯಾವ ಚಟುವಟಿಕೆಗಳ ನಿಯಂತ್ರಣವನ್ನ ನಾವು ಮಾಡ್ಬೇಕು, ಯಾವ ಚಟುವಟಿಕೆಗಳನ್ನ ನಾವು ತ್ಯಜಿಸಬೇಕು ಅನ್ನೋದನ್ನ ಹೇಳ್ತಾರೆ. ಸೊ ಇಲ್ಲಿ ನಾವು ಒಂದೊಂದು ಕೀವರ್ಡ್ ಅನ್ನ ಇದಕ್ಕೆ ಕೊಟ್ಟಾಗ 1ನೇ ಶ್ಲೋಕ ನಮ್ಗೆ ಗುರುವಿನ ಲಕ್ಷಣಗಳನ್ನ ತಿಳಿಸುತ್ತೆ. ಒಬ್ಬ ಗುರು ಆಗ್ಬೇಕು ಅಂತಂದ್ರೆ, ಆಧ್ಯಾತ್ಮಿಕ ಗುರು ಆಗ್ಬೇಕಂದ್ರೆ, ಆಧ್ಯಾತ್ಮಿಕ ಗುರುವನ್ನ ನಾವು ಪಡಿಬೇಕು ಅಂತಂದ್ರೆ ಆ ಆಧ್ಯಾತ್ಮಿಕ ಗುರುವಿನಲ್ಲಿ ಇರುವಂತ ಲಕ್ಷಣಗಳು ಯಾವ್ದು, ಅಥವಾ ನಾವು ಗುರುಗಳಂತ ಕರೆಸ್ಕೊಂಡ್ರೆ ನಮ್ಮ ಹತ್ರ ಈ ಗುಣಗಳು ಇದೆಯಾ ಅನ್ನೋದನ್ನ ನಾವು 1ನೇ ಶ್ಲೋಕದಿಂದ ತಿಳ್ಕೊಳ್ತೇವೆ. 2ನೇ ಶ್ಲೋಕ ಇದು ಒಂದು ಆಧ್ಯಾತ್ಮಿಕ ಜೀವನದ ಒಂದು ಪತನವನ್ನ ತಿಳಿಸುತ್ತೆ. ಸೊ ಯಾವ ಇಂದ್ರಿಯ ವಿಷಯಗಳಿಗೆ ನಾವು ಲಿಪ್ತರಾದಾಗ, ಯಾವುಗಳನ್ನ ನಾವು ಅನುಸರಿಸಿದಾಗ ಅದರಿಂದ ನಮ್ಮ ಭಕ್ತಿಯ ಜೀವನ ಪತನ ಹೊಂದುತ್ತೆ, ಆಧ್ಯಾತ್ಮಿಕ ಜೀವನದಿಂದ ನಾವು ವಿನಾಶರಾಗ್ತೀವಿ ಅನ್ನೋದನ್ನ 2ನೇ ಶ್ಲೋಕ ತಿಳಿಸುತ್ತೆ. 3ನೇ ಶ್ಲೋಕ ಒಂದು ಆಧ್ಯಾತ್ಮಿಕ ಪ್ರಗತಿಯನ್ನ ತಿಳಿಸುತ್ತೆ. ಸೊ ಒಂದು ಆಧ್ಯಾತ್ಮಿಕ ಜೀವನದ ವಿನಾಶಕ್ಕೆ ಕಾರಣವಾದ್ರೆ ಇನ್ನೊಂದು ಆಧ್ಯಾತ್ಮಿಕ ಜೀವನದ ಪತನಕ್ಕೆ ಪ್ರಗತಿಗೆ ಕಾರಣವಾಗುತ್ತೆ. ಸೊ ಹಾಗೆ ಶ್ರದ್ಧೆಯಲ್ಲಿ 3 ಶ್ಲೋಕಗಳನ್ನ ನಮ್ಗೆ ತಿಳಿಸಲಾಗಿದೆ. ಸೊ ಅದೇ ಶ್ರದ್ಧೆ ಯಾವ್ಯಾವ್ದು 1ನೇ ಶ್ಲೋಕ, 2ನೇ ಶ್ಲೋಕ ಮತ್ತೆ 3ನೇ ಶ್ಲೋಕ. ಅದನ್ನ ಮತ್ತೆ ನಾವು ಬ್ರೀಫ್ ಆಗಿ ನೋಡೋಣ. ಈಗ ಜಸ್ಟ್ ನಾನು ರಫ್ಲಿ ನಿಮ್ಗೆ ಅವಲೋಕನವನ್ನ ಕೊಡ್ತಾ ಇದ್ದೇನೆ. ಮತ್ತೆ 4ರಿಂದ 6ನೇ ಶ್ಲೋಕ. 4ನೇ ಶ್ಲೋಕ ಏನ್ ಹೇಳುತ್ತೆ? ವೈಷ್ಣವರೊಂದಿಗೆ ನಮ್ಮ ವ್ಯವಹಾರಗಳು ಹೇಗಿರ್ಬೇಕು ಅನ್ನೋದನ್ನ ತಿಳಿಸುತ್ತೆ. ಮತ್ತೆ ಅದೇ ಸಾಧು ಸಂಘ ಅಂತ ಕರೀತೇವೆ. ಅಂದ್ರೆ ಈ ಒಂದು ಶ್ರದ್ಧೆಯಿಂದ ಪ್ರೇಮದವರೆಗೆ 2ನೇ ಹಂತ ಸಾಧು ಸಂಘ. ಸಾಧು ಸಂಘಗಳ ಕುರಿತಾಗಿ ತಿಳಿಸುವಂತದ್ದು ಉಪದೇಶಾಮೃತದ 4ನೇ ಶ್ಲೋಕ ಮತ್ತೆ 6ನೇ ಶ್ಲೋಕ. 6ನೇ ಶ್ಲೋಕ ಏನ್ ಹೇಳುತ್ತೆ? ಈ ವೈಷ್ಣವ ಅಪರಾಧ ಹೇಗಿರುತ್ತೆ, ವೈಷ್ಣವ ಅಪರಾಧ ಯಾಕಾಗತ್ತೆ, ಯಾಕೆಂದ್ರೆ ನಾವು ಭಕ್ತರನ್ನ ಸೊ ಬೇರೆ ತರನಾಗಿ ಭೌತಿಕವಾಗಿ ನಾವು ಕಂಡಾಗ, ಅಥವಾ ನಾವು ಈ ಭಕ್ತರನ್ನ ಹೇಗೆ ಕಾಣಬಾರ್ದು ಅನ್ನೋದನ್ನ ನಮ್ಗೆ ಇಲ್ಲಿ 6ನೇ ಶ್ಲೋಕ ತಿಳಿಸುತ್ತೆ. ಅಂದ್ರೆ ಒಟ್ಟಾರೆ 4ನೇ ಶ್ಲೋಕ ವೈಷ್ಣವರೊಂದಿಗೆ ವ್ಯವಹಾರ, 5ನೇ ಶ್ಲೋಕ ಭಕ್ತರನ್ನ ಹೇಗೆ ಕಾಣಬೇಕು, ಮತ್ತೆ 6ನೇ ಶ್ಲೋಕ ಭಕ್ತರನ್ನ ಹೇಗೆ ಕಾಣಬಾರ್ದು ಅನ್ನೋದನ್ನ, ಅಂದ್ರೆ ಒಟ್ಟಾರೆಯಲ್ಲಿ ಭಕ್ತರ ಕುರಿತಾಗಿ ಹೇಳಲಾಗಿದೆ. ಹಾಗಾದ್ರೆ ಇಲ್ಲಿ ನಮ್ಮ ಸಾಧು ಸಂಘ ಹೇಗಿರ್ಬೇಕು ಅನ್ನೋದನ್ನ 4, 5, 6 ಶ್ಲೋಕಗಳು ತಿಳಿಸುತ್ತೆ. ಇದು ಸಾಧು ಸಂಘ. ಈ 7ನೇ ಶ್ಲೋಕ ನಮಗೆ ಬಹಳಷ್ಟು ವಿಷಯಗಳನ್ನ ತಿಳಿಸುತ್ತೆ. 7ನೇ ಶ್ಲೋಕ ಯಾವುದು? ಇದು ಭಜನ ಕ್ರಿಯಾ, ಮತ್ತೆ ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ. ಸಾಧು ಸಂಘ ಅಂದ್ರೆ ಯಾವ ಸಂಘವನ್ನ ನಾವು ಮಾಡ್ಬೇಕು ಅಂತ ಹೇಳಿದ್ರೆ, ಯಾರ ಸಂಘದಲ್ಲಿ ನಾವು ಭಜನ ಕ್ರಿಯೆ ಮಾಡ್ಬೇಕು ಅನ್ನೋದನ್ನ ನಮ್ಗೆ 7ನೇ ಶ್ಲೋಕ ಹೇಳುತ್ತೆ. ಮತ್ತೆ ಅದರಿಂದ ನಮ್ಗೆ ಭವಸಾಗರದಿಂದ ನಾವು ಹೊರಗೆ ಬರ್ತೀವಿ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ನಾವು ಹೇಗೂ ಭೌತಿಕವಾಗಿ ಲಿಪ್ತರಾಗಿದ್ದೀವೋ ಅದರಿಂದ ನಾವು ಹೊರಗೆ ಬಂದಾಗ ಆ ಒಂದು ಹಂತವನ್ನ ಅನರ್ಥ ನಿವೃತ್ತಿ ಹಂತ ಅಂತ ಕರೀತಾರೆ. ಇದು 4ನೇ ಹಂತ. ಇದು ನಮ್ಗೆ 7ನೇ ಶ್ಲೋಕದಲ್ಲಿ ತಿಳಿಸಲಾಗುತ್ತೆ. ಆಮೇಲೆ ಯಾವಾಗ ನಾವು ಅನರ್ಥ ನಿವೃತ್ತಿ ಹಂತಕ್ಕೆ ಬರ್ತೀವೋ ಅವಾಗ ನಮ್ಗೆ ನಿಷ್ಠೆ ಬರುತ್ತೆ. ನಿಷ್ಠೆ, ಈ ಶ್ರದ್ಧೆ ನಿಷ್ಠೆ
ನೋಡಿದಾಗ ಎರಡು ನಮ್ಗೆ ಒಂದೇ ಅರ್ಥವನ್ನ ಕೊಡುವಂತದ್ದಾದ್ರೂ ಕೂಡ ಶ್ರದ್ಧೆಯಲ್ಲಿ ನಮ್ಗೆ ಒಂದು ಸಾಮಾನ್ಯವಾಗಿ ಕಂಡು ಬರುವಂತಹ ಒಂದು ವಿಶ್ವಾಸ ಆದ್ರೆ, ಶ್ರದ್ಧೆ ಆದ್ರೆ, ಇಲ್ಲಿ ನಿಷ್ಠೆಯಲ್ಲಿ ನಮ್ಗೆ ಅಚಲವಾದ ದೃಢ ಸಂಕಲ್ಪ ಇರುತ್ತೆ, ಅಚಲವಾದ ನಿಷ್ಠೆ ಇರುತ್ತೆ. ಅಂದ್ರೆ ದೃಢವಾದಂಥದ್ದು. ಅಲ್ಲಿ ನಮ್ಗೆ ಯಾವುದನ್ನು ಕೂಡ ವಿಚಲತೆ ನಾವು ವಿಚಲತೆಗೆ ಒಳಪಡೋದಿಲ್ಲ. ಯಾವುದು? ನಿಷ್ಠೆಯಲ್ಲಿ. ಯಾವಾಗ ನಮ್ಗೆ ನಿಷ್ಠೆ ಬರುತ್ತೋ ಅವಾಗ ನಮ್ಗೆ ರುಚಿ ಬರುತ್ತೆ. ಸೊ ನಿಷ್ಠೆ ಎಲ್ಲಿ ಬರುತ್ತೆ? ನಾಮದಲ್ಲಿ ನಮ್ಗೆ ರುಚಿ ಬರುತ್ತೆ, ಭಗವಂತನಲ್ಲಿ ರುಚಿ ಬರುತ್ತೆ, ಇದು ನಿಷ್ಠೆ ಬರುತ್ತೆ. ಸೊ ಈ ನಿಷ್ಠೆ ಬಂದಾಗ ನಾಮದಲ್ಲಿ, ಈಗ ಭಗವಂತನನ್ನ ನಮ್ಗೆ ಕಾಣ್ಲಿಕ್ಕೆ ಬೇರೆ ಯಾವುದನ್ನು ಆಪ್ಷನ್ ಇಲ್ಲ, ಕೇವಲ ನಾಮ ಒಂದು ಜಪವನ್ನ ಬಿಟ್ಟು. ಯಾಕಂದ್ರೆ ನಾಮದಲ್ಲಿಯೇ ಭಗವಂತನ ಒಂದು ಶಕ್ತಿ ಇರುವಂಥದ್ದು, ನಾಮರೂಪಿ ಭಗವಂತ ಇಲ್ಲಿ ನಾವು ಹೇಳ್ತೇವೆ. ಹಾಗಾಗಿ ನಾಮ ಜಪದಲ್ಲಿ ನಾವು ಭಗವಂತನನ್ನ ಕಾಣುವಂತಹ ಯುಗ ಇದು. ಮೊದಲು ಎಲ್ಲರೂ ಕೂಡ ಹೇಗೆ ಧ್ಯಾನದಲ್ಲಿ, ಯಜ್ಞದಲ್ಲಿ, ಅರ್ಚಾ ವಿಗ್ರಹದಲ್ಲಿ ಅವ್ರು ಹೇಗೆ ಕಾಣ್ತಿದ್ರು, ಈ ಕಲಿಯುಗದಲ್ಲಿ ನಾವು ಭಗವಂತನನ್ನ ಕಾಣಲಿಕ್ಕೆ ಇರುವಂತಹ ಏಕೈಕ ಮಾರ್ಗ ಅಂದ್ರೆ ಅದೇ ನಾಮದಲ್ಲಿ. ಸೊ ಆ ನಾಮದಲ್ಲಿ ನಾವು ಹೇಗೆ ಕಾಣ್ಬೋದು, ಹೇಗೆ ನಾವು ನಾಮ ಜಪವನ್ನ ಮಾಡ್ತೀವೋ ಅದು ಶ್ರವಣದ ಮೂಲಕ ನಾವು ಭಗವಂತನನ್ನ ಶ್ರವಣದ ಮೂಲಕ ಕಾಣ್ಲಿಕ್ಕೆ ಸಾಧ್ಯ ಆಗತ್ತೆ. ಎಲ್ರು ಹೇಳ್ತಾರೆ ಶ್ರವಣ ಅಂದ್ರೆ ಕೇವಲ ಕೇಳುವುದು, ಇಲ್ಲ, ಶ್ರವಣದ ಮೂಲಕ ನಾವು ಭಗವಂತನನ್ನ ಕಾಣ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದೇ ಇಲ್ಲಿ ನಮ್ಗೆ ಇದು ತಿಳಿಸುತ್ತೆ. ಅದಕ್ಕಾಗಿ ರುಚಿ ಯಾವಾಗ ನಮ್ಗೆ ಅನರ್ಥ ನಿವೃತ್ತಿ ಆಗುತ್ತೋ ಅವಾಗ ನಮ್ಗೆ ಹಂತ ಹಂತವಾಗಿ ನಿಷ್ಠೆಯಿಂದ ನಾಮ ಜಪದಲ್ಲಿ ರುಚಿ ಬರುತ್ತೆ. ಈಗ ನಮ್ಮನ್ನ ನಾವು ತಿಳ್ಕೊಳ್ಳೋದು ಹೇಗೆ? ನಮ್ಗೆ ಯಾರಿಗಾದ್ರೂ ನಾಮ ಜಪದಲ್ಲಿ ರುಚಿ ಇದೆಯಾ? ಸೊ ಇದರಿಂದ ಗೊತ್ತಾಗುತ್ತೆ ನಮ್ಗೆ ನಾವು ಯಾವ್ದು ಹಂತದಲ್ಲಿ ಇದ್ದೀವಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಯಾವ ವ್ಯಕ್ತಿಗೆ ನಾಮ ರುಚಿಯಲ್ಲಿ ಆಸಕ್ತಿ ಇರುತ್ತೋ, ರುಚಿ ಇರುತ್ತೋ, ಅದು ಅವಾಗ ಗೊತ್ತಾಗುತ್ತೆ ಅವನು ಈ ಶ್ರದ್ಧೆಯಿಂದ ಪ್ರೇಮದವರೆಗೆ ಯಾವ ಹಂತದಲ್ಲಿ ಇದ್ದಾನೆ ಅನ್ನೋದು ನಾವು ತಿಳ್ಕೊಬಹುದು. ಆಮೇಲೆ 8ನೇ ಶ್ಲೋಕದಲ್ಲಿ ನಮ್ಗೆ ಆಸಕ್ತಿ ಬೆಳೆಯುತ್ತೆ. ಅಂದ್ರೆ ಆಸಕ್ತಿಯ ಕುರಿತಾಗಿ ಇಲ್ಲಿ ಹೇಳ್ತಾರೆ. 8ನೇ ಶ್ಲೋಕದಲ್ಲಿ ಏನಿದೆ ಅಂದ್ರೆ ಇದು ಸಕಲ ಉಪದೇಶಗಳ ಸಾರವನ್ನ ತಿಳಿಸುತ್ತೆ. ಎಲ್ಲ ಉಪದೇಶಗಳು ಏನ್ ಹೇಳುತ್ತೆ, ಎಲ್ಲ ಉಪದೇಶಗಳ ಮೂಲ ಏನು, ಮೂಲ ಉದ್ದೇಶ ಏನು, ಸೊ ಅದನ್ನ ತಿಳಿದಾಗ ನಮ್ಗೆ ಆಸಕ್ತಿ ಬೆಳೆಯುತ್ತೆ. ಆಸಕ್ತಿಯಿಂದ ನಾವು ಭಾವಕ್ ಬರ್ತೇವೆ. ಅದೇ 9, 10, 11ನೇ ಶ್ಲೋಕ ನಮ್ಗೆ ತಿಳಿಸುವಂತದ್ದು ಭಾವ ಮತ್ತೆ ಪ್ರೇಮದ ಕುರಿತಾಗಿ. 9ನೇ ಶ್ಲೋಕ ಪ್ರೇಮ, 9ನೇ ಶ್ಲೋಕ ಭಾವ, 10, 11ನೇ ಶ್ಲೋಕ ಪ್ರೇಮ. ಭಾವ ಅಂದ್ರೆ ಇಲ್ಲಿ ನಮ್ಗೆ ಭಗವಂತನ ಪ್ರಿಯವಾದ ಸ್ಥಳಗಳು ಯಾವುದು, ಸೊ ಆ ಸ್ಥಳಗಳಲ್ಲಿ ವಾಸವನ್ನ ಮಾಡ್ಲಿಕ್ಕೆ ಇಷ್ಟಪಡುವಂಥದ್ದು, ಆ ಸ್ಥಳಗಳನ್ನೇ ನಾವು ಇಷ್ಟಪಡುವಂಥದ್ದು. ಮತ್ತೆ ಭಗವಂತನಿಗೆ ಪ್ರಿಯರಾದ ಭಕ್ತರು ಯಾರು, ಸೊ ಅವರ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ನಾವು ನಡೆಯುವಂಥದ್ದು, ಅವರ ಅನುಸರಣೆಯನ್ನ ಮಾಡುವಂಥದ್ದು, ಅವರ ದಾಸ ಆಗ್ಲಿಕ್ಕೆ ನಾವು ಇಷ್ಟವನ್ನ ಪಡುವಂಥದ್ದು. ಇದು ನಮ್ಗೆ 10ನೇ ಶ್ಲೋಕ ತಿಳಿಸುತ್ತೆ. ಕೊನೆಯದಾಗಿ ಈ ರಾಧಾಕುಂಡದ ಮಹಿಮೆಯನ್ನ 11ನೇ ಶ್ಲೋಕ ತಿಳಿಸುವಂಥದ್ದು. ಸೊ ಹೀಗೆ ಇದು ಒಂದು ಚಿಕ್ಕದಾಗಿರುವಂತಹ ಎಲ್ಲ ಶ್ಲೋಕಗಳ ಸಾರ ನಾವು ಅವಲೋಕನವನ್ನ ನಾವು ಮಾಡ್ಕೊಂಡು ಬಂದ್ವಿ. ಇನ್ನ ನಾವು ಈ ಶ್ಲೋಕ 1ನೇ ಶ್ಲೋಕವನ್ನ ಪ್ರಾರಂಭ ಮಾಡೋಣ. ಎಲ್ರು ಕೂಡ ಪುಸ್ತಕವನ್ನ ತೆಗೆದಿಟ್ಕೊಳ್ಳಿ. ಮೊದಲನೇ ಶ್ಲೋಕ. वाचो वेगं मनसः क्रोधवेगं जिह्वा वेगं उदरोपस्थवेगम् एतान् वेगान् यो विषहेत धीरः ಸರ್ವಾಮಪಿ ಮಾಂ ಪೃಥ್ವೀಂ ಸಶಿಷ್ಯಾತ್ ಅಂತ ಹೇಳುತ್ತೆ. ಅಂದ್ರೆ ಈ ಶ್ಲೋಕದಲ್ಲಿ ಏನ್ ಹೇಳಲಾಗಿದೆ ಅಂದ್ರೆ ಇದಕ್ಕೊಂದು ಕೀ ವರ್ಡ್ ಅನ್ನ ಕೊಡೋಣ. ಯಾಕಂದ್ರೆ ನಿಮ್ಗೆ ನೆನ್ಪಿಟ್ಕೊಳ್ಳಿಕ್ಕೆ ಸಾಮಾನ್ಯವಾಗಿ ನಾವು ಆಳವಾದ ಅಧ್ಯಯನದಲ್ಲಿಯೂ ಕೂಡ ಕೆಲವೊಂದು ಪ್ರಮುಖ ಪದಗಳನ್ನ ನಾವು ತಿಳಿದುಕೊಂಡ್ವಿ. ಅಂದ್ರೆ ಒಂದೊಂದು ಅಧ್ಯಾಯಕ್ಕೂ ಕೂಡ ನಾವು ಪ್ರಮುಖ ಪದಗಳನ್ನ ತಿಳ್ಕೊಂಡು ಅದನ್ನ ನಾವು ವಿವರಣೆಯನ್ನ ಪಡ್ಕೊಂಡ್ವಿ. ಯಾಕಂದ್ರೆ ಇದು ನಮ್ಗೆ ಸಾಮಾನ್ಯವಾಗಿ ನೆನಪಿಟ್ಟುಕೊಳ್ಳಿಕ್ಕೆ ಸಹಾಯವನ್ನ ಮಾಡುವಂಥದ್ದು. ಹೀಗೆ ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಒಂದು ಪದವನ್ನ ನಾವು ನೋಡೋಣ. ಇಲ್ಲಿ ಪದವನ್ನೋಕ್ಕಿಂತ ಒಂದು ಪದ ಪರಿಚ್ಛೇದ ಬೇಡ, ಪದಗುಚ್ಛವನ್ನಾನೇ ನೋಡೋಣ. ಏನು ಇದಕ್ಕೆ ಗುರುವಿನ ಲಕ್ಷಣಗಳು ಅಂತ ಹೇಳೋಣ. ಸೊ ಒಬ್ಬ ಗುರುವಿಗೆ ಇರ್ಬೇಕಾದಂತಹ ಲಕ್ಷಣಗಳು, ಅಥವಾ ನಮ್ಮನ್ನ ಯಾರಾದ್ರೂ ಗುರು ಅಂತ ಕರೆದ್ರೆ
ನಮಗೆ ಈ ಗುಣಗಳಿದೆಯಾ? ಅಥವಾ ಯಾರಿಗಾದ್ರೂ ನಾವು ಗುರು ಅಂತ ಕರೆಯಬೇಕಾದ್ರೆ ಅವ್ರಿಗೆ ಈ ಲಕ್ಷಣಗಳಿದೆಯಾ? ಅಥವಾ ನಾವು ಸಾಮಾನ್ಯವಾಗಿ ಗುರುವನ್ನ ಆಧ್ಯಾತ್ಮಿಕ ಗುರುವಾಗಿ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ದೀಕ್ಷೆಯನ್ನ ಪಡ್ಕೊಳ್ಳಿಕ್ಕೆ ಪಾದಾಶ್ರಯವನ್ನ ಪಡ್ಕೊಳ್ಳಿಕ್ಕೆ ನಾವು ಮುಂದಾದಾಗ ಆಕಾಂಕ್ಷೆ ಇದ್ದಾಗ ಈ ಗುಣಗಳು ಗುರುವಿನ ಹತ್ರ ಇದಾವ? ಅಥವಾ ನಾವು ಯಾವ ಗುರುವನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ನಮ್ಗೆ ಇಲ್ಲಿ ಶ್ರೀಲರೂಪ ಗೋಸ್ವಾಮಿಯವರು ಗುರುವಿನ ಲಕ್ಷಣಗಳನ್ನ ತಿಳಿಸ್ತಾರೆ. ಇಲ್ಲಿ ಮೊದಲನೇದನ್ನ ನೋಡಿದಾಗ ವಾಚೋ ವೇಗಂ ಮನಸ ಕ್ರೋಧ ವೇಗಂ ಅಂತ ಹೇಳ್ತಾರೆ. ವಾಚೋ ವೇಗಂ ಇವುಗಳಿಗೆಲ್ಲ ಏನಂತ ಕರೀತಾರೆ? ವೇಗಗಳು ಅಂತ ಕರೀತಾರೆ. ವೇಗಗಳು ಅಂತಂದ್ರೆ ಏನು? ಪ್ರಚೋದನೆಗಳು. ಅಂದ್ರೆ ಪ್ರಚೋದಿಸುತ್ತೆ. ಯಾತಕ್ಕೆ ಪ್ರಚೋದಿಸುತ್ತೆ? ಭೌತಿಕವಾಗಿ ನಾವು ಈ ಭವಸಾಗರದಲ್ಲಿನೇ ಇರ್ಲಿಕ್ಕೆ ಪ್ರಚೋದಿಸುವಂಥದ್ದು ಈ ವಿಷಯಗಳು. ಹಾಗಾದ್ರೆ ಮೊದಲಿನ ಪ್ರಚೋದನೆ ಏನು? ಮಾತಿನ ಪ್ರಚೋದನೆ ಅಂತ ಹೇಳುತ್ತೆ. ಮಾತಿನ ಪ್ರಚೋದನೆ ಅಂದ್ರೆ ಮಾತಿನ ಚಾಪಲ್ಯತೆ ಅಂತ ಕರೀತವೆ. ಅಂದ್ರೆ ಮಾತಾಡಲಿಕ್ಕೆ ನಾವು ಹಾತೊರೆಯುವಂಥದ್ದು. ಮಾತು ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು. ನಮ್ಮ ಮಾತು ಈಗ ಒಂದು ಪೆಟ್ಟು ಕೊಟ್ರು ಪರವಾಗಿಲ್ಲ, ಆದ್ರೆ ಮಾತಿನ ಒಂದು ಪೆಟ್ಟು ಏನಿದೆಯಲ್ಲ ಅದು ಯಾವಾಗ್ಲೂ ನೆನಪಿರುತ್ತೆ ಅನ್ನೋದನ್ನ ವಾಡಿಕೆಯಲ್ಲಿ ನಾವು ಹೇಳುವಂತಹ ಮಾತು. ಹೀಗೆ ವಾಚವೇಗ, ನಮ್ಮ ಮಾತನಾಡುವಾಗ ಬಹಳ ನಾವು ಯೋಚಿಸಿ ನಾವು ಮಾತಾಡ್ಬೇಕು. ಯಾವ ವಿಷಯಗಳನ್ನ ನಾವು ಮಾತಾಡ್ಬೇಕು, ಯಾವ ವಿಷಯಗಳನ್ನ ನಾವು ಮಾತಾಡಬಾರ್ದು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಎಲ್ರು ಕೂಡ ಫಸ್ಟ್ ಪೇಜ್ ಅನ್ನ ತೆಗೆದುಕೊಳ್ಳಿ. ಫಸ್ಟ್ ಪೇಜ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಕೆಲವೊಂದು ಮುಖ್ಯವಾದ ವಿಷಯ ಇದೆ. ಇಲ್ಲಿ ಇದನ್ನ ಹೇಳ್ಬಿಟ್ಟು ನಾನು ನಿಮ್ಗೆ ಈ ಪ್ರಚೋದನೆ ಕುರಿತಾಗಿ ನಾನು ತಿಳಿಸ್ತೇನೆ. ಶ್ರೀಮದ್ ಭಾಗವತದಲ್ಲಿ ಈ 6ನೇ ಸ್ಕಂದದ 1ನೇ ಅಧ್ಯಾಯದ 9 ಮತ್ತೆ 10ನೇ ಶ್ಲೋಕದಲ್ಲಿ ಪರೀಕ್ಷಿತ ಮಹಾರಾಜರು ಶುಕುಮುನಿಗಳಿಗೆ ತಿಳಿಸ್ತಾ ಇದ್ದಾರೆ ಏನಂತ. ಈ ಇಂದ್ರಿಯಗಳು ಅಂದ್ರೆ ಅವುಗಳು ಒಂದು ಪ್ರಶ್ನೆ ಕೇಳ್ತಾರೆ. ಸೊ ಆ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯನ್ನ ಈ ಭಾರತದಲ್ಲಿ ಶ್ರೀಲರೂಪ ಗೋಸ್ವಾಮಿ ಅವರು ಕೊಟ್ಟಿರುವಂತದ್ದು. ಹೀಗೆ ಕೆಲವೊಂದು ಜನ ಅಂದ್ರೆ ಎಲ್ಲ ಸಾಮಾನ್ಯವಾಗಿ ಭೌತಿಕ ಜಗತ್ತಿನಲ್ಲಿ ಇರುವಂತಹ ಜನರೆಲ್ಲರೂ ಕೂಡ ಇಂದ್ರಿಯ ನಿಗ್ರಹವನ್ನ ಮಾಡ್ಲಿಕ್ಕೆ ಆಗಲ್ಲ. ಎಲ್ರೂ ಕೂಡ ಈ ಪ್ರಚೋದನೆಗೆನೆ ಒಳಗಾಗ್ತಾರೆ. ಹಾಗಾದ್ರೆ ಈ ಇಂದ್ರಿಯ ನಿಗ್ರಹ ಮಾಡಲಾಗದೆ ಇದ್ರೆ ಮತ್ತೆ ಯಾಕೆ ಜನರು ಪ್ರಾಯಶ್ಚಿತ್ತ ಮಾಡ್ಕೊಳ್ತಾ ಇರ್ತಾರೆ? ಈಗ ಇಂದ್ರಿಯ ನಿಗ್ರಹ ಅಂತಂದ್ರೆ ಮಾಡ್ಬೇಕು. ಆ ಇಂದ್ರಿಯ ನಿಗ್ರಹ ಮಾಡ್ಲಿಕ್ಕೆ ಆಗಲ್ಲ, ಮತ್ತೆ ಆಮೇಲೆ ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ತಾರೆ. ಯಾಕೆ ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ಳೋದು? ಇದಕ್ಕೆ ಕೆಲವೊಂದು 4 ಜನರ ಬುದ್ಧಿವಂತರಿದ್ದಾರೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಯಾರು? ಪರೀಕ್ಷಿತ ಮಹಾರಾಜರು. ಹೇಗೆ ಅಂತಂದ್ರೆ ಪ್ರಾಯಶ್ಚಿತ್ತತೆ ಅನ್ನೋದೇನು? ಈ ಬುದ್ಧಿವಂತರು ಯಾವ ತರ ಇರ್ತಾರಂದ್ರೆ ಈಗ ಒಬ್ಬ ವ್ಯಕ್ತಿ ಕೇಳಿ ಅಂದ್ರೆ ಇತರರು ಹೇಳಿರೋದನ್ನ ಅಥವಾ ಉಪದೇಶಗಳನ್ನ, ಪ್ರವಚನಗಳನ್ನ ಕೇಳಿಬಿಟ್ಟು ತನ್ನನ್ನ ತಾನು ಬದಲಾಯಿಸ್ಕೊಳ್ತಾನೆ. ತನ್ನ ತಪ್ಪನ್ನ ತಿದ್ಕೊಳ್ತಾನೆ, ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ತಾನೆ, ತಿದ್ಕೊಳ್ತಾನೆ ಅಂತಂದ್ರೆ ಕೇಳಿಬಿಟ್ಟು ಅವನು ಬದಲಾಗ್ತಾನೆ. ಆಮೇಲೆ ಎರಡನೆಯವನು ವ್ಯಕ್ತಿ ಅವನು ಮಾತಿನ ಮೂಲಕ ಕಣ್ಣಲ್ಲಿ ನೋಡೋದ್ರಿಂದ ಅವನ್ಗೆ ಅನುಭವ ಬರುತ್ತೆ. ಅಂದ್ರೆ ಇದು ನಾ ಏನ್ ತಿಳಿಸಲಾಗುತ್ತಾ ಇದೆ ಅಂತಂದ್ರೆ ಒಬ್ಬ ಪ್ರಾಯಶ್ಚಿತ್ತ ಹೇಗೆ ಮಾಡ್ಕೊಳ್ತಾನೆ ಅಥವಾ ತನ್ನನ್ನು ತಾನು ಹೇಗೆ ತಿದ್ಕೊಳ್ತಾನೆ ಅನ್ನೋದನ್ನ ಕುರಿತಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬ ಕಿವಿಯಿಂದ ಕೇಳುವುದರ ಮೂಲಕ ಬದಲಾಗ್ತಾನೆ. ಇನ್ನು ಕೆಲವೊಬ್ರು ಕಣ್ಣಿಂದ ನೋಡಿ ಅವ್ರಿಗೆ ಅನುಭವ ಆಗತ್ತೆ ಇದು ತಪ್ಪು ಅಂತ. ಸೊ ಅವರು ಆ ತಪ್ಪನ್ನ ಮಾಡ್ಲಿಕ್ಕೆ ಹೋಗಲ್ಲ. ಇನ್ನು ಕೆಲವೊಬ್ರು ತಮ್ಮ ಕೇಳ್ತಾರೆ, ನೋಡ್ತಾರೆ, ಆದ್ರೂ ಕೂಡ ತಮ್ಮ ಅನುಭವಕ್ಕೆ ಬರ್ಲಾರ್ದೆ ಅವ್ರು ಬದಲಾಗೋದಿಲ್ಲ. ತಮ್ಮ ಅನುಭವಕ್ಕೆ ಬಂದ್ಮೇಲೆ ಅವರು ಬದಲಾಗುವಂಥದ್ದು. ಮತ್ತೆ 4ನೇ ಒಂದು ಕ್ಯಾಟಗರಿಯಲ್ಲಿ ಇರುವಂತಹ ವ್ಯಕ್ತಿ ಕೇಳ್ತಾನೆ, ಉಪದೇಶ ಕೇಳ್ತಾನೆ, ನೋಡ್ತಾನೆ, ಇದು ತಪ್ಪು ಅಂತ ಗೊತ್ತು ಅವನಿಗೆ, ಆಮೇಲೆ ಅನುಭವಿಸ್ತಾನೆ, ಅನುಭವಿಸಿದ್ರು ಮತ್ತೆ ಅದೇ ತಪ್ಪನ್ನ ಮಾಡ್ತಾನೆ.
ಸೊ ಅವನಿಗೆ ಮಂದಮತಿ ಅಂತ ಕರೀತಾರೆ, ಅಂತಂದ್ರೆ ಅವನು ಮೂಢ ಅಂತ ಕರೀತಾರೆ. ಸೊ ಅವನು 4ನೇ ಕ್ಯಾಟಗರಿಯಲ್ಲಿ ಇರುವಂತವನು. ಸೊ ಇದಕ್ಕೆ ಒಂದು ಉದಾಹರಣೆಯನ್ನ ಕೊಡೋದಾದ್ರೆ, ಒಂದು ಕಳ್ಳನ ಉದಾಹರಣೆಯನ್ನ ಈ ಒಂದು ಭಾವಾರ್ಥದಲ್ಲಿ ಕೊಟ್ಟಲಾಗಿದೆ, ನೀವು ಅದನ್ನ ನೋಡ್ಬಹುದು. ಆ ಈಗ ಒಬ್ಬ ಕಳ್ಳ, ಒಬ್ಬ ಮೊದಲೇ ವ್ಯಕ್ತಿ ಏನ್ ಮಾಡ್ತಾನೆ, ಕಳ್ಳತನ ಮಾಡೋದು ತಪ್ಪು ಅಂತ ಪ್ರವಚನದಲ್ಲಿ ಕೇಳ್ತಾನೆ. ಕೇಳ್ಕೊಂಡ್ಬಿಟ್ಟು ಅವನು ಇದು ಮಾಡ್ಬಾರ್ದು, ನಾನ್ ಮಾಡಲ್ಲ, ತಪ್ಪು ಅಂತ ಹೇಳಿ ಅವನು ಸುಧಾರಿಸ್ಕೊಳ್ತಾನೆ, ಅವನು ಯಾವ್ದು ತಪ್ಪನ್ನ ಮಾಡಲ್ಲ. 2ನೇ ವ್ಯಕ್ತಿ ನೋಡ್ತಾನೆ, ಏನ್ ನೋಡ್ತಾನೆ, ಒಬ್ಬ ಕಳ್ಳ ಕದಿಯೋದನ್ನ ನೋಡ್ತಾನೆ, ಅವನನ್ನ ಪೊಲೀಸ್ ಅವನನ್ನ ಬಡಿಯೋದನ್ನ ನೋಡ್ತಾನೆ. ಬಡಿಯೋದನ್ನ ನೋಡು ಹೀಗ್ ಮಾಡಿದ್ರೆ ನಾವು ಈಗ ಸಿಕ್ಕಾಕೋತೇವಿ, ನಮ್ದು ತಪ್ಪಾಗತ್ತೆ, ಹಾಗಾಗಿ ನಾವು ಇದನ್ನ ಮಾಡ್ಬಾರ್ದು ಅಂತ ನೋಡಿ ತಿಳ್ಕೊಳ್ತಾನೆ. ಸೊ ಇವ್ 2ನೇ ಬುದ್ಧಿವಂತ ವ್ಯಕ್ತಿ. 3ನೇ ಬುದ್ಧಿವಂತ ವ್ಯಕ್ತಿ ಏನ್ ಮಾಡ್ತಾನೆ, ಅವನು ಪ್ರವಚನವನ್ನು ಕೇಳ್ತಾನೆ, ಅಲ್ಲಿ ಕಳ್ತನ ಮಾಡೋದು ತಪ್ಪು ಅಂತಾನು ಕೇಳ್ತಾನೆ. ಆಮೇಲೆ ಮುಂದೆ ಅವನು ಯಾರು ಅವನ ಮುಂದೆ ಕಳ್ಳರಿದ್ದಾರೋ ಅವರು ಪಡ್ತಾ ಇರುವಂತಹ ಒಂದು ಶಿಕ್ಷೆಯನ್ನು ಕೂಡ ನೋಡ್ತಾನೆ. ಅದನ್ನೆಲ್ಲವನ್ನ ನೋಡಿ ಕೂಡ ಅವನು ಕಳ್ತನ ಮಾಡ್ತಾನೆ. ಕಳ್ತನ ಮಾಡ್ಬಿಟ್ಟು ಆಮೇಲೆ ಅವನು ಸಿಕ್ಕಾಕೊಂಡ್ಬಿಟ್ಟು ಪೊಲೀಸರಿಂದ ಒದೆ ತಿಂದು ಜೈಲ್ನಲ್ಲಿ ಶಿಕ್ಷೆಯನ್ನ ಅನುಭವಿಸಿ, ಹೌದು ನಾನ್ ಮಾಡಿರೋದು ತಪ್ಪು, ನನ್ನ ಮಾನ ಮರ್ಯಾದೆ ಎಲ್ಲ ನಾನೇ ಇದ್ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿ ಅವನು ಬದಲಾಗ್ತಾನೆ. ಅವನು 3ನೇ ಕ್ಯಾಟಗರಿಯಲ್ಲಿ ಇರುವಂತಹ ಬುದ್ಧಿವಂತ. ಇನ್ನು 4ನೇ ಕ್ಯಾಟಗರಿಯಲ್ಲಿ ಬರುವಂತ ಬುದ್ಧಿವಂತ ಏನ್ ಮಾಡ್ತಾನೆ ಅಂದ್ರೆ, ಅವನು ಪ್ರವಚನನು ಕೇಳ್ತಾನೆ, ಕಳ್ತನ ಮಾಡೋದು ತಪ್ಪು ಅಂತ, ಕಳ್ತನದಲ್ಲಿ ಸಿಕ್ಕಾಕೊಂಡು ವ್ಯಕ್ತಿ ಶಿಕ್ಷೆಗೊಳಗಾಗಿರೋದನ್ನು ನೋಡ್ತಾನೆ ಕಣ್ಣಾರೆ. ಆಮೇಲೆ ತನ್ನ ಸ್ವಂತ ಕೂಡ ಅನುಭವಿಸ್ತಾನೆ. ಒಂಥರ ಕಳ್ತನ ಮಾಡಿರ್ತಾನೆ, ಮಾಡ್ಬಿಟ್ಟು ಸಿಕ್ಕಾಕೊಂಡಿರ್ತಾನೆ, ಸಿಕ್ಕಾಕೊಂಡು ಶಿಕ್ಷೆನ ಅನುಭವಿಸಿರ್ತಾನೆ. ಶಿಕ್ಷೆ ಅನುಭವಿಸಿ ಮತ್ತೆ ಜೈಲಿಂದ ಹೊರಗೆ ಬಂದ್ಮೇಲೆ ಮತ್ತೆ ಅದೇ ಕೆಲಸವನ್ನ ಮಾಡ್ತಾನೆ. ಅಂದ್ರೆ ಇವ್ರಿಗೆ ಇಂದ್ರಿಯ ನಿಗ್ರಹನೇ ಇಲ್ಲ ಅಂತಂದ್ಮೇಲೆ ಯಾಕೆ ಇವರು ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ತಾರೆ ಅನ್ನುವಂತ ಪ್ರಶ್ನೆನ ಅವರು ಶುಕಮುನಿಗಳಿಗೆ ಕೇಳ್ತಾರೆ. ಸೊ ಹೀಗೆ ಇಲ್ಲಿ ಈ ಈಗ ಪ್ರಾಯಶ್ಚಿತ್ತ ಅಂತ ಹೇಳಿದಾಗ, ಒಂದು ಜೈಲು ಶಿಕ್ಷೆ ಅನ್ನುವಂಥದ್ದು ಪ್ರಾಯಶ್ಚಿತ್ತ ಅಂತ ಹೇಳಿದಾಗ, ಈಗ ಅವನಿಗೆ ಜೈಲು ಶಿಕ್ಷೆ ಕೊಟ್ರು ಮತ್ತೆ ಅವನು ಅದ್ನೇ ಮಾಡ್ತಾನೆ ಅಂತಂದ್ರೆ ಅದು ಪ್ರಾಯಶ್ಚಿತ್ತದ ಅವಶ್ಯಕತೆ ಏನು, ಅದರಿಂದ ಏನ್ ಪ್ರಯೋಜನ ಅನ್ನೋದನ್ನ ಈ ತರ ಪರೀಕ್ಷಿತ ಮಹಾರಾಜರು ಶುಕಮುನಿಗಳಿಗೆ ಕೇಳ್ತಾರೆ. ಸೊ ಅವಾಗ ಶುಕಮುನಿಗಳು ಹೇಳ್ತಾರೆ, ಸೊ ಅವನ ಪ್ರಾಯಶ್ಚಿತ್ತ ಅನ್ನೋದು ಒಂದು ಆನೆಗೆ ಸ್ನಾನ ಮಾಡಿಸಿದ ಹಾಗೆ ಅಂತ ಹೇಳ್ತಾರೆ. ಸೊ ಆನೆಗೆ ಸ್ನಾನ ಮಾಡಿಸಿದ ಹಾಗೆ ಅಂದ್ರೆ ಆನೆ ಏನ್ ಮಾಡುತ್ತೆ, ನದಿಯಲ್ಲಿ ಹೋಗಿ ತುಂಬಾ ಚೆನ್ನಾಗಿ ಸ್ನಾನವನ್ನ ಮಾಡುತ್ತೆ. ಆದ್ರೆ ಮತ್ತೆ ಅದು ನದಿ ತೀರಕ್ಕೆ ಬಂದ್ಮೇಲೆ ಬಂದೊಡನೆ ಏನ್ ಮಾಡುತ್ತೆ, ಅಲ್ಲಿರುವಂತಹ ಸುತ್ತಮುತ್ತಲಿರುವಂತಹ ಮಣ್ಣುಗಳನ್ನ ತನ್ನ ಮೇಲೆ ಎರಚ್ಕೊಂಡ್ ಬಿಡುತ್ತೆ. ಹಾಗೆ ನಾನು ಬದಲಾಗ್ಬೇಕು ಅಂತ ಹೋಗಿ ಮತ್ತೆ ಅದೇ ತಪ್ಪನ್ನ ಮಾಡೋದನ್ನ ಇಲ್ಲಿ ಆನೆಯ ಒಂದು ಸ್ನಾನಕ್ಕೆ ಹೋಲಿಸಲಾಗಿದೆ ಅನ್ನೋದನ್ನ ತಿಳಿಸ್ತಾರೆ. ಅಂದ್ರೆ ಇದನ್ನ ಯಾಕೆ ಇಲ್ಲಿ ಕೊಡ್ತಾ ಇದ್ದಾರೆ ಅಂತಂದ್ರೆ, ಅಪರಾಧ ಮಾಡೋದು ಕೆಲವೊಬ್ರು ನಾಮ್ನೋ ಬಲಾತ್ ಯಸ್ಯ ಹಿ ಪಾಪ ಬುದ್ಧಿಹಿ ಅಂತ ಹೇಳಿ, ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ನನಗೆ ರಕ್ಷಣೆ ಮಾಡತ್ತೆ ಅಂತ ಹೇಳಿ ಪಾಪದ ಕಾರ್ಯಗಳನ್ನ ಮಾಡೋದು. ಸೊ ಇದನ್ನ ಮಾಡಬಾರ್ದು ಅಂತ ಹೇಳುತ್ತೆ. ಮತ್ತೆ ಇದರಿಂದ ಪಾಪ ಕ್ಷಮೆ ದೊರೆಯುತ್ತೆ ಅಂತ ಅವರು ಭಾವಿಸ್ತಾರೆ. ಸೊ ಇದೊಂದು ಪ್ರಾಯಶ್ಚಿತ್ತ ಅಂತ ಭಾವಿಸ್ತಾರೆ, ಆದ್ರೆ ಇದು ಪ್ರಾಯಶ್ಚಿತ್ತ ಅಲ್ಲ. ಸೊ ಇನ್ನೊಂದು ರೀತಿಯಾಗಿ ಇಲ್ಲಿ ಇದೇ ಭಾವಾರ್ಥದಲ್ಲಿ ಪಾದ್ರಿಗಳ ವಿಷಯದ ಒಂದು ಉದಾಹರಣೆಯನ್ನು ಕೂಡ ಕೊಡಲಾಗಿದೆ. ಚರ್ಚ್ ಅಲ್ಲಿ ಸಂಡೆ ಪಾದ್ರಿ ಹತ್ರ ಹೋಗಿ ಅವರು ಕನ್ಫೆಸ್ ಮಾಡ್ಕೊಳ್ತಾರೆ, ನಾವು ಮಾಡಿದ ತಪ್ಪು, ನಾನು ಈ ತಪ್ಪು ಮಾಡಿದ್ದೀನಿ, ಕ್ಷಮೆ ಯಾಚಿಸ್ತಾರೆ, ಪ್ರಾಯಶ್ಚಿತ್ತ ಮಾಡ್ಕೊಳ್ತಾರೆ. ಮತ್ತೆ ಅವರು ಮತ್ತೆ ಸೋಮವಾರ ನನ್ನ ಹಿಂದಿನ ಪಾಪ ಎಲ್ಲ ತೊಡೆದೋಯ್ತು ಅಂತ ಹೇಳಿ ಮತ್ತೆ ಸೋಮವಾರದಿಂದ ಮತ್ತೆ ಪಾಪವನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಸೊ ಇದು ಪ್ರಾಯಶ್ಚಿತ್ತ ಅಲ್ಲ ಅನ್ನೋದನ್ನ ಶುಕಮುನಿಗಳು ಇಲ್ಲಿ ಪರೀಕ್ಷಿತ ಮಹಾರಾಜರಿಗೆ ತಿಳಿಸ್ತಾ ಇದ್ದಾರೆ. ಹೀಗೆ ಪಾಪ ಕಾರ್ಯವೊಂದನ್ನ ನಾವು ಪುಣ್ಯ ಕಾರ್ಯವೊಂದರಿಂದ ನಿವಾರಿಸಬಹುದು ಅಂತ ತಿಳ್ಕೊಂಡ್ರೆ ಅದು ತಪ್ಪು. ಸೊ ಆಕ್ಚುಲಿ ನಿಜವಾದ ಪ್ರಾಯಶ್ಚಿತ್ತ ಅಂದ್ರೆ ಏನು ಅಂತ ತಿಳಿಸ್ಲಿಕ್ಕೆ ಈ ಒಂದು ವಿಷಯವನ್ನ ಅಲ್ಲಿ ತಿಳಿಸಲಾಗಿರೋದು. ಈ ನಿಜವಾದ ಪ್ರಾಯಶ್ಚಿತ್ತ ಅಂದ್ರೆ ಏನು, ನಮ್ಮ ಒಂದು ಸೂಕ್ತವಾದಂತಹ ಕೃಷ್ಣ ಪ್ರಜ್ಞೆಯನ್ನ ಜಾಗೃತಗೊಳಿಸ್ಕೊಳ್ಳೋದೇ ಪ್ರಾಯಶ್ಚಿತ್ತ ಅನ್ನೋದನ್ನ ಇಲ್ಲಿ ನಮ್ಗೆ ಶುಕಮುನಿಗಳು ತಿಳಿಸ್ತಾರೆ. ಮತ್ತೆ ಇನ್ನೊಂದು ಇಲ್ಲಿ ಈ ಪ್ರಾಯಶ್ಚಿತ್ತಕ್ಕೆ ನಾವು ಏನ್ ಮಾಡ್ಕೊಳ್ಬೇಕು ಅಂದ್ರೆ, ಇದು ಸೂಕ್ತ ಪ್ರಜ್ಞೆನ ಜಾಗೃತಗೊಳಿಸ್ಕೊಳ್ಬೇಕು ಅನ್ನೋದೇನೆ ಒಂದು ಪ್ರಾಯಶ್ಚಿತ್ತ ಅನ್ನೋದೇ ಆದ್ರೆ, ಸೊ ನಾವು ಆ ಪ್ರಾಯಶ್ಚಿತ್ತದ ನೆಲೆಗೆ ಬರೋದು ಹೇಗೆ
ಅದಕ್ಕೆ ಇಲ್ಲಿ ಹೇಳ್ತಾರೆ. ಇದು 3ನೇ ಪೇಜಲ್ಲಿ ನಿಮ್ಗೆ ಇದೆ. ಇದಕ್ಕೆ ಒಂದು ಪ್ರಮಾಣಿತ ಅಧಿಕೃತವಾದಂತಹ ಒಂದು ಪ್ರಕ್ರಿಯೆಯನ್ನ ಕೊಡಲಾಗಿದೆ. ಅಂದ್ರೆ ಒಂದು ಆರೋಗ್ಯಕರ ಜೀವನವನ್ನ ನಡೆಸೋದು ಹೇಗೆ? ಪ್ರಾಯಶ್ಚಿತ್ತತೆ ಅನ್ನೋದು ಏನನ್ನ ತಿಳಿಸ್ತಾ ಇದ್ದಾರೆ. ಅಂದ್ರೆ ಆರೋಗ್ಯಕರವಾದಂತಹ ಜೀವನ ನಡೆಸೋದು ಹೇಗೆ? ಮತ್ತೆ ನಾವು ಕಾಯಿಲೆ ಬೀಳ್ಲೇಬಾರದು ಆ ಅನ್ನೋದಕ್ಕೆ ಇರುವಂತಹ ಅನುಸರಿಸಬೇಕಾದಂತಹ ಜೀವನ ವಿಧಾನಗಳು ಯಾವ್ಯಾವ್ದು? ಅದರ ತತ್ವಗಳು ಯಾವ್ಯಾವ್ದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಈ ತತ್ವಗಳನ್ನ, ಜೀವನ ವಿಧಾನಗಳನ್ನ ಇಲ್ಲಿ ಏನ್ ಹೇಳ್ತಾರೆ? ತಪಸ್ಯ ಅಂತ ಕರೀತಾರೆ. ತಪಸ್ಯ. ಸೊ ತಪಸ್ಸು ಅಂತಂದ್ರೆ ನಾವು ಎಲ್ಲೋ ಒಂದು ಕಾಡಿನಲ್ಲಿ ಹೋಗಿ ತಪಸ್ಸು ಮಾಡೋದನ್ನ ಇಲ್ಲಿ ಹೇಳ್ತಾ ಇಲ್ಲ. ನಮ್ಮ ಸ್ವಂತ ಇಂದ್ರಿಯಗಳನ್ನ ಯಾವಾಗ ನಾವು ನಿಗ್ರಹಿಸ್ತೀವೋ ಅದು ಪ್ರಾಯಶ್ಚಿತ್ತದ ರೂಪದಲ್ಲಿ ಅದನ್ನ ತಪಸ್ಯ ಅಂತ ಕರೀತಾರೆ. ತಪಸ್ಯ ಅಂದ್ರೆ ಆ ವಿಷಯ ವಸ್ತುಗಳಿಗೆ ಬ್ರಹ್ಮಚರ್ಯವನ್ನ ಆಚರಿಸುತ್ತಾ ಆ ಇಲ್ಲ ಹ್ಮ್ ಎಸ್ ಓಕೆ. ಆ ಏನ್ ಮಾಡ್ಬೋದು ಅವನು ತನ್ನ ಮನಸ್ಸಿನಿಂದ ಮನಸ್ಸನ್ನ ಮತ್ತೆ ಇಂದ್ರಿಯಗಳನ್ನ ನಿಗ್ರಹ ಮಾಡಿ ಮತ್ತೆ ತನ್ನ ಆ ಇರುವಂತಹ ಸ್ವತ್ತನ್ನ ದಾನ ಮಾಡೋದು, ಸತ್ಯನಿಷ್ಠನಾಗೋದು, ಮತ್ತೆ ಅವನು ಶುದ್ಧನಾಗಿರುವುದು ಬಾಹ್ಯವಾಗಿ ಮತ್ತೆ ಆಂತರಿಕವಾಗಿ. ಮತ್ತೆ ಕೆಲವೊಂದು ಪ್ರಾಣಾಯಾಮ, ಆಸನಗಳನ್ನ ಮಾಡುತ್ತಾ ಸೊ ಯಾರು ಹೀಗೆ ಜ್ಞಾನ ಸಂಪನ್ನನಾಗಿರ್ತಾನೋ ಅವನು ಕೃಷ್ಣ ಪ್ರಜ್ಞೆಯುಳ್ಳವನಾಗಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಒಟ್ಟಾರೆ ಈ ಒಂದು ಶ್ಲೋಕದಲ್ಲಿ ತಪಸ್ಯದ ವಿಧಾನವನ್ನ ಹೇಳ್ತಾ ಇದ್ದಾರೆ. ಹೇಗೆ ನಾವು ಮನೆಯಲ್ಲೇ ಇದ್ದುಕೊಂಡು ತಪಸ್ಯವನ್ನ ನಾವು ನಿರ್ವಹಿಸಬಹುದು ಅನ್ನೋದನ್ನ. ಸೊ ಈ ತಪಸ್ಯವನ್ನ ನಿರ್ವಹಿಸ್ಲಿಕ್ಕೆ ನಮಗೆ ಆ ಸಾಧ್ಯ ಇದೆಯಾ ಅಂತ ಹೇಳಿದಾಗ ಸಾಧ್ಯ ನಾವು ಮಾಡ್ಕೊಳ್ಬಹುದು. ಹೇಗೆ? ಯಾವಾಗ ಒಬ್ಬ ವಶಾತ್ ಒಬ್ಬ ಶುದ್ಧ ಭಕ್ತನ ಸಂಘ ನಮಗೆ ದೊರೆತಾಗ ಮತ್ತೆ ಕೆಲವು ಕೃಷ್ಣ ಪ್ರಜ್ಞೆಯ ನಿಯಂತ್ರಕ ತತ್ವಗಳನ್ನ ನಾವು ಪಾಲನೆ ಮಾಡಿದಾಗ ಇದೆ ಕೃಷ್ಣ ಪ್ರಜ್ಞೆಯ ಆಂದೋಲನದಲ್ಲಿರುವಂತಹ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್. ಮತ್ತೆ ಅವುಗಳನ್ನ ಅನುಸರಿಸುವ ಮೂಲಕ ಸದ್ಗುರುವಿನ ಮಾರ್ಗದರ್ಶನವನ್ನ ಪಡೆದ್ರೆ ಮತ್ತೆ ಭಗವಂತನ ಸೇವೆಯಲ್ಲಿ ನಾವು ನಿರತರಾದ್ರೆ ಇಂಥ ಒಂದು ಮನೋನಿಗ್ರಹದ ಅಭ್ಯಾಸಗಳನ್ನ ನಾವು ಮೀರಬಹುದು ಅನ್ನೋದನ್ನ ಹೇಳ್ತಾರೆ. ಹೀಗೆ ಸರಳವಾದ ವಿಧಾನಗಳನ್ನ ತಿಳಿಸ್ತಾ ಇದ್ದಾರೆ. ಈ ಒಂದು ಶ್ಲೋಕ, ಮೊದಲನೇ ಶ್ಲೋಕ ಪ್ರಾಯಶ್ಚಿತ್ತದ ಕುರಿತಾಗಿ ತಿಳಿಸ್ತಾ ಇದೆ. ಪ್ರಾಯಶ್ಚಿತ್ತವನ್ನ ಹೇಗೆ ಮಾಡ್ಕೊಳ್ಳೋದು? ನಮ್ಮ ಮನಸ್ಸಿಂದ್ರಿಯಗಳನ್ನ ನಿಯಂತ್ರಣವನ್ನ ಮಾಡೋದು. ಯಾವ ತರ ನಿಯಂತ್ರಣ ಮಾಡೋದು? ತಪಸ್ಯದ ರೀತಿಯಲ್ಲಿ ನಾವು ನಿಯಂತ್ರಣವನ್ನ ಮಾಡೋದು. ತಪಸ್ಯವನ್ನ ಮಾಡ್ಲಿಕ್ಕೆ ನಮಗೆ ಸಹಕರಿಸುವವರು ಯಾರು? ಅದೇ ಸದ್ಗುರುವಿನ ಮಾರ್ಗದರ್ಶನ ಮತ್ತೆ ಈ 4 ನಿಯಂತ್ರಕ ತತ್ವಗಳು ಮತ್ತೆ ನಮ್ಮ ಮನೋನಿಗ್ರಹದ ಅಭ್ಯಾಸವನ್ನ ಮಾಡುವುದರ ಮೂಲಕ ನಾವು ಅನುಸರಿಸಬಹುದು. ಹಾಗಾದ್ರೆ ಒಬ್ಬ ಸಾಧಕ, ಸಾಧನಾ ಮಾರ್ಗದಲ್ಲಿರುವಂತಹ ಸಾಧಕ ಅಥವಾ ಯಾರು ಒಬ್ಬ ಭಕ್ತ ಗುರುವನ್ನಾಗಿ ಆಯ್ಕೆ ಮಾಡ್ಕೊಳ್ತಾನೋ ಆ ಆಯ್ಕೆ ಮಾಡ್ಕೊಳ್ಳುವಂತಹ ಗುರುವಿನಲ್ಲಿ ಇರಬೇಕಾದಂತಹ ಲಕ್ಷಣ ಮೊದಲನೇದು ಏನು ಅಂತಂದ್ರೆ ಅದೇ ವಾಕ್ ಶಕ್ತಿ ಅಂತ ಕರೀತಾರೆ. ಅದಕ್ಕೆ ವಾಚೋ ವೇಗಂ. ಈ ಒಂದು ವಾಕ್ ಶಕ್ತಿನ ನಿಗ್ರಹಿಸಬೇಕು ಅಂತ. ಮತ್ತೆ ನಮ್ಮ ಪ್ರತಿಯೊಬ್ಬರಲ್ಲಿಯೂ ಕೂಡ ಮಾತನಾಡುವಂತ ಒಂದು ಶಕ್ತಿ ಇದೆ. ಮತ್ತೆ ಯಾವಾಗ ನಮಗೆ ಮಾತನಾಡ್ಲಿಕ್ಕೆ ಸಿಗುತ್ತೋ ಅವಾಗ ನಾವು ಮಾತನಾಡ್ಲಿಕ್ಕೆ ಆರಂಭಿಸ್ತೇವೆ. ಸೊ ಈಗ ನೋಡಿ ನಾವು ಕೂಡ ತರಗತಿ ತಗೊಳ್ತಾ ಇದ್ದೀವಿ ಅಂತ ಅಂದ್ಮೇಲೆ ನಮ್ಗೆ ಯಾವ ಯಾವ ವಿಷಯಗಳು ನೆನಪಿಗೆ ಬರುತ್ತೋ ಸೊ ಈ ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಈ ವಿಷಯಗಳನ್ನ ತಿಳಿಸ್ಬೇಕು ಅಂತ ಹೇಳುತ್ತೆ. ಸಿಕ್ಕೊಡನೆ ನಾವು ಮಾತನಾಡ್ಲಿಕ್ಕೆ ಆರಂಭಿಸ್ತೇವೆ. ಆದ್ರೆ ನಾವು ಆ ವಿಷಯಗಳನ್ನ ಯಾವ ಸಂದರ್ಭದಲ್ಲಿ ಮಾತಾಡಬೇಕು, ಯಾವ ವಿಷಯಗಳನ್ನ ಮಾತಾಡಬೇಕು ಅನ್ನುವಂಥದ್ದು ಅರಿವು ನಮ್ಮಲ್ಲಿ ಇರ್ಬೇಕು. ಸೊ ಹೀಗೆ ನಾವು ಸದಾ ಕೃಷ್ಣ ಪ್ರಜ್ಞೆಯ ಬಗೆಗೆ ಮಾತನಾಡ್ತಾ ಇರ್ಬೇಕು ಅನ್ನೋದನ್ನ ಹೇಳ್ತೇವೆ. ಆದ್ರೆ ಭೌತಿಕ ಜಗತ್ತಿನಲ್ಲಿ ಇದ್ಕೊಂಡು ನಾವೇನ್ ಮಾಡ್ತಾ ಇದ್ದೇವೆ? ಕೃಷ್ಣ ಪ್ರಜ್ಞೆಯನ್ನ ಬಿಟ್ಟು ಕೇವಲ ಕೆಲಸಕ್ಕೆ ಬಾರದಂತ ವಿಷಯಗಳನ್ನ ನಾವು ಮಾತಾಡ್ತಾ ಇದ್ದೇವೆ. ಅದಕ್ಕಾಗಿ ಕೆಲಸಕ್ಕೆ ಬಾರದಂತ ವಿಷಯಗಳನ್ನ ಮಾತಾಡುವಂತಹ ಜನರಿಗೆ ಒಂದು ಸಾದೃಶ್ಯ ರೂಪದಲ್ಲಿ ಶ್ರೀಲ ರೂಪ ಗೋಸ್ವಾಮಿ ಹೇಳ್ತಾರೆ. ಹೇಗೆ ಅಂತಂದ್ರೆ ಈ ಕೆಲಸಕ್ಕೆ ಬಾರದ ವಿಷಯಗಳನ್ನ ನಾವು ಮಾತನಾಡಿದ್ರೆ ಅಲ್ಲಿ ನಮ್ಗೆ ಒಂದು ಏನೋ ತೊಂದರೆ ಕಾದಿದೆ ಅಂತ ಅರ್ಥ ಅನ್ನೋದನ್ನ ಹೇಳ್ತಾರೆ. ಈಗ ಹೇಗೆ ಒಂದು ಕಪ್ಪೆ ಯಾವಾಗ್ಲೂ ಕೂಡ ಒಟ್ಟುಗಟ್ತಾ ಇರುತ್ತೆ. ಆ ಒಟ್ಟುಗಟ್ತಾ ಇರೋದ್ರಿಂದ ಏನಾಗುತ್ತೆ? ಹಾವಿಗೆ ಅದಕ್ಕೆ ಗೊತ್ತಾಗುತ್ತೆ. ಅದರ ಒಂದು ಶಬ್ದದಿಂದಾನೇ ಕಪ್ಪೆ ಎಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಹಾವಿಗೆ ಅದು ಆಹ್ವಾನ ಕೊಟ್ಟ ಹಾಗೆ, ನಾನಿಲ್ಲಿದ್ದೀನಿ ಬಾ ಅಂತ ಹೇಳಿ. ಸೊ ಹೀಗೆ ಕಪ್ಪೆ ಒಟ್ಕೊಳ್ಳೋದ್ರಿಂದ ಕಪ್ಪೆ ಆಹ್ವಾನ ಕೊಡುತ್ತೆ. ತನ್ನ ಸಾವನ್ನಾನೇ ಆಹ್ವಾನ ಕೊಟ್ಟ ಹಾಗೆ. ಹೀಗೆ ನಾವು ಗಳು ಕೂಡ ಈ ಮಾಯಾವಾದಿಗಳು, ಲೌಕಿಕರು ಎಲ್ಲರೂ ಕೂಡ ಅವರ ಮಾತುಗಳನ್ನ, ನಾವು ಮಾತನಾಡುವಂತಹ ಮಾತುಗಳನ್ನ ಈ ಕಪ್ಪೆ ಒಟ್ಟುಗುಟ್ಟುವಿಕೆಗೆ
ಅದನ್ನ ಹೋಲಿಸಲಾಗಿದೆ. ಸೊ ಅದಕ್ಕಾಗಿ ನಾವು ಯಾವಾಗ್ಲೂ ಸದಾ ಕೆಲಸಕ್ಕೆ ಬಾರದ ವಿಷಯಗಳನ್ನ ನಾವು ಮಾತನಾಡಬಾರದು ಅನ್ನೋದನ್ನ ಹೇಳ್ತಾರೆ. ಮತ್ತೆ ಹಾಗಂತ ಹೇಳಿ ನಾವು ಮೌನವಾಗಿ ಇರೋದು ಕೂಡ ಸೂಕ್ತ ಅಲ್ಲ. ಈಗ ಮನೋನಿಗ್ರಹ ಅಂತಂದ್ರೆ ಕೆಲವೊಬ್ರು ಮಾಯಾವಾದಿಗಳು ಭಾವಿಸ್ತಾರೆ ಏನು ಮೌನ ಅಂತ ಹೇಳಿ, ಮೌನವನ್ನ ನಾವು ಪಾಲಿಸಬೇಕು ಅಂತ ಹೇಳಿ. ಸೊ ಮೌನವೂ ಕೂಡ ಆ ಇಲ್ಲಿ ಕೆಲ ಕಾಲದವರೆಗೆ ಅದು ಸಹಾಯಕ ಅಂತ ತೋರ್ಬಹುದು, ಆದ್ರೆ ಕೊನೆಗೆ ಅದು ಕೂಡ ನಿಷ್ಪ್ರಯೋಜಕ. ಅದರಿಂದ ನಾವು ಮಾಡ್ಬೇಕೇನು, ಈ ವಾಕ್ಚೋ ವೇಗಂ ಅಂತ ಹೇಳ್ತಾರೆ, ವಾಕ್ ಶಕ್ತಿ ಅನ್ನ ನಾವು ನಿಗ್ರಹಿಸ್ಬೇಕಂದ್ರೆ ಇರುವಂತಹ ಮಾರ್ಗ ಏನು, ಪರಿಹಾರ ಏನು ಅಂತಂದ್ರೆ ಕೃಷ್ಣ ಕಥೆಯಲ್ಲಿ ನಾವು ತೊಡಗುವುದು, ಕೃಷ್ಣ ಕಥೆಯನ್ನ ಹೇಳುವುದರಲ್ಲಿ ನಾವು ತೊಡಗೋದು, ನಮ್ಮ ನಾಲಿಗೆಯನ್ನ ಭಗವಂತನ ಗುಣಗಾನ ಮಾಡ್ಲಿಕ್ಕೆ ನಾವು ಬಳಸುವಂತದ್ದು, ಭಗವಂತನ ಕುರಿತಾಗಿ ತಿಳಿಸ್ಲಿಕ್ಕೆ ನಾವು ಮಾತನಾಡುವಂತದ್ದು. ಸೊ ಹೀಗೆ ನಾವು ಕೃಷ್ಣ ಕಥೆಯಲ್ಲಿ ತೊಡಗಿದ್ರೆ, ಭಗವಂತನ ಗುಣಗಾನವನ್ನ ಮಾಡಿದ್ರೆ ನಾಲಿಗೆಯು ಸದಾ ಭಗವಂತನ ನಾಮ ರೂಪ ಗುಣ ಲೀಲೆಗಳನ್ನ ಹೊಗಳೋದ್ರಲ್ಲಿ ಕೊಂಡಾಡೋದ್ರಲ್ಲಿ ಇದು ತೊಡಗಿಸ್ಕೊಳ್ಳುತ್ತೆ. ಹೀಗೆ ನಾವು ಮಾತನಾಡುವ ಚಪಲವನ್ನ ನಿಗ್ರಹಿಸಬಹುದು ಅನ್ನೋದನ್ನ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಇದೆ, ಇದು ನಿಮ್ಗೆ 4ನೇ ಪೇಜ್ ಅಲ್ಲಿ ಸಿಗುತ್ತೆ. 4ನೇ ಪೇಜ್ ಅನ್ನ ಓಪನ್ ಮಾಡಿ. ಈಗ ನಮ್ಗೆ ಇರುವಂತದ್ದು ಮನಸಃ, ವಾಚೋ ವೇಗ ಮನಸ್ಸಃ, ಕ್ರೋಧ ವೇಗ. ಮನಸ ಅಂತಂದ್ರೆ ಮನೋವೇಗ ಅಂತ ಕರೀತಾರೆ. ಮನೋವೇಗ ಅಂತಂದ್ರೆ ನಮ್ಮ ಮನಸ್ಸಿನ ಚಾಂಚಲ್ಯತೆ ಅಂತ ಹೇಳ್ತೇವೆ. ಇಲ್ಲಿ ಮನಸ್ಸಿನ ಚಾಂಚಲ್ಯತೆ ಮನಸ್ಸನ್ನ ನಿಗ್ರಹಿಸೋದು ಹೇಗೆ? ಈಗ ಮನಸ್ಸು ನಮ್ಮ ಶತ್ರುವು ಹೌದು, ಮನಸ್ಸು ನಮ್ಮ ಮಿತ್ರನೂ ಹೌದು ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಈಗ ಮನಸ್ಸನ್ನ ನಾವು ಯಾವ್ದ್ರ ಒಂದರಲ್ಲಿ ತೊಡಗಿಸಿದಾಗ ಅದು ಚಂಚಲ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕೃಷ್ಣನ ಪಾದಾರ ವಿಂದಗಳ ಮೇಲೆ ಮನುಷ್ಯ ಸದಾ ತನ್ನ ಮನಸ್ಸನ್ನ ತೊಡಗಿಸ್ಕೊಳ್ಬೇಕು. ಸೊ ಇದರಿಂದ ನಾವು ಮನಸ್ಸಿನ ನಿಗ್ರಹವನ್ನ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣ ಸೂರ್ಯ ಸಮ ಮಾಯ ಹೈ ಅಂಧಕಾರ್ ಯಹಾಂ ಕೃಷ್ಣ ತಹಾಂ ನಾಹಿ ಮಾಯಾರ್ ಅಧಿಕಾರ್ ಅಂತ ಹೇಳ್ತಾರೆ. ಅಂದ್ರೆ ಕೃಷ್ಣ ಸೂರ್ಯ ಇದ್ದಂತೆ, ಮತ್ತೆ ಮಾಯೆ ಕತ್ತಲಿದ್ದಂತೆ. ಮತ್ತೆ ಎಲ್ಲಿ ಸೂರ್ಯನಿರ್ತಾನೋ ಅಲ್ಲಿ ಕತ್ಲಿರೋದಿಲ್ಲ, ಮತ್ತೆ ಎಲ್ಲಿ ಕತ್ಲಿರುತ್ತೋ ಅಲ್ಲಿ ಸೂರ್ಯ ಇರೋದಿಲ್ಲ. ಅಂದ್ರೆ ಕತ್ಲಿರೋದಿಲ್ಲ ಅಂತ ಹೇಳಿ. ಅದೇ ರೀತಿ ಮನಸ್ಸಿನಲ್ಲಿ ಕೃಷ್ಣ ಇದ್ರೆ ಮಾಯೆಯ ಪ್ರಭಾವದಿಂದ ನಮ್ಮ ಮನಸ್ಸು ಮಾಯೆ ಕಡೆಗೆ ಓಲೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ಹೀಗಾಗಿ ಈ ಎಲ್ಲ ಭೌತಿಕ ವಿಷಯ ವಸ್ತುಗಳನ್ನ ನಾವು ಶೂನ್ಯಗೊಳಿಸಿ ಈ ಒಂದು ಭಕ್ತಿಯ ಯೋಗಿಕ ಪ್ರಕ್ರಿಯೆಯಲ್ಲಿ ನಾವು ತೊಡಗಿದಾಗ ಪ್ರಯೋಜನವನ್ನ ಪಡಿತೇವೆ. ಸೊ ಅವಾಗ ನಮ್ಮ ಮನಸ್ಸನ್ನ ನಾವು ಶೂನ್ಯವನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಕೃಷ್ಣಾನು ಅನುಶೀಲನಂ ಭಕ್ತಿರುತ್ತಮ ಅಂತ ಹೇಳುತ್ತೆ. ಅನ್ಯಾಭಿಲಾಷಿತ ಶೂನ್ಯಂ, ಹೀಗೆ ಮನಸ್ಸನ್ನ ನಾವು ಶೂನ್ಯ ಸ್ಥಿತಿಯಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಶೂನ್ಯ ಸ್ಥಿತಿಯಲ್ಲಿ ಹೇಗೆ ಇಡಬಹುದು ಅಂತಂದ್ರೆ, ಇಲ್ಲಿ ಶೂನ್ಯ ಸ್ಥಿತಿಯಲ್ಲಿ ಕೃತಕ ವಿಧಾನದಿಂದ ನಮ್ಗೆ ಇಡ್ಲಿಕ್ಕಾಗಲ್ಲ. ಸೊ ಅದಕ್ಕೊಂದು ವಿಧಾನ ಇದೆ. ಆ ಕೃತಕವಾದ ವಿಧಾನ ಅಂತಂದ್ರೆ ಈ ಭೌತಿಕ ವಿಧಾನಗಳು. ನಾನೇನು ಮಾಡಲ್ಲ, ನಾನು ನನ್ನ ಮನಸ್ಸನ್ನು ನಿಗ್ರಹಿಸ್ತೀನಿ ಅಂತ ಹೇಳಿದ್ರೆ ಇದೊಂದು ಕೃತಕ ವಿಧಾನ. ಆದ್ರೆ ಆ ಮನಸ್ಸನ್ನ ನಾನೇನೂ ಮಾಡೋದಿಲ್ಲ ಅಂತ ಕೂತಾಗ ಕೃತಕ ವಿಧಾನ. ಅದನ್ನೇ ಇನ್ನೊಂದರಲ್ಲಿ ನಾನು ತೊಡಗಿಸ್ಕೊಂಡಾಗ ನನ್ನ ಮನಸ್ಸನ್ನ, ಅವಾಗ ಅದು ಒಂದು ಏನು ನಾವು ಒಂದು ಶೂನ್ಯ ವಿಧಾನದಿಂದ ಅದು ಚಿಂತನೆ ವಿಧಾನಕ್ಕೆ ಬರುತ್ತೆ. ಆ ಚಿಂತನೆ ವಿಧಾನ ಯಾವುದು? ಸದಾ ಕೃಷ್ಣನನ್ನ ಚಿಂತನೆ ಮಾಡುತ್ತಾ ಕೃಷ್ಣನ ಕುರಿತಾಗಿನೇ ನಾವು ಯೋಚಿಸುತ್ತಾ ಸದಾ ಅವನನ್ನ ಸೇವೆ ಮಾಡೋದ್ರಲ್ಲಿ ತೊಡಗಿಸ್ಕೊಂಡಾಗ ಮನಸ್ಸು ತಂತಾನೆ ಹತೋಟಿಗೆ ಬರುತ್ತೆ ಅನ್ನೋದನ್ನ ನಮ್ಗೆ ಇಲ್ಲಿ ತಿಳಿಸ್ತಾರೆ. ಹೀಗೆ ನಾವು ಯಾವುದು ಮನಸ್ಸಿನ ವೇಗವನ್ನ ನಿಯಂತ್ರಣ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ತಾರೆ. ಕೃಷ್ಣ ಸೂರ್ಯನಿದ್ದ ಹಾಗೆ, ಮಾಯೆ ಅಂಧಕಾರ ಇದ್ದ ಹಾಗೆ, ಎಲ್ಲಿ ಸೂರ್ಯನಿರ್ತಾನೋ ಅಲ್ಲಿ ಅಂಧಕಾರ ಇರೋದಿಲ್ಲ. ಹಾಗಾಗಿ ನಮ್ಮ ಹೃದಯದಲ್ಲಿ ಸದಾ ಕೃಷ್ಣನ ವಾಸ ಇದ್ರೆ ಅಲ್ಲಿ ಅಜ್ಞಾನ ಅನ್ನೋದು ಬರೋದಿಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಹೀಗೆ ನಾವು ಸದಾ ಕೃಷ್ಣನ ಕುರಿತಾಗಿ ಆಲೋಚಿಸಿದ್ರೆ ನಮ್ಮ ಮನಸ್ಸಿನಲ್ಲಿ
ಮನಸ್ಸಿನ ವೇಗವನ್ನ ನಾವು ನಿಯಂತ್ರಣ ಮಾಡಬಹುದು ಅನ್ನೋದನ್ನ ಹೇಳ್ತಾರೆ. ನೆಕ್ಸ್ಟ್ 5ನೇ ಇದರಲ್ಲಿ ನಿಮ್ಗೆ ಕೋಪವನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನ ಹೇಳ್ತಾರೆ. ಸೊ ಇದಕ್ಕೆ ನಾವು ಹೇಳೋದು ಯಾವುದು? ಕ್ರೋಧ ವೇಗ. ಕ್ರೋಧ ವೇಗಂ. ಕ್ರೋಧ ವೇಗಂ ಇದು ಕೋಪದ ಒಂದು ನಿಯಂತ್ರಣ. ಸೊ ಕೋಪವನ್ನ ಹೇಗೆ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಅಂತ. ಸೊ ಕೋಪವನ್ನ ನಮ್ಗೆ ಸಂಪೂರ್ಣವಾಗಿ ತಡಿಲಿಕ್ಕೆ ಆಗೋದಿಲ್ಲ. ಮತ್ತೆ ನಾವು ಈ ಕೋಪವನ್ನ ಹೇಗೆ ಬಳಸ್ಕೊಳ್ಬೇಕು? ಕೋಪವನ್ನ ತಡ್ಕೊಳ್ಳಿಕ್ ಆಗಲ್ಲ. ಕೋಪ ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಬರುತ್ತೆ. ಆದ್ರೆ ಆ ಕೋಪವನ್ನ ನಾವು ಸರಿಯಾದ ಜಾಗದಲ್ಲಿ ಬಳಸ್ಕೊಳ್ಳೋದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಹೇಗೆ ಅಂದ್ರೆ ಆ ಭಗವಂತನ ಭಕ್ತರನ್ನ ಯಾರಾದ್ರೂ ದೂಷಿಸ್ತಾ ಇದ್ರೆ ಆ ಕೋಪವನ್ನ ನಾವು ಅಲ್ಲಿ ತೋರಿಸಬಹುದು. ಸೊ ಆ ಹೀಗೆ ಈ ರೀತಿಯಿಂದ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ ಕೋಪವನ್ನ ನಿಗ್ರಹಿಸಬಹುದು ಅಂತ. ಯಾಕೆ ಇಲ್ಲಿ ಕೋಪವನ್ನ ಸರಿಯಾದ ಜಾಗಕ್ಕೆ ಬಳಸೋದು ಅಂತ ಹೇಳ್ತಾರಂದ್ರೆ, ಈಗ ಆ ಯಾವುದಕ್ಕೂ ಕೂಡ ಒಂದೇ ದಾರಿ ಇರಲ್ಲ. ಎಲ್ಲದಕ್ಕೂ ಕೂಡ ಎರಡು ಮುಖಗಳನ್ನ ನಾವು ಕಾಣ್ತೇವೆ. ಈಗ ಮೇಲಿನ ಒಂದು ಮನಸ್ಸಿನ ವೇಗ ಅಥವಾ ವಾಚೋ ವೇಗವನ್ನ ಹೇಳಿದಾಗ, ವಾಚೋ ವೇಗ ಅಂತಂದ್ರೆ ನಾವು ಒಂದು ವಾಚೋ ವೇಗ ಅನ್ನೋದು ನಮ್ಗೆ ಹೇಗೆ ಸಮಸ್ಯೆ ಮಾಡುತ್ತೆ, ಮತ್ತೆ ಸಮಸ್ಯೆಯಿಂದ ಪರಿಹಾರ ಮಾಡ್ಕೊಳ್ಳೋ ವಿಧಾನ ಯಾವುದು ಅನ್ನೋದನ್ನ ಅಲ್ಲಿ ನಮ್ಗೆ ಹೇಳಿದ್ರು. 2ನೇದು ಮನಸ್ಸಿನ ವೇಗವನ್ನ ಎದರಿಂದ ಆಗುತ್ತೆ, ಮತ್ತೆ ಆ ಮನಸ್ಸಿನ ವೇಗವನ್ನ ನಿಯಂತ್ರಣ ಮಾಡೋದು ಹೇಗೆ ಅಂತ ಅನ್ನೋದನ್ನ ಹೇಳಿದ್ರು. ಹಾಗಾದ್ರೆ ಕೋಪವನ್ನ ನಿಯಂತ್ರಣ ಮಾಡೋದು ಹೇಗೆ ಅಂತ ಹೇಳಿದಾಗ ಬಹಳಷ್ಟು ವಿಧಾನಗಳನ್ನ ನಾವು ಕಾಣಬಹುದು. ಆದ್ರೆ ಅತ್ಯುತ್ತಮವಾದಂತಹ ವಿಧಾನ ಏನು ಅಂದ್ರೆ ಕೋಪದಿಂದಾನೇ ನಾವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ಆ ಕೋಪವನ್ನ ಸರಿಯಾದ ಜಾಗದಲ್ಲಿ ಬಳಸ್ಕೊಂಡ್ರೆ ಮಾತ್ರ ನಮ್ಗೆ ಆ ಕೋಪದ ಒಂದು ಸರಿಯಾದ ಬಳಕೆ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ಕೋಪವನ್ನ ನಾವು ನಿಗ್ರಹಿಸಬಹುದು. ಸೊ ಇದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ನಿತ್ಯಾನಂದ ಮಹಾಪ್ರಭುಗಳು. ಹೇಗೆ ಈ ಇವರು ಜಗಾಯಿ ಮದಾಯಿ ಅವರು ನಿತ್ಯಾನಂದ ಪ್ರಭು ಅವರನ್ನ ಹೊಡೆದಾಗ ಹೀಗೆ ಅವರು ಚೈತನ್ಯ ಮಹಾಪ್ರಭುಗಳು ತುಂಬಾನೇ ಕೋಪವನ್ನ ಪಟ್ರು. ಸೊ ಅಂದ್ರೆ ಇಲ್ಲಿ ಯಾಕೆ ಚೈತನ್ಯ ಮಹಾಪ್ರಭುಗಳು ಕೋಪವನ್ನ ಪಟ್ರು ಅಂತಂದ್ರೆ, ಇಲ್ಲಿ ಭಕ್ತನ ಮೇಲೆ ಅವರು ಅಂದ್ರೆ ಭಗವದ್ ಭಕ್ತನ ದೂಷಣೆ ಮಾಡುವವರ ಮೇಲೆ ಅವರು ಕೋಪವನ್ನ ವ್ಯಕ್ತವನ್ನ ಪಡಿಸಿದ್ರು ಅಂತ ಹೇಳಿ. ಹೀಗೆ ಇಲ್ಲಿ ತೃಣಾದಪಿ ಸುನಿಶ್ಚಯನ ತರೋರಪಿ ಸಹಿಷ್ಣುನ ಅಂತ ಹೇಳ್ತಾರೆ. ಸೊ ಮಾನವ ಹುಲ್ಲಿಗಿಂತನೂ ಕೂಡ ಮರಕ್ಕಿಂತನೂ ಕೂಡ ಅವನು ಸಹಿಷ್ಣು ಆಗಬೇಕು ಅನ್ನೋದನ್ನ ಚೈತನ್ಯ ಮಹಾಪ್ರಭುಗಳು ತಮ್ಮ ಶಿಕ್ಷಾಷ್ಟಕಮಲ್ಲಿ ಕೊಟ್ಟಿರುವಂತದ್ದು. ಹೀಗೆ ನಾವು ಕೋಪವನ್ನ ಪ್ರದರ್ಶಿಸಬಹುದು ಅನ್ನೋದನ್ನ ಹೇಳ್ತಾರೆ. ಮತ್ತೆ ಇನ್ನೊಂದು ಉದಾಹರಣೆ ಹನುಮಂತನು ಕೂಡ ತನ್ನ ಕೋಪವನ್ನ ಬಳಸ್ತಾ. ಕೋಪ ಇಲ್ದೆ ನಮ್ಗೇನು ಮಾಡ್ಲಿಕ್ಕೆ ಆಗಲ್ಲ. ಈಗ ಯುದ್ಧ ಮಾಡುವವರು ಹೇಗೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯನಾ? ಕೋಪ ಇಲ್ದೇನೆ ಯಾರನ್ನಾದ್ರೂ ಅವರು ಹತ ಮಾಡ್ಲಿಕ್ಕೆ ಸಾಧ್ಯನಾ? ಅವ್ರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಸಾಧ್ಯನಾ? ಅವರನ್ನ ಕೊಲ್ಲಿಕ್ಕೆ ಸಾಧ್ಯನಾ? ಆಗೋದಿಲ್ಲ. ಸೊ ಕೋಪ ಇದ್ದಾಗ್ಲೇನೆ ಅದ್ ಬರೋದು. ಅದಕ್ಕೋಸ್ಕರ ಆ ಕ್ರೋಧವನ್ನ ಹನುಮಂತ ಈ ಒಂದು ಲಂಕಾ ದಹನ ವೇಳೆಯಲ್ಲಿ ಅವನು ತೋರಿಸಿದಂತಹ ರೋಷಾವೇಶದಿಂದ ಏನು ಇಲ್ಲಿ ಆ ಕೋಪದ ಬಳಕೆ ಹೇಗೆ ಸದುಪಯೋಗ ಆಯ್ತು ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಅವನು ರಾಮಚಂದ್ರನ ಭಕ್ತನಾಗಿದ್ದ. ಅವನು ಅವರನ್ನ ಪೂಜಿಸಿದ್ದ. ಮನಸ್ಸಲ್ಲಿಯೇ ರಾಮಚಂದ್ರನ ವಾಸ ಇತ್ತು. ಮತ್ತೆ ಇನ್ನೊಂದು ಉದಾಹರಣೆ ಅರ್ಜುನನ ಉದಾಹರಣೆಯನ್ನ ತಗೋಬಹುದು. ಅರ್ಜುನನು ಕೂಡ ಅವನಿಗೆ ಯುದ್ಧ ಮಾಡಲು ಇಷ್ಟ ಇರ್ಲಿಲ್ಲ. ಫಸ್ಟ್ ಗೊಂದಲದಲ್ಲಿ ಅವನಿದ್ದ. ಸೊ ನೀನು ಯುದ್ಧ ಮಾಡಿಯೇ ತೀರ್ಬೇಕು ಅಂತ ಹೇಳಿದಾಗ, ಸೊ ಅದು ಅವನ ಭಗವಂತ ಹೇಳಿದಾಗ ಅದು ಅವನ ಕೋಪವನ್ನ ಕೆರಳಿಸಿತು. ಹೀಗೆ ಅವನು ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಮತ್ತೆ ಈ ಒಂದು ಕೋಪವನ್ನ ಅವನು ಭಗವಂತನ ಸೇವೆಗೆ ಅವನು ಬಳಸಿದ. ಹೀಗೆ ನಾವು ಕೋಪವನ್ನ ನಿಗ್ರಹವನ್ನ ಮಾಡಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಜೀಫಾ ವೇಗಂ 4ನೇದು. ಮೊದಲನೇದೇದು ವಾಚೋ ವೇಗಂ, ಮನಸಾ ವೇಗಂ, ಕ್ರೋಧ ವೇಗಂ. 4ನೇದು ಜೀಫಾ ವೇಗಂ. ಜೀಫಾ ವೇಗಂ ಅಂದ್ರೆ ಇದು ಜೀಫೆಯ ನಾಲಿಗೆಯ ಚಾಪಲ್ಯತೆ. ಆರನೇ ಪೇಜ್ ತಗೊಳ್ಳಿ ಎಲ್ರು. 6ನೇ ಪೇಜ್ ಓಪನ್ ಮಾಡ್ಕೊಳ್ಳಿ. ಈ ಜೀಫಾ ವೇಗಂ, ಜೀವಾ ಅಂತಂದ್ರೆ ನಾಲಿಗೆ. ಈ ನಾಲಿಗೆ ಮತ್ತೆ ಮುಂದಿನ 3 ಯಾವಿದಾವೋ ಜಿಹ್ವಾ ವೇಗಂ, ಉದರ ಉಪಸ್ಥ ವೇಗಂ. ಹೊಟ್ಟೆ ಮತ್ತೆ
ಈ ಜನನೇಂದ್ರಿಯಗಳು ಅಂತ ಹೇಳ್ತೇವೆ. ಸೊ ಇವುಗಳಿಗೆ ಸಂಬಂಧಪಟ್ಟಿರುವಂತದ್ದು ಇದು. ಸೊ ಇವುಗಳೆಲ್ಲವೂ ಕೂಡ ಈ ಹೊಟ್ಟೆ ಮತ್ತೆ ನಾಲಿಗೆ, ಸೊ ಇವೆರಡಕ್ಕೂ ಕನೆಕ್ಷನ್ ಇದೆ. ಆದ್ರೆ ಇವು ಮೂರುದ್ರಲ್ಲಿ ಕನೆಕ್ಷನ್ ಇರೋದು ಯಾವುದು? ಜಿಹ್ವಾವೇಗಂ, ಉದರ ಉಪಸ್ಥ ವೇಗಂ. ಇವು ಮೂರಿಗೂ ಮೂಲವಾಗಿರುವುದೇ ನಾಲಿಗೆ. ಈ ನಾಲಿಗೆ ತುಂಬಾನೇ ರುಚಿಯಾದಂತಹ ಊಟಗಳನ್ನ, ಭಕ್ಷ್ಯವನ್ನ, ಭೋಜನವನ್ನ ಬೇಡುತ್ತೆ. ಹಾಗೆ ಅದರಿಂದ ನಮ್ಮ ನಾಲಿಗೆ ಏನ್ ಬಯಸುತ್ತೋ ಅದನ್ನ ಅದಕ್ಕೆ ತಿನ್ಲಿಕ್ಕೆ ಕೊಡಬಾರ್ದು. ಹಾಗಾದ್ರೆ ಏನು ನಾವು ತಿನ್ಲಿಕ್ಕೆ ಕೊಡ್ಬೇಕು? ನಾಲಿಗೆ ತನ್ನ ಮನಸ್ಸಿಚ್ಛೆ ಏನೇನೋ ಬೇಡುತ್ತೆ. ಆ ಮನಸ್ಸಿಚ್ಛೆ ಏನೋ ಬೇಡದಾಗ ಅದನ್ನ ನಾವು ಹಾಕಿದಾಗ ಆ ಒಂದು ನಾಲಿಗೆಯಿಂದಾನೇ ಇತರ ವೇಗಗಳು ಬರ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾವು ಈ ನಾಲಿಗೆ ಚಾಪಲ್ಯತೆಯನ್ನ ತಡಿಬೇಕು ಅಂತ ಹೇಳಿದ್ರೆ ನಾವು ಏಕಾದಶಿಯ ಯಾವುದು ಕ್ಷಮಿಸಿ, ಭಗವಂತನ ಪ್ರಸಾದವನ್ನೇ ನಾವು ತಿನ್ನಿಸ್ಬೇಕು. ಸೊ ಭಗವಂತನ ಪ್ರಸಾದ, ಭಗವಂತನಿಗೆ ಭೋಗ ಮಂತ್ರದ ಜೊತೆಗೆ ನೈವೇದ್ಯವನ್ನ ಹಿಡದೆ ನಾವು ಪ್ರಸಾದವನ್ನ ನಾಲಿಗೆಗೆ ಕೊಟ್ಟಾಗ ಅದನ್ನ ಹತೋಟಿಯಲ್ಲಿ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಒಬ್ಬ ಭಕ್ತ ಭಗವಂತನ ಪ್ರಸಾದವನ್ನ ತಗೊಂಡು ತನ್ನ ನಾಲಿಗೆ ಚಪಲವನ್ನ ತೀರಿಸ್ಕೊಳ್ಬಲ್ಲ ಅಂತ ಹೇಳಿ. ಮತ್ತೆ ಜೊತೆಗೆ ಈ ಉದರ ಉದರ ವೇಗ ಅಂತ ಕರೀತಾರೆ. ಅಂದ್ರೆ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಅವನು ಏನ್ ಮಾಡ್ತಾನೆ ಅಂದ್ರೆ ಅವನಿಗೆ ಹಸಿವೆ ಇರೋದಿಲ್ಲ, ಆದ್ರೂ ಕೂಡ ಹೊಟ್ಟೆ ತುಂಬಿಸ್ಕೊಳ್ತಾ ಇರ್ತಾನೆ. ನಾಲಿಗೆ ಚಾಪಲ್ಯ ಜೊತೆಗೆ ಹೊಟ್ಟೆ ತುಂಬಿಸ್ಕೊಳ್ಳುವಂತ ಚಾಪಲ್ಯ, ಹೀಗೆ ಸದಾ ತಿಂತಾನೆ ಇರ್ತಾನೆ. ಸೊ ಹೀಗೆ ಪ್ರಸಾದ ಸ್ವೀಕರಿಸುವಂತ ತತ್ವವನ್ನ ಅವನು ಅನುಸರಿಸಿದ್ರೆ ಏನಾಗುತ್ತೆ? ಈ ಹೊಟ್ಟೆಯ ವೇಗ ಮತ್ತೆ ಬಾಯಿಯ ಚಪಲವನ್ನ ಹತೋಟಿಯಲ್ಲಿ ಇಟ್ಕೊಳ್ಬಹುದು. ಮತ್ತೆ ಇನ್ನೊಂದು ಹೇಳ್ತಾರೆ, ಇದು ನಾವು ಉಪವಾಸವನ್ನ ಆಚರಿಸುವುದರ ಮೂಲಕ ಸೊ ಈ ಹೊಟ್ಟೆಯ ವೇಗವನ್ನು ಕೂಡ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ನೆಕ್ಸ್ಟ್ ಜನನಾಂಗದ ಪ್ರಚೋದನೆ ಕುರಿತು ಹೇಳ್ತಾರೆ. ಅಂದ್ರೆ ಇಲ್ಲಿ ಈ ಜನನಾಂಗದ ಪ್ರಚೋದನೆ ಅಂದ್ರೆ ಇದು ಲೈಂಗಿಕ ಪ್ರಚೋದನೆ. ಲೈಂಗಿಕ ಪ್ರಚೋದನೆಯನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ಹೇಗೆ? ಇಲ್ಲಿ ನಾವು ಪ್ರಾಣಿಗಳ ತರ ಲೈಂಗಿಕ ಪ್ರಚೋದನೆಗೆ ಒಳಗಾಗಬಾರದು. ಹೇಗೆ? ನಾವು ಬುದ್ಧಿ ಜೀವಿಗಳಾಗಿರೋದ್ರಿಂದ ಜನನಾಂಗಗಳನ್ನ ನಾವು ಅನಾವಶ್ಯಕವಾಗಿ ಬಳಸಬಾರದು. ಅವುಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಸೊ ಹತೋಟಿಯಲ್ಲಿ ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹತೋಟಿಯಲ್ಲಿ ಇಟ್ಕೊಳ್ಳುವಂತಹ ಒಂದು ವಿಧಾನ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮಗುವನ್ನ ಪಡೆಯುವಂಥದ್ದು ಗರ್ಭದಾನ ಸಂಸ್ಕಾರದ ಮೂಲಕ. ಸೊ ಇಲ್ಲಿ ಗರ್ಭದಾನ ಸಂಸ್ಕಾರದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಾವು ಈಗಾಗಲೇ ತಿಳಿದುಕೊಂಡಿವಿ. ಜನನಾಂಗ ತೃಪ್ತಿಗಾಗಿ ನಾವು ವಿವಾಹವನ್ನ ಮಾಡ್ಕೊಳ್ಬಾರ್ದು. ಕೃಷ್ಣ ಪ್ರಜ್ಞೆಯುಳ್ಳ ಮಕ್ಕಳನ್ನ ಪಡಿಲಿಕ್ಕೆ ನಾವು ಮದುವೆನ ಮಾಡ್ಕೊಳ್ಬೇಕು ಅನ್ನುವಂಥ ತತ್ವವನ್ನ ನಮ್ಮ ಕೃಷ್ಣ ಪ್ರಜ್ಞಾ ಆಂದೋಲನ ತಿಳಿಸುತ್ತೆ. ಸೊ ಹೀಗೆ ಕೃಷ್ಣ ಪ್ರಜ್ಞಾ ಆಂದೋಲನದ ತತ್ವವನ್ನ ನಾವು ತಿಳ್ಕೊಂಡು ಮಕ್ಕಳನ್ನ ಪಡಿಬೇಕು ಅನ್ನೋದನ್ನ ಹೇಳ್ತಾರೆ. ಹೀಗೆ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಕೂಡ ತಮ್ಮ ಅನುವೃತ್ತಿ ಅನ್ನುವಂತಹ ಒಂದು ಉಪದೇಶದಲ್ಲಿ ಅವರು ಈ ತರ ವ್ಯಾಖ್ಯಾನವನ್ನು, ಉಪದೇಶಾಮೃತದಲ್ಲಿ ಈ ತರ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ. ನಮ್ಮ ಐಹಿಕ ವಿಷಯಗಳ ಬಗೆಗಿನ ತಾದಾತ್ಮ್ಯವು ಮಾತನಾಡಬೇಕೆಂಬ, ಅಂದ್ರೆ ನಾವು ಯಾವಾಗ್ಲೂ ಕೂಡ ಐಹಿಕ ವಿಷಯಗಳನ್ನ ಮಾತಾಡ್ಬೇಕು ಅನ್ನುವಂಥ ಚಪಲ ಇರುತ್ತೆ. ಮನಸ್ಸಿನ ಚಂಚಲತೆ ಇರುತ್ತೆ. ಒಂದು ವಿಷಯದ ಮೇಲೆ ಇನ್ನೊಂದು ವಿಷಯದ ಮೇಲೆ ಹೆಚ್ಚಿನ ಆಸಕ್ತಿಯನ್ನ ತೋರಿಸುತ್ತೆ. ಮತ್ತೆ ದೇಹದ ಅವಶ್ಯಕತೆಗಳನ್ನ ಪೂರ್ಣ ಮಾಡ್ಕೊಳ್ಳೋದ್ರಲ್ಲಿ ಇರುತ್ತೆ. ಸೊ ಇವು ಮೂರು ಮುಖ್ಯವಾಗಿ ಈ ಮೂರುಗಳನ್ನ ಅಂದ್ರೆ ಈ ಜೀಫಾ ವಾಚೋವೇಗಂ, ಮನಸ, ಆಮೇಲೆ ಈ ದೇಹಕ್ಕೆ ಬರುವಂತದ್ದು ಇದೆಲ್ಲ ಯಾವುದು? ನೀವು ಮೂರು ಮನಸ, ಕ್ರೋಧ ವೇಗಂ, ಜೀವಾವೇಗಂ, ಉದರ ಉಪಸ್ಥ ವೇಗಂ, ಇವೆಲ್ಲವೂ ಕೂಡ ದೇಹಕ್ಕೆ ಸಂಬಂಧಪಟ್ಟಿರುವಂತದ್ದು. ಈ ದೇಹದ ಅವಶ್ಯಕತೆಗಳನ್ನ ಅಂದ್ರೆ ನಾಲ್ಗೆಯ ಅವಶ್ಯಕತೆ, ಹೊಟ್ಟೆಯ ಅವಶ್ಯಕತೆ, ಜನನಾಂಗದ ಅವಶ್ಯಕತೆ, ಇವು ಮೂರುಗಳನ್ನ ಪೂರ್ಣ ಮಾಡ್ಕೊಳ್ಳೋದೇ ಈ ಒಂದು ದೇಹದ ಅವಶ್ಯಕತೆ ಅಂತ ಕರೀತಾರೆ. ಈ ದೇಹದ ಅವಶ್ಯಕತೆಗಳು ಮೂರು ಕೂಡ ಪ್ರಚೋದನೆಯನ್ನ ತಿಳಿಸುತ್ತೆ ಅನ್ನೋದನ್ನ ಇವರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೀಗೆ ಒಬ್ಬ ವ್ಯಕ್ತಿ ಈ ಮೂರೂ ಪ್ರಚೋದನೆಗಳಿಗೆ ಬಲಿಯಾದ್ರೆ ಅವನು ಅಪವಿತ್ರನಾಗ್ತಾನೆ ಅನ್ನೋದನ್ನ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೇಳ್ತಾರೆ. ಹಾಗಾದ್ರೆ ಯಾವ ವ್ಯಕ್ತಿ ಈ ಮೂರುಗಳನ್ನ, ಯಾವುದು ಮಾತಿನ ಚಪಲ, ಮನಸ್ಸಿನ ಒಂದು ಚಾಂಚಲ್ಯತೆ, ದೇಹದ ಅವಶ್ಯಕತೆ, ಇವುಗಳನ್ನ ಯಾರು ನಿಗ್ರಹದಲ್ಲಿ ಇಟ್ಕೊಂಡು ಅಭ್ಯಾಸವನ್ನ ಮಾಡ್ತಾರೋ ಅವ್ರಿಗೆ ತಪಸ್ವಿ ಅಂತ ಕರೀತಾರೆ. ಸೊ ತಪಸ್ಸಿನಿಂದ ಮಾನವ ಏನ್ ಮಾಡ್ಬೇಕು? ಈ ದೇವೋತ್ತಮ ಪರಮ ಪುರುಷನ ಬಹಿರಂಗ ಶಕ್ತಿಯಾದ ಭೌತಿಕ ಶಕ್ತಿಗೆ ಬಲಿಯಾಗುವುದನ್ನ ತಪ್ಪಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾಕೆ ಇಲ್ಲಿ ಬಹಿರಂಗ ಶಕ್ತಿಯಿಂದ
ಭೌತಿಕ ಶಕ್ತಿಯ ಬಲಿಯಾಗೋದನ್ನ ತಪ್ಪಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಭಗವಂತನಿಂದ ಮೂರು ರೀತಿಯಾದಂತಹ ಶಕ್ತಿಯನ್ನ ನಾವು ನೋಡ್ತೇವೆ. ಒಂದು ಬಹಿರಂಗ ಶಕ್ತಿ, ಎರಡನೇದು ತಟಸ್ಥ ಶಕ್ತಿ, ಮೂರನೇದ್ದು ಆ ಬಹಿರಂಗ ಶಕ್ತಿ, ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ ಅಂತ ನಾವು ನೋಡ್ತೇವೆ. ಅಂತರಂಗ ಶಕ್ತಿ ಅನ್ನುವಂಥದ್ದು ಭಗವಂತನ ಪರಾಶಕ್ತಿ, ಅದೊಂದು ಆಧ್ಯಾತ್ಮಿಕ ಶಕ್ತಿ. ಆಮೇಲೆ ಬಹಿರಂಗ ಶಕ್ತಿ ಅನ್ನುವಂಥದ್ದು ಭಗವಂತನ ಒಂದು ಭೌತಿಕ ಶಕ್ತಿ. ಇದು ಭಗವಂತನ ಈ ಭೌತಿಕ ಲೋಕದಲ್ಲಿ ಇರುವಂತಹ ಶಕ್ತಿ, ಭಗವಂತನ ಶಕ್ತಿನೇ ಇದು ಭೌತಿಕ ಶಕ್ತಿ. ಆಮೇಲೆ ಶಕ್ತಿ ಅನ್ನುವಂಥದ್ದು ನಾವೆಲ್ಲ ಜೀವಿಗಳು, ಸೊ ಇಲ್ಲಿ ಇರುವಂತದ್ದು. ಹೀಗೆ ಈ ಜೀವಿಗಳಲ್ಲಿ ತಟಸ್ಥ ಶಕ್ತಿಯಲ್ಲಿ ಇರುವಂತಹ ಜೀವಿಗಳನ್ನ ನಾವು ಎರಡು ವಿಧಗಳನ್ನಾಗಿ ಕಾಣ್ತೇವೆ. ಒಂದು ಮಹಾತ್ಮ, ಇನ್ನೊಂದು ದುರಾತ್ಮ ಅಂತ. ಈ ತಟಸ್ಥ ಅನ್ನುವಂಥದ್ದು ಮಧ್ಯದಲ್ಲಿ ಇದೆ. ಒಂದು ಅಂತರಂಗ ಶಕ್ತಿ, ಬಲಗಡೆ ಅಂತರಂಗ ಶಕ್ತಿ ಇದ್ರೆ ಎಡಗಡೆ ಏನಿದೆ ಬಹಿರಂಗ ಶಕ್ತಿ ಇದೆ. ಮಧ್ಯದಲ್ಲಿ ಇರುವಂತದ್ದು ತಟಸ್ಥ ಶಕ್ತಿ, ಜೀವಿ. ಈ ಜೀವಿ ಮಧ್ಯದಲ್ಲಿ ನಿಂತ್ಕೊಂಡು ಈ ಜೀವಿಗಳಲ್ಲಿ ಎರಡು ವಿಧಗಳನ್ನಾಗಿ ಕಾಣ್ತೇವೆ. ಒಂದು ಮಹಾತ್ಮ, ಇನ್ನೊಂದು ದುರಾತ್ಮ. ದುರಾತ್ಮ ಏನ್ ಮಾಡ್ತಾನೆ, ಹೆಚ್ಚಾಗಿ ಭೌತಿಕ ಅಂದ್ರೆ ಭಗವಂತನ ಬಹಿರಂಗ ಶಕ್ತಿ ಆಗಿರುವಂತಹ ಮಾಯೆಯ ಕಡೆಗೆ ಹೆಚ್ಚಿನ ಆಸಕ್ತಿಯನ್ನ ತೋರಿಸಿದಾಗ ಅವನು ದುರಾತ್ಮನಾಗ್ತಾನೆ. ಯಾವಾಗ ಒಬ್ಬ ಮಹಾತ್ಮ ಹೆಚ್ಚಾಗಿ ಆಧ್ಯಾತ್ಮಿಕ ಲೋಕದಲ್ಲಿ ಆಧ್ಯಾತ್ಮಿಕ ವಿಷಯಕ್ಕೆ ಅವನು ಹೆಚ್ಚಿನ ಆಸಕ್ತಿಯನ್ನ ಪಡೆದ್ರೆ ಅವನು ಅಂತರಂಗ ಶಕ್ತಿಯನ್ನ ತಿಳ್ಕೊಳ್ತಾನೆ ಅನ್ನುವಂಥದ್ದು, ಅಂದ್ರೆ ಆಧ್ಯಾತ್ಮಿಕ ಶಕ್ತಿಯನ್ನ ತಿಳ್ಕೊಳ್ತಾನೆ. ಹೀಗೆ ತಟಸ್ಥ ಶಕ್ತಿಯಾದಂತಹ ಜೀವಿಗಳಾದಂತಹ ನಾವು ದುರಾತ್ಮರಾಗ್ಬೇಕಾ ಅಥವಾ ಮಹಾತ್ಮರಾಗ್ಬೇಕಾ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಸೊ ಮಹಾತ್ಮರಾಗ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಇಲ್ಲಿ ಹೇಳಿರುವಂತಹ ಎಲ್ಲ ವೇಗಗಳನ್ನ ನಾವು ನಿಯಂತ್ರಿಸಬೇಕು. ನಿಯಂತ್ರಿಸಿದಾಗ ಒಂದು ಗುರುವನ್ನ ಅರಿತುಕೊಳ್ಳಿಕ್ಕೆ, ಗುರುವಿನ ಸಂಘವನ್ನ ಪಡಿಲಿಕ್ಕೆ, ಗುರುವಿನಿಂದ ದೀಕ್ಷೆಯನ್ನ ಪಡಿಲಿಕ್ಕೆ ನಾವು ಅರ್ಹರಾಗ್ತೇವೆ. ಸೊ ಅದರಿಂದ ಹಂತ ಹಂತವಾಗಿ ನಾವು ಕೂಡ ಸದ್ಭಕ್ತರ ಸಂಘದಿಂದ ನಿಗ್ರಹವನ್ನ, ಎಲ್ಲ ನಿಗ್ರಹಗಳನ್ನ ನಾವು ಮಾಡ್ಕೊಳ್ಬಹುದು ಅನ್ನೋದನ್ನ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ಇನ್ನೊಮ್ಮೆ ತಿಳ್ಕೊಳ್ಳೋಣ. ಏನಾಯ್ತು, ಮೊದಲನೇ ಶ್ಲೋಕಕ್ಕೆ ನಾವು ಕೊಟ್ಟಿರುವಂತಹ ಕೀವರ್ಡ್ ಯಾವುದು, ಗುರುವಿನ ಲಕ್ಷಣಗಳನ್ನ ತಿಳ್ಕೊಳ್ತೇವೆ. ಗುರುವಿನ ಲಕ್ಷಣಗಳು ಏನೆಲ್ಲ ಹೇಳುತ್ತೆ, ಯಾರು ಮಾತಿನ ಚಾಪಲ್ಯತೆಯನ್ನ ಮತ್ತೆ ಈ ಮನಸ್ಸಿನ ಚಂಚಲತೆಯನ್ನ, ಕೆಲಸಕ್ಕೆ ಬಾರದಂತಹ ಅಂದ್ರೆ ಭಗವಂತನಗಾಗಿ ಇಲ್ಲದೆ ಇರುವಂತಹ ಕೋಪವನ್ನ, ಮತ್ತೆ ನಾಲಿಗೆ ಚಾಪಲ್ಯತೆಯನ್ನ, ಹೊಟ್ಟೆ ಮತ್ತು ಜನನಾಂಗಗಳ ಪ್ರಚೋದನೆಯನ್ನ ಯಾರಿಗೂ ನಿಗ್ರಹಿಸ್ತಾರೋ ಸೊ ಅವನು ಪ್ರಪಂಚಾದ್ಯಂತ ಶಿಷ್ಯರನ್ನು ಪಡಿಲಿಕ್ಕೆ ಅರ್ಹನಾಗಿರ್ತಾನೆ ಅಂತ ಹೇಳಿ. ಸೊ ಹೀಗೆ ಶಿಷ್ಯನ ಪಡಿಲಿಕ್ಕೆ ಅರ್ಹನಿರುವಂತಹ ವ್ಯಕ್ತಿಯ ಲಕ್ಷಣಗಳನ್ನ ಇಲ್ಲಿ ತಿಳಿಸಲಾಗಿದೆ, ಅಂದ್ರೆ ಗುರುವಿನ ಲಕ್ಷಣಗಳನ್ನ ನಾವಿಲ್ಲಿ ನೋಡ್ತೇವೆ. ನೆಕ್ಸ್ಟ್ ಎರಡನೇ ಶ್ಲೋಕ. ಎರಡನೇ ಶ್ಲೋಕ ಇದಕ್ಕೆ ಒಂದು ಕೀವರ್ಡ್ ಆಧ್ಯಾತ್ಮಿಕ ಒಂದು ಪತನ ಹೇಗೆ ಆಗುತ್ತೆ, ವಿನಾಶ ಹೇಗೆ ಆಗುತ್ತೆ ಅನ್ನೋದನ್ನ ತಿಳಿಸುತ್ತೆ. ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹ ಜನಸಂಗಶ್ಚ ಲೌಲ್ಯಂ ಚ ಷಡ್ಬೀರ್ ಭಕ್ತಿ ವಿನಶ್ಯತಿ ಅಂತ ಹೇಳುತ್ತೆ. ಷಡ್ಬೀರ್ ಭಕ್ತಿ ವಿನಶ್ಯತಿ, ವಿನಶ್ಯತಿ ಮೀನ್ ಭಕ್ತಿಯ ವಿನಾಶಕ್ಕೆ ಕಾರಣಗಳು ಅಂತ ಹೇಳುತ್ತೆ. ಈಗಾಗಲೇ ಹೇಳಿರೋ ಹಾಗೆ ಇಲ್ಲಿನೂ ಕೂಡ 6 ವಿಷಯಗಳನ್ನ ನಮ್ಗೆ ತಿಳಿಸಲಾಗಿದೆ. ಈ 6 ವಿಷಯಗಳಿಂದ ನಮ್ಮ ಭಕ್ತಿ ನಾಶಕ್ಕೆ ಕಾರಣ ಆಗಬಹುದು. ಆ 6 ವಿಷಯಗಳು ಯಾವ್ಯಾವುದು, ಅತಿಯಾದ ಆಹಾರ, ಯಾರು ಮಿತಿ ಮೀರಿ ತಿಂತಾರೋ, ಅತಿಯಾಗಿ ಏನನ್ನ ಕೂಡಿಡ್ತಾರೋ, ಅತಿಯಾಗಿ ಏನನ್ನು ಶೇಖರಿಸಿ ಇಡ್ತಾರೋ, ಅತಿಯಾದ ವಿಷಯಗಳನ್ನ ವಿಷಯ ವಸ್ತುಗಳ ಲಿಪ್ತರಾಗಿರ್ತಾರೋ, ಸೊ ಅದಕ್ಕೆ ಅತಿ ಆಹಾರ ಅಂತ ಹೇಳ್ತಾರೆ. ಸೊ ಇದರಿಂದ ನಮ್ಮ ಭಕ್ತಿಯ ವಿನಾಶಕ್ಕೆ ಕಾರಣ ಆಗುತ್ತೆ. ಮತ್ತೆ ನೆಕ್ಸ್ಟ್ ಪ್ರಯಾಸ. ಅಟೆಂಡೆನ್ಸ್ ಹಾಕಿದ್ದಾರೆ ನೋಡಿ, ಎಲ್ರು ಹಾಕಿ.
ಮೊದಲೇದು ಶುದ್ಧ ಭಕ್ತಿ ಸೇವೆಗೆ ಇರುವಂತಹ ಅನುಕೂಲಕರ ತತ್ವಗಳನ್ನ ಇಲ್ಲಿ ಎಷ್ಟು ಹೇಳ್ತಾ ಇದ್ದೀನಿ ಅತ್ಯಾಹಾರ. ಇದು ನಿಮ್ಗೆ 14ನೇ ಪೇಜ್ ನಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಅತ್ಯಾಹಾರ ಇದು ಅತಿಯಾದ ಮಿತಿ ಮೀರಿ ತಿನ್ನದೇ ಇರುವಂತದ್ದು, ಅತಿಯಾಗಿ ಕೂಡಿಡುವುದು ಅತ್ಯಾಹಾರ ಆಗತ್ತೆ. ಆಮೇಲೆ ಪ್ರಯಾಸ, ಪ್ರಯಾಸ ಅಂತಂದ್ರೆ ಈಗ ಏನೇ ನಾನು ಅತಿಯಾಗಿ ತಿನ್ಬೇಕು ಅಥವಾ ಅತಿಯಾಗಿ ಇಡ್ಬೇಕು ಅಂತಂದ್ರೆ ತಾನೇ ಅದು ಬರಲ್ಲ. ಅದಕ್ಕೆ ನಾನು ಪ್ರಯಾಸವನ್ನ ಪಡ್ಬೇಕು. ಸೊ ಅತಿಯಾಗಿ ಕಷ್ಟವನ್ನ ಪಡ್ಬೇಕು, ಕಷ್ಟಪಟ್ಟು ದುಡಿಬೇಕು, ಓವರ್ ಟೈಮ್ ಡ್ಯೂಟಿ ಮಾಡ್ಬೇಕು. ಸೊ ಹೀಗೆ ಒಂದು ಏನೇ ನಾನು ಹೆಚ್ಚು ಪಡಿಬೇಕು ಅಂದ್ರೆ ಹೆಚ್ಚಾಗಿ ನಾನು ಪ್ರಯಾಸವನ್ನ ಪಡಬೇಕು. ಸೊ ಏನೋ ಪಡಿಲಿಕ್ಕೆ ನಾನು ಪ್ರಯಾಸವನ್ನ ಪಟ್ಟಾಗ ಇದು ಮತ್ತೆ ನನ್ನ ಭಕ್ತಿ ವಿನಾಶಕ್ಕೆ ಕಾರಣ ಆಗುತ್ತೆ. ಪ್ರಜಲ್ಪ ಅಂತ ಕರೆಯಲಾಗಿದೆ. ಪ್ರಜಲ್ಪ ಅಂತಂದ್ರೆ ಇದು ಒಂದು ಹರಟೆ, ಗೊಡ್ಡು ಹರಟೆ ಅಂತ ಹೇಳ್ತಾರೆ. ಕೆಲಸಕ್ಕೆ ಬಾರದಂತಹ ವಿಷಯಗಳನ್ನ ಮಾತಾಡ್ತಾ ನಾವು ಹರಟೆಯನ್ನ ಹೊಡೆಯುವಂಥದ್ದು. ಸೊ ಇದು ಕೂಡ ಭಕ್ತಿಯ ವಿನಾಶಕ್ಕೆ ಕಾರಣವಾಗುವಂಥದ್ದು. ಅಂದ್ರೆ ಲೌಕಿಕ ವಿಷಯಗಳಿಗೆ ಹೆಚ್ಚಿಗೆ ನಾವು ಲಿಪ್ತರಾಗಿ ಆ ವಿಷಯಗಳ ಬಗ್ಗೆ ಅನಾವಶ್ಯಕವಾಗಿ ನಾವು ಮಾತನಾಡುವುದು, ನಮ್ಮ ಸಮಯವನ್ನ ವ್ಯರ್ಥ ಮಾಡೋದು ಪ್ರಜಲ್ಪದಲ್ಲಿ ಬರುತ್ತೆ. ಆಮೇಲೆ ನಿಯಮಗಳು ಯಾವುದು? ಈ ನಿಯಮಗಳಲ್ಲಿ 2 ನಿಯಮಗಳನ್ನ ಹೇಳ್ತಾರೆ. ನಿಯಮಗಳಂತಂದ್ರೆ ಏನು? ನಮ್ಗೆ ಇಲ್ಲಿ ಯಾವುದನ್ನ ಮಾಡ್ಬೇಕು, ಯಾವುದನ್ನ ಮಾಡಬಾರ್ದು ಅನ್ನೋದನ್ನ ತಿಳಿಸಿರುವಂತದ್ದು. ಆದ್ರೆ ನಿಯಮಗಳ ಉದ್ದೇಶವನ್ನ ತಿಳ್ಕೊಳ್ಬೇಕು. ಎಲ್ರು ಕೂಡ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ತಾರೆ. ಆದ್ರೆ ನಿಯಮಗಳ ಉದ್ದೇಶ ಗೊತ್ತಿಲ್ಲ. ನಿಯಮಗಳ ಉದ್ದೇಶ ಏನು ಅಂತಂದ್ರೆ ಇದು ನಮ್ಗೆ ಇದ್ರಲ್ಲಿ ಬರುತ್ತೆ. ಭಕ್ತಿ ರಸಾಮೃತ ಸಿಂಧುವಿನಲ್ಲಿ 8ನೇ ಶ್ಲೋಕದಲ್ಲಿ ನಿಮ್ಗೆ ನಾವು ಹೇಳಿರ್ಬಹುದು. ಯಾವುದು? ಸ್ಮರ್ತವ್ಯ ಸತತಂ ಕೃಷ್ಣಂ ವಿಸ್ಮರ್ತವ್ಯಂ ನ ಜಾತು ಚೇತ್ ಸರ್ವೇ ವಿಧಿ ನಿಷೇಧಾಶ್ಯೋರ್ ಏತಯೋರೇವ ಕಿಂಕರಃ ಅಂತ ಹೇಳಿ. ಇದು ನಿಮ್ಗೆ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಏನ್ ಹೇಳುತ್ತೆ? ಸ್ಮರ್ತವ್ಯಂ ಸತತಂ ವಿಷ್ಣೋರ್ ವಿಸ್ಮರ್ತವ್ಯಂ ನ ಜಾತು ಚೇತ್. ಅಂದ್ರೆ ಅಂದ್ರೆ ಇದು ಹೇಳುತ್ತೆ ನಿಯಮಗಳ ಮುಖ್ಯವಾದ ಉದ್ದೇಶಗಳನ್ನ ಹೇಳುತ್ತೆ. ಯಾಕೆ ನಾವು ನಿಯಮಗಳನ್ನ ಪಾಲಿಸ್ಬೇಕು, ನಿಯಮಗಳನ್ನ ಪಾಲಿಸುವ ಉದ್ದೇಶ ಏನು ಅನ್ನೋದನ್ನ ಹೇಳುತ್ತೆ. ಅಂದ್ರೆ ಅಲ್ಲೇನು ಯಾವಾಗ್ಲೂ ಕೂಡ ನಾವು ಕೃಷ್ಣನನ್ನ ಮತ್ತೆ ರಾಧೆಯನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಮತ್ತೆ ಒನ್ ಶುಡ್ ನೆವರ್ ಫಾರ್ಗೆಟ್ ಕೃಷ್ಣ ಅಂತ ಹೇಳಿ ಯಾವಾಗ್ಲೂ ಶ್ರೀಲ ಪ್ರಭುಪಾದ್ ಅವರು ತಮ್ಮ ಒಂದು ಲೆಕ್ಚರ್ ಅಲ್ಲಿ ಇದನ್ನ ಹೇಳ್ತಾ ಇರ್ತಾರೆ. ಒನ್ ಶುಡ್ ಆಲ್ವೇಸ್ ರಿಮೆಂಬರ್ ಕೃಷ್ಣ ಅಂಡ್ ಶುಡ್ ನಾಟ್ ಫಾರ್ಗೆಟ್ ಕೃಷ್ಣ ಅಂತ ಹೇಳಿ. ಒನ್ ಶುಡ್ ನಾಟ್ ಫಾರ್ಗೆಟ್ ರಾಧಾ ಕೃಷ್ಣ, ಅವ್ರನ್ನೆಂದು ಮರಿಬಾರ್ದು ಅಂತ ಹೇಳ್ತಾರೆ. ಅದೇ ಈ ಒಂದು ಶ್ಲೋಕ ಹೇಳುತ್ತೆ. ಸೊ ಇಲ್ಲಿ ನಮ್ಗೆ ನಾವು ಮಾಡ್ಬೇಕಾಗಿರೋದು ಇಷ್ಟೇ, ಒಂದು ಸದಾ ಕಾಲ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು, ಮತ್ತೆ ಯಾವತ್ತೂ ಕೂಡ ನಾವು ಮರಿಬಾರ್ದು. ಹೀಗೆ ನಿಯಮಗಳನ್ನ ಪಾಲಿಸಲಿಕ್ಕೆ ಇರುವಂತಹ ಒಂದು ನಿಯಮ ಇದು. ಸೊ ಆ ನಿಯಮದ ಉದ್ದೇಶವನ್ನ ನಾವು ಮರ್ತ್ ಬಿಡ್ತೇವೆ, ಕೇವಲ ನಿಯಮದ ಪಾಲನೆಗಳನ್ನ ಮಾಡ್ತೇವೆ, ಉದ್ದೇಶವನ್ನ ಬಿಡ್ತೇವೆ. ನಾವು ನಿಯಮ ಪಾಲನೆ ಮಾಡ್ಲಿಕ್ಕೆ ಯಾಕೆ ಮಾಡ್ತಾ ಇದ್ದೇನೆ ಅನ್ನುವಂತ ಉದ್ದೇಶವನ್ನ ಬಿಟ್ಬಿಟ್ಟು ಕೇವಲ ನಿಯಮವನ್ನ ಪಾಲನೆ ಮಾಡ್ತೇನೆ. ಸೊ ನಿಯಮಗಳನ್ನ ಆ ತರ ಪಾಲನೆ ಮಾಡುವಾಗ 2 ತರನಾದಂತಹ ನಿಯಮಗಳಿಗೆ ನಾನು ಅಂಟ್ಕೊಂಡ್ ಬಿಡ್ತೇನೆ. 2 ತರನಾದಂತಹ ನಿಯಮ ಯಾವುದು ಅಂತಂದ್ರೆ, ಒಂದು ನಿಯಮ ಆಗ್ರಹ, ಇನ್ನೊಂದು ನಿಯಮ ಆಗ್ರಹ. ನಿಯಮ ಆಗ್ರಹ ಅಂತಂದ್ರೆ ಇಲ್ಲಿ ವಿಧಿಯ ನಿಯಮಗಳಿಗೆ ಹೆಚ್ಚಾಗಿ ಅಂಟ್ಕೊಳ್ಳೋದು. ನಾನು ಮಾಡ್ತೇನೆ, ಏನೇ ಆಗ್ಬಿಡ್ಲಿ ನಾನು ಇವತ್ತು ಮಾಡ್ತೇನೆ ಅನ್ನುವಂತಹ ನಿಯಮಗಳಿಗೆ ಅತಿಯಾಗಿ ನಾವು ಅಂಟ್ಕೊಂಡ್ ಬಿಡೋದು. ಆಮೇಲೆ ಆಗ್ರಹ ಅಂತಂದ್ರೆ ಅತಿಯಾಗಿ ಕಡೆಗಣಿಸೋದು. ಕೆಲವೊಂದು ಏನ್ ಮಾಡ್ಬೇಕು ಅಂತ ಹೇಳಿರ್ತಾರೋ, ಇಲ್ಲ ಬಿಡು ಇವತ್ತೊಂದ್ ದಿವಸ ನಡೆಯುತ್ತೆ, ಏನು ಆಗಲ್ಲ ಬಿಡು, ನಾನು ಇಷ್ಟೇ ಮಾಡಿದ್ರೆ ಸಾಕು ಅನ್ನುವಂತಹ ಒಂದು ಕಡೆಗಣಿಕೆ ನಮ್ಮಲ್ಲಿ ಬಂದ್ಬಿಡುತ್ತೆ. ಹೀಗೆ ಮುಖ್ಯವಾಗಿ ನಿಯಮ ಯಾಕೆ ಮಾಡ್ಬೇಕು ಅನ್ನೋದನ್ನ ನಾವು ಅದರ ಮೂಲ ಉದ್ದೇಶವನ್ನ ತಿಳ್ಕೊಂಡಾಗ, ಮಾಡ್ತಾ ಇದೀವಿ ಯಾತಕ್ಕೋಸ್ಕರ ಅನ್ನೋದು ನಮ್ಗೆ ಗೊತ್ತಿದ್ದಾಗ, ನಾವು ಆ ನಿಯಮಗಳನ್ನ ಅತಿಯಾಗಿ ಅಂಟ್ಕೊಳ್ಳೋದು ಇಲ್ಲ, ಅತಿಯಾಗಿ ಕಡೆಗಣಿಸೋದು ಇಲ್ಲ. ಮುಖ್ಯವಾಗಿ ನಿಯಮದ ಉದ್ದೇಶವನ್ನ ನಾವು ತಿಳ್ಕೊಳ್ಬೇಕು. ಅದೇ ಭಗವಂತನನ್ನ ಸದಾ ನಾವು ಸ್ಮರಣೆಯಲ್ಲಿ ಇಟ್ಕೊಳ್ಳೋದು, ಮತ್ತೆ ಅವನನ್ನ ಎಂದೂ ಕೂಡ ನಾವು ಮರೆಯದೇ ಇರೋದೇ ನಮ್ಮ ನಿಯಮ ಪಾಲನೆಯ ಮುಖ್ಯ ಉದ್ದೇಶ. ಮತ್ತೆ ನೆಕ್ಸ್ಟ್ ಇಲ್ಲಿ ಇರುವಂತದ್ದು ಯಾವುದು? ಅತಿಹಾರ, ಪ್ರಯಾಸ, ಪ್ರಜಲ್ಪ, ಇದು ನಿಯಮಾಗ್ರಹ, ಆಮೇಲೆ ಜನಸಂಘ. 5ನೇದು ಜನಸಂಘ. ಜನಸಂಘ ಅಂತಂದ್ರೆ ಇಲ್ಲಿ ಜನರ ಸಂಘ.
ಲೌಕಿಕ ಬುದ್ಧಿಯುಳ್ಳವರೊಡನೆ ನಾವು ಬೆರೆಯೋದು ಅಂತ ಹೇಳ್ತಾರೆ. ಸೊ ಜನರ ಸಂಘದಿಂದ ಏನಾಗುತ್ತೆ, ನಮ್ಮ ಭಕ್ತಿ ವಿನಾಶಕ್ಕೆ ಕಾರಣವಾಗುತ್ತೆ. ನಮ್ಮ ಸಂಘ ಹೇಗಿರುತ್ತೋ ಹಾಗೆ ನಾವು ಭಾವವನ್ ನಮ್ಮ ಭಾವವನ್ನ ನಾವು ಪಡಿತೇವೆ. ಅದಕ್ಕೋಸ್ಕರ ನಮ್ಮ ಭಾವ ಜನಸಂಘದಿಂದ ಕಲುಷಿತವಾಗುತ್ತೆ. ಸೊ ನಮ್ಮ ಬುದ್ಧಿಯು ಕೂಡ ಕಲುಷಿತವಾಗುತ್ತೆ. ಅದಕ್ಕೋಸ್ಕರ ನಾವು ಅವ್ರ ಜೊತೆಗೆ ಸೇರ್ಬಾರ್ದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ಇವ್ರಿಗೆ ಇಲ್ಲಿ ಶಿಲ ಪ್ರಭುಪಾದವ್ರು ಹೇಳ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಜನಸಂಘ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇಲ್ಲದೆ ಇರುವಂತಹ ವ್ಯಕ್ತಿ ಜೊತೆಗೆ ನಾವು ಸೇರದೆ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇರುವಂತಹ ಭಕ್ತರೊಡನೆ ನಾವು ಸಂಘವನ್ನ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಆಮೇಲೆ ಕೊನೆಯದಾಗಿ ಇರುವಂತದ್ದು ಲೌಲ್ಯಂ. ಲೌಲ್ಯಂ ಲೌಲ್ಯಂ ಅಂತಂದ್ರೆ ಅತಿಯಾದ ದುರಾಸೆ. ಆಸೆಗೂ ದುರಾಸೆಗೂ ವ್ಯತ್ಯಾಸ ಇದೆ. ಆಸೆ ಇನ್ನೂ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ, ಆದ್ರೆ ದುರಾಸೆ ಅನ್ನುವಂಥದ್ದು ಈ ಎಲ್ಲವನ್ನು ಅತಿಯಾಗಿ ತನಗೆ ಬೇಕು ಅನ್ನುವಂತಹ ಅಪೇಕ್ಷೆನ ಪಡುವಂಥದ್ದು ಈ ದುರಾಸೆಯನ್ನ ಹೇಳುತ್ತೆ. ಹೀಗೆ ಈ ಯಾವಾಗ್ಲೂನು ತನ್ನ ಲೌಕಿಕ ಸಾಧನೆಗಾಗಿ ಅವನು ತೊರಿತಾ ಇರೋದು. ಸೊ ತನಗೆ ಒಂದು ಪ್ರತಿಷ್ಠೆ, ಆ ಗೌರವ ಬೇಕು ಅಂತ ಹೇಳಿ ಬಯಕೆ ಪಡೋದು. ಸೊ ಇವೆಲ್ಲವೂ ಕೂಡ ಲೌಲ್ಯಂನಲ್ಲಿ ಬರುತ್ತೆ. ಮತ್ತೆ ಅದಕ್ಕಾಗಿ ನೀವು ಅತಿಹಾರ, ಪ್ರಯಾಸ, ಪ್ರಜಲ್ಪ, ಆಗ್ರಹ, ಜನಸಂಘ ಮತ್ತೆ ಲೌಲ್ಯ, ಇವು ಆರುಗಳು ಭಕ್ತಿ ಸೇವೆಯ ವಿನಾಶಕ್ಕೆ ಕಾರಣವಾಗುತ್ತೆ ಅನ್ನೋದನ್ನ ಈ 2ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಹೀಗಾಗೋದ್ರಿಂದ ಏನಾಗುತ್ತೆ? ಹೀಗಾಗೋದ್ರಿಂದ ಜಗತ್ತಿನಲ್ಲಿರುವಂತಹ ಎಲ್ಲಾ ಜೀವಿಗಳು ಏನಾಗ್ತಾರೆ? ಈ ಮಾಯೆಗೆ ಒಳಪಟ್ಟು ತಾಪತ್ರಯಗಳಿಗೆ ಒಳಗಾಗ್ತಾರೆ. ಸೊ ತ್ರಯ, ತಾಪ ಅಂತಂದ್ರೆ ಕ್ಲೇಶ, ತ್ರಯ ಅಂದ್ರೆ 3. ಈ 3 ಕ್ಲೇಶಗಳ ಅಡಿಯಲ್ಲಿ ಅವರು ಬರ್ತಾರೆ. ಅದೇ ಆದಿದೈವಿಕ, ಆಧ್ಯಾತ್ಮಿಕ, ಆದಿಭೌತಿಕ. ಆಧ್ಯಾತ್ಮಿಕ ಅಂತಂದ್ರೆ ಇದು ದೇವತೆಗಳಿಂದ ಬರುವಂತಹ ಕ್ಲೇಶ. ಆದಿದೈವಿಕ ದೇವತೆಗಳಿಂದ ಬರುವಂತಹ ಕ್ಲೇಶಗಳು ಇದೇ ಭೂಕಂಪ, ಚಂಡಮಾರುತ, ಅತಿವೃಷ್ಟಿ, ಅನಾವೃಷ್ಟಿ, ಇವೆಲ್ಲವೂ ಕೂಡ ಆದಿಭೌತಿಕ ಅಂದ್ರೆ ಕ್ರಿಮಿಗಳಿಂದ ಬರುವಂತಹ ಕ್ರಿಮಿಕೀಟಗಳಿಂದ ಬರುವಂತಹ ಕ್ಲೇಶಗಳು. ಆಧ್ಯಾತ್ಮಿಕ ಕ್ಲೇಶ ಅಂತಂದ್ರೆ ಈ ನಮ್ಮ ದೇಹದಲ್ಲಿಯೇ ಆಗುವಂತಹ ಕೆಲವೊಂದು ಮಾನಸಿಕ ಬದಲಾವಣೆಗಳು, ಅಥವಾ ಈ ಒಂದು ಇದಕ್ಕೆ ನಾವು ದೈಹಿಕ ದೌರ್ಬಲ್ಯ ಅಂತ ಹೇಳ್ತೇವೆ. ಸೊ ಮಾನಸಿಕ ದೌರ್ಬಲ್ಯ ಅಂತ ಹೇಳ್ತೇವೆ. ಸೊ ಇವುಗಳು ನಮ್ಗೆ ಈ ಡಿಪ್ರೆಷನ್, ಸ್ಟ್ರೆಸ್ ಇವೆಲ್ಲ ಹೇಳ್ತೇವೆ ಆಧ್ಯಾತ್ಮಿಕ ಕ್ಲೇಶಗಳಲ್ಲಿ ಬರುತ್ತೆ. ಸೊ ಹೀಗೆ ಮಾಯೆ ಅಡಿಯಲ್ಲಿ ನಾವು ಕೆಲಸ ಮಾಡಿದಾಗ ಏನು ನಾವು ಇವುಗಳಿಗೆ ಗುರಿ ಆಗ್ತೀವಿ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಬಹಿರಂಗದ ಹತೋಟಿಯಲ್ಲಿ ಈಗಾಗಲೇ ನಾನು ಈ ಫಸ್ಟ್ ಶ್ಲೋಕದಲ್ಲಿ ಹೇಳಿದ್ದೆ, ಈ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ಮಧ್ಯದಲ್ಲಿ ಇರುವಂತದ್ದು ತಟಸ್ಥ ಶಕ್ತಿ ಅಂತ. ಸೊ ತಟಸ್ಥ ಶಕ್ತಿ ಅಲ್ಲಿ ಜೀವಿ ಎಡತರನಾಗಿ ಒಂದು ದುರಾತ್ಮ ಮತ್ತೆ ಮಹಾತ್ಮನಾಗಿರ್ತಾನೆ. ದುರಾತ್ಮ ಯಾವಾಗ ಹೆಚ್ಚಾಗಿ ಬಹಿರಂಗ ಶಕ್ತಿ ಹತೋಟಿಯಲ್ಲಿ ಇರ್ತಾನೋ ಆವಾಗ ಈ ಎಲ್ಲ ತಾಪತ್ರಯಗಳಿಗೆ ಒಳಗಾಗಿ ನಾನಾ ರೀತಿಯ ಕಷ್ಟಗಳನ್ನ ಅವನು ಅನುಭವಿಸ್ತಾನೆ. ಹಾಗಾಗಿ ನಾವು ಬದ್ಧಾತ್ಮರಾಗಬಾರದು, ಆಧ್ಯಾತ್ಮಿಕದ ಕಡೆಗೆ ನಮ್ಮ ಮನಸ್ಸು ಓದ್ಬೇಕು ಅನ್ನೋದನ್ನ ಹೇಳ್ತಾರೆ. ಮತ್ತೆ ಜೊತೆಗೆ ಬದ್ಧಾತ್ಮರಾದ್ರೆ ಈ ಹುಟ್ಟು ಜನ್ಮ, ಮೃತ್ಯು, ಜರಾವಾದಿ ಅಂತ ಹೇಳ್ತೇವೆ. ಹುಟ್ಟು, ಮುಪ್ಪು, ಕಾಯಿಲೆ ಮತ್ತು ಸಾವು ಇವಂತ್ರೆ ಕಟ್ಟಿಟ್ಟಂತ ಬುದ್ಧಿ. ಸೊ ಇವುಗಳಿಗೆ ನಾವು ಸಫರ್ ಆಗ್ಬೇಕಾಗತ್ತೆ ಅನ್ನೋದನ್ನ ತಿಳಿಸ್ತಾರೆ. ಮತ್ತೆ ಈ ಜನಸಂಘದಲ್ಲಿ ಯಾಕೆ ನಾವು ಮಾಯಾವಾದಿಗಳ ಸಂಘವನ್ನ ಮಾಡಬಾರ್ದು ಅನ್ನೋದನ್ನ ಇಲ್ಲಿ ನಮ್ಗೆ
ಈ ಮಾಯಾವಾದಿಗಳ ಸಹವಾಸದಲ್ಲಿ 4 ಜನರಿದ್ದಾರೆ, 3 ಜನರಿದ್ದಾರೆ. ಅವ್ರಗಳಿಗೆ ನಾವು ಏನಂತ ಹೇಳ್ತೇವೆ, ಮಾಯಾವಾದಿಗಳ ಸಹವಾಸ ಮಾಡೋದ್ರಿಂದ ಆ ಮಾಡೋದ್ರಿಂದ ಏನಾಗುತ್ತೆ, ಮತ್ತೆ ಮಾಯಾವಾದಿಗಳು ಹೇಗಿರ್ತಾರೆ, ಸೊ ಅವರು ವೈಷ್ಣವರನ್ನ ದೂಷಿಸೋರು ಯಾವ ವಿಷಯಗಳಲ್ಲಿ ಆಸಕ್ತಿಯನ್ನ ಹೊಂದಿರ್ತಾರೆ, ಅವರ ವಿಧಗಳನ್ನ ಇಲ್ಲಿ ಹೇಳಲಾಗಿದೆ. ಮೊದಲೇದು ಭುಕ್ತಿಕಾಮಿ, ಮುಕ್ತಿಕಾಮಿ ಮತ್ತೆ ಸಿದ್ಧಿಕಾಮಿ ಅಂತ ಹೇಳ್ತಾರೆ. ಸೊ ಇವರು ಈ ಭುಕ್ತಿಕಾಮಿ ಅಂತಂದ್ರೆ ಯಾವಾಗ್ಲೂ ಕೂಡ ಐಹಿಕವಾಗಿ ತಾನು ಸಂತೋಷದಿಂದ ಇರ್ಬೇಕು ಅಂತ ಬಯಸುವವನು. ಮುಕ್ತಿಕಾಮಿ ಆಗಿರುವಂತವನು ಸದಾ ನಿರಾಕಾರ ಬ್ರಹ್ಮನಲ್ಲಿ ಒಂದಾಗಿರ್ಬೇಕು ಅಂತ ಬಯಸುವವನು. ಸಿದ್ಧಿಕಾಮಿ ಯಾವಾಗ್ಲೂ ಸಿದ್ಧಿಯನ್ನ ಪಡಿಲಿಕ್ಕೆ ಇಷ್ಟಪಡುವಂತವನು. ಈ ಸಿದ್ಧಿ ಹೇಗೆ ಪಡಿತಾನೆ, ಹಠಯೋಗದ ಅಭ್ಯಾಸದಿಂದ ಅವನು ಸಿದ್ಧಿಯನ್ನ ಪಡಿಲಿಕ್ಕೆ ಮುಂದಾಗ್ತಾನೆ. ಸೊ ಇವೆಲ್ಲವೂ ಕೂಡ ಅತ್ಯಾಹಾರದ ವರ್ಗಕ್ಕೆ ಬರುವಂತದ್ದು. ಇವು ಅತ್ಯಾಹಾರ, ಪ್ರಿಯಾಸಶ್ಚ, ಪ್ರಜಲ್ಪೋ, ನಿಯಮಾಗ್ರಹ. ಸೊ ಇಂಥವರ ಸಹವಾಸವನ್ನ ನಾವು ಖಂಡಿತವಾಗಿಯೂ ಕೂಡ ಮಾಡಬಾರದು ಅನ್ನೋದನ್ನ ಹೇಳ್ತಾರೆ. ಓಕೆ, 3ನೇ ಶ್ಲೋಕಕ್ಕೆ ಹೋಗೋಣ. 3ನೇ ಶ್ಲೋಕ ಆಧ್ಯಾತ್ಮಿಕ ಪ್ರಗತಿಯನ್ನ ತಿಳಿಸುತ್ತೆ ನಮ್ಗೆ. ಇದಕ್ಕೆ ಕೀವರ್ಡ್ ಆಧ್ಯಾತ್ಮಿಕ ಪ್ರಗತಿ ಅಂತ ಹೇಳಿ. 2ನೇ ಶ್ಲೋಕ ನಮ್ಗೆ ಆಧ್ಯಾತ್ಮಿಕಕ್ಕೆ ಪ್ರಗತಿಗೆ ಆಧ್ಯಾತ್ಮಿಕ ಪತನಕ್ಕೆ ಕಾರಣವಾದ್ರೆ, ಆಧ್ಯಾತ್ಮಿಕ ಜೀವನದ ಪತನಕ್ಕೆ ಕಾರಣವಾದ್ರೆ 3ನೇ ಶ್ಲೋಕ ಆಧ್ಯಾತ್ಮಿಕ ಪ್ರಗತಿಗೆ ಕಾರಣವಾಗುತ್ತೆ. ಹೇಗಾಗತ್ತೆ ಆಧ್ಯಾತ್ಮಿಕ ಒಂದು ಪ್ರಗತಿ? ಆಧ್ಯಾತ್ಮಿಕ ಪ್ರಗತಿ ಕೂಡ ಆಗ್ಲಿಕ್ಕೆ 6 ಕಾರಣಗಳಿದೆ. ಅಂದ್ರೆ 6 ಕಾರಣ ಅಥವಾ 6 ವಿಧಾನಗಳಿಂದ ನಾವು ಪ್ರಗತಿಯನ್ನ ಮಾಡಬಹುದು ಭಕ್ತಿಯಲ್ಲ ಅನ್ನೋದನ್ನ ಹೇಳ್ತಾರೆ. ಸೊ ಇದು ಉತ್ಸಾಹ, ನಿಶ್ಚಯ, ಧೈರ್ಯ, ತತ್ತತ್ ಕರ್ಮ ಪ್ರವರ್ತನ, ಸಂಗತ್ಯಾಗಾತ್ ಸತೋವೃತ್ತೆ, ಷಡ್ಬೀರ್ ಭಕ್ತಿ ಪ್ರಸಿದ್ಧ್ಯತಿ ಅಂತ ಹೇಳ್ತಾರೆ. ಅಂದ್ರೆ ಪ್ರಸಿದ್ಧ್ಯತಿ ಅಂತಂದ್ರೆ ಇಲ್ಲಿ ಯಶಸ್ವಿಯನ್ನ ಪಡಿತಾನೆ. ಎಲ್ಲಿ? ಭಕ್ತಿ ಪ್ರಸಿದ್ಧ್ಯತಿ ಅಂದ್ರೆ ಭಕ್ತಿ ಸೇವೆಯಲ್ಲಿ ಯಶಸ್ವಿಯನ್ನ ಪಡಿತಾನೆ. ಹಾಗಾದ್ರೆ ಹೇಗೆ ನಾವು ಯಶಸ್ವಿಯನ್ನ ಪಡಿಲಿಕ್ಕೆ ಸಾಧ್ಯ ಆಗತ್ತೆ? ಯಾವ್ಯಾವ್ದು? ಮೊದಲೇದು ಉತ್ಸಾಹ, ನಿಶ್ಚಯ, ಧೈರ್ಯ, ತತ್ತತ್ ಕರ್ಮ, ಸಂಗತ್ಯಾಗ, ತತ್ತತ್ ಕರ್ಮ ಪ್ರವರ್ತನ, ಸಂಗತ್ಯಾಗತ್ ಸತೋವೃತ್ತೆ ಅಂತ ಹೇಳ್ತಾರೆ. ಉತ್ಸಾಹ ಅಂತಂದ್ರೆ ಏನು? ಉತ್ಸಾಹ ಅಂತಂದ್ರೆ ಮೊದಲನೇದು ಉತ್ಸಾಹದಿಂದ ನಾವು ಭಕ್ತಿಯನ್ನ ಮಾಡೋದು. 2ನೇದು ಆತ್ಮವಿಶ್ವಾಸದಿಂದ ನಾವು ಭಕ್ತಿಯನ್ನ ಪ್ರಯತ್ನವನ್ನ ಮಾಡೋದು. 3ನೇದು ಯಾವಾಗ್ಲೂ ನಾವು ಭಕ್ತಿಯಲ್ಲಿ ತಾಳ್ಮೆಯಿಂದ ಇರುವಂತದ್ದು. ಮತ್ತೆ 4ನೇದು ತತ್ತತ್ ಕರ್ಮ ಪ್ರವರ್ತನ. ಕರ್ಮ ಅಂತಂದ್ರೆ ಚಟುವಟಿಕೆಗಳು, ಇತರ ಚಟುವಟಿಕೆಗಳಲ್ಲಿ ನಾವು ತೊಡಗುವಂಥದ್ದು. ಆಮೇಲೆ ಸತೋವೃತ್ತೆ, ಇಲ್ಲಿ ಭಕ್ತರ ಸಹವಾಸವನ್ನ ಸಂಗತ್ಯಾಗ, ಅಭಕ್ತರ ಸಹವಾಸವನ್ನ ತೊರೆಯೋದು. ಸತೋವೃತ್ತೆ, ಭಕ್ತರ ಸಂಘವನ್ನ ಮಾಡೋದು. ಸೊ ಇವುಗಳಿಂದ ನಮ್ಗೆ ಪ್ರಗತಿಗೆ ಕಾರಣವಾಗುತ್ತೆ. ಸೊ ಈಗ ಒಂದೊಂದಾಗಿ ನಾವು ನೋಡ್ತಾ ಬಂದಾಗ ಇಲ್ಲಿ ಉತ್ಸಾಹದಿಂದ ನಾವು ಭಕ್ತಿಯನ್ನ ಮಾಡೋದು ಅಂತ ಹೇಳ್ತಾರೆ. ಹೇಗೆ ನಾವು ಉತ್ಸಾಹದಿಂದ ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ಹೇಗೆ ಭಕ್ತಿ ಸೇವೆ ಅಂತಂದ್ರೆ ಏನು? ಉತ್ಸಾಹದಿಂದ ಭಕ್ತಿ ಮಾಡೋದು ಹೇಗೆ ಅನ್ನೋದನ್ನ ನಮಗೆ ಶ್ರೀರೂಪ ಗೋಸ್ವಾಮಿ ಅವರು ಮತ್ತೆ ಭಕ್ತಿ ಸಾಂಪತ್ಯ ಸಿಂಧುವಿನಲ್ಲಿ 11ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಅನ್ಯಾಭಿಲಾಷಿತಾ ಶೂನ್ಯಂ ಜ್ಞಾನ ಕರ್ಮಾದ್ಯಾನ ಆವೃತಂ ಆನುಕೂಲೇನ ಕೃಷ್ಣಾನು ಅನುಶೀಲನಂ ಭಕ್ತಿರುತ್ತಮ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿನೂ ಕೂಡ ಭಕ್ತಿಯನ್ನ ಮಾಡುವ ವಿಧಾನಗಳು ಯಾವುದು? ಇದಕ್ಕೆ ನಮ್ಗೆ ಶುದ್ಧ ಭಕ್ತಿ ಸೇವೆಯ ಅಥವಾ ಉತ್ತಮ ಭಕ್ತಿಯ ಒಂದು ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ ನಮ್ಗೆ. ಏನ್ ಹೇಳ್ತಾರೆ? ನಿರ್ಮಲವಾದಂತಹ ಭಕ್ತಿ, ಉತ್ತಮ ಭಕ್ತಿ ಯಾವಾಗ್ಲೂ ಕೂಡ ಭಗವಂತನ ಇಷ್ಟದಂತೆ ಇರುತ್ತೆ. ಭಗವಂತನ ಭಕ್ತಿ ಸೇವೆಯನ್ನ ಮಾಡ್ಲಿಕ್ಕೆ ಇರುತ್ತೆ. ಸೊ ಭಕ್ತಿ ಸೇವೆಯಲ್ಲಿ ಯಾವುದೇ ಬಾಹ್ಯ ಉದ್ದೇಶ ಇರಬಾರ್ದು, ಕಾಮ್ಯ ಕರ್ಮ ಇರಬಾರ್ದು, ಮತ್ತೆ ಈ ಒಂದು ನಿರಾಕಾರ ಜ್ಞಾನ ಇರಬಾರ್ದು, ಸ್ವಾರ್ಥ ಇರಬಾರ್ದು. ಸೊ ಇದು ನಮ್ಗೆ ಉತ್ತಮ ಭಕ್ತಿಯ ಒಂದು ವ್ಯಾಖ್ಯಾನವನ್ನ ತಿಳಿಸುತ್ತೆ. ಸೊ ಭಕ್ತಿ ಅಂದ್ರೆ ಏನು? ಭಕ್ತಿ ಅಂದ್ರೆ ಒಂದು ಕ್ರಿಯೆ, ಆಕ್ಚುಲಿ ಅದೊಂದು ಚಟುವಟಿಕೆ. ಈಗ ನಾವು ಎಲ್ಲಿಗೆ ಏನೋ ತೊಡ್ಕೊಂಡಾಗ, ಯಾವುದೇ ಕಾರ್ಯದಲ್ಲಿ ತೊಡ್ಕೊಂಡಾಗ ಸಕ್ರಿಯವಾಗಿ ತೊಡ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ ಭಕ್ತಿ ಅಂದ್ರೆ ಇಲ್ಲಿ ನಾವು ಕೂತ್ಕೊಂಡ್ಬಿಟ್ಟು ತಪಸ್ ಮಾಡೋದು, ಕೂತ್ಕೊಂಡ್ಬಿಟ್ಟು ಒಂದೇ ಕಡೆ ಕೂತ್ಕೊಂಡು ಏನೋ ಬೇಡ ನಾನು ಇಷ್ಟೇ ಮಾಡ್ತೇನೆ ಅಂತ ಇರೋದಿಲ್ಲ. ಭಕ್ತಿ ಅಂತಂದ್ರೆ ಒಂದು ಸಕ್ರಿಯತೆ. ಸಕ್ರಿಯತೆ ಅಂತ ಅಂದ್ರೆ ನಿರಂತರತೆ. ನಿರಂತರತೆ ಅಂದ್ರೆ ಏನು? ನಿತ್ಯತೆ. ನಿತ್ಯತೆ ಅಂದ್ರೆ ಸದಾ ನಾವು ಮಾಡ್ತಾನೆ ಇರುವಂತದ್ದು. ಸದಾ ಮಾಡ್ತಾ ಇರುವುದರಲ್ಲಿ ಇರುವಂತದ್ದು ಏಳಿಗೆ. ಸದಾ ಮಾಡ್ತಾ ಇರುವಂತಲ್ಲಿ ಕಾಣೋದು ನಾವು ಪ್ರಗತಿ. ನಾವ್ ಯಾವ್ದು ಕೂಡ ಒಂದೇ ದಾರಿಯಲ್ಲಿ ಅಥವಾ ಒಂದೇ ತರನಾಗಿ ನಡೆಯಲ್ಲ. ನಾವು ಮೇಲೆ ಹೋದಾಗೂ ಕೂಡ ಹಂತ ಹಂತವಾಗಿ ಮೇಲೆ ಹೋಗ್ತೇವೆ.
ನಡೆಯುವಾಗ ಕೂಡ ನಾವು ಮುಂದೆ 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 ಸಾಕ್ತೇವೆ, ಹತ್ತಿರ 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 ಹೋಗ್ತೇವೆ. ಏನೇ ಮಾಡಿದ್ರು ಕೂಡ ನಾವು ಪ್ರಗತಿ ಕಾಣ್ತೇವೆ. ನಾವು ಬೆಳೆಯುವಾಗನು ಕೂಡ ಹಂತ ಹಂತವಾಗಿ ಬೆಳೀತೇವೆ. ಸೊ ಅಲ್ಲಿ ನಾವು ಮತ್ತೆ ವಾಪಸ್ ಚಿಕ್ಕವರಾಗಲ್ಲ. ಹಾಗೆ ಏನೇ ನಮ್ಮ ಕಾರ್ಯ ಚಟುವಟಿಕೆಗಳು ಭಕ್ತಿಯಲ್ಲಿ ನಡೆದ್ರು ಕೂಡ ಅವುಗಳಲ್ಲಿ ಒಂದು ಏಳಿಗೆ ಅನ್ನೋದಿರ್ಬೇಕು. ಅವುಗಳಲ್ಲಿ ನಾವು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ ಆ ಬೆಳೆಸ್ಕೊಳ್ಳುವಂತಹ ವಿಧಾನ ಯಾವುದು ಅಂತಂದ್ರೆ ಅದು ಒಂದು ಸಂಸ್ಕಾರ. ಸೊ ಅದಕ್ಕಾಗಿ ಭಕ್ತಿ ಸೇವೆ ಭಕ್ತಿ ಅನ್ನುವಂಥದ್ದು ಒಂದು ಕ್ರಿಯೆ. ಯಾವ ಕ್ರಿಯೆ? ಸಂಸ್ಕಾರದ ಕ್ರಿಯೆ ಅಂತ ಹೇಳ್ತಾರೆ. ಸಂಸ್ಕಾರ ಅಂತಂದ್ರೆ ಆಧ್ಯಾತ್ಮಿಕ ಸಂಸ್ಕಾರ ಬೆಳೆಸ್ಕೊಳ್ಳುವಂತಹ ಒಂದು ಕ್ರಿಯೆ. ಮತ್ತೆ ಇಲ್ಲಿ ಅದಕ್ಕಾಗಿ ನಾವು ಸೋಮಾರಿಗಳಾಗ್ಬಾರ್ದು. ಸೋಮಾರಿಗಳಾದ್ರೆ ನಮ್ಗೇನಂತ, ನಾವ್ ಯಾವ್ದು ಕೆಲಸ ಮಾಡ್ಲಿಲ್ಲ ನಮ್ಗೇನಂತ ಹೇಳ್ತಾರೆ? ಸೋಮಾರಿಗಳು ಅಂತ ಹೇಳ್ತಾರೆ. ಸೋಮಾರಿಯಾಗಿ ನಾವು ಒಂದೇ ಸ್ಥಾನದಲ್ಲಿ ಧ್ಯಾನಕ್ಕೆ ಕುಳಿತುಕೊಳ್ಳೋದಾಗ್ಲಿ. ಸೊ ಇದನ್ನ ಹೇಳಲ್ಲ, ಭಕ್ತಿ ಅಂದ್ರೆ ಇದಲ್ಲ ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದವರು. ಸೊ ಇದು ಸೋಮಾರಿತನದ ಧ್ಯಾನ ಆಗುತ್ತೆ ಅಂತ ಹೇಳ್ತಾರೆ. ಸೊ ಭಕ್ತಿ ಸೇವೆಯಲ್ಲಿ ನಮ್ಗೆ ತಿಳುವಳಿಕೆ ಇಲ್ಲದೆ ಇದ್ರೆ ಹೇಗಾಗತ್ತೆ? ಹಾಗಾದ್ರೆ ಭಕ್ತಿ ಯೋಗದಲ್ಲಿ ನಮ್ಗೆ ತಿಳುವಳಿಕೆ ಇರಬೇಕು. ಇದರಿಂದ ನಾವು ಭಕ್ತಿ ಸೇವೆಯ ಚಟುವಟಿಕೆಯಲ್ಲಿ ಸಕ್ರಿಯ ಆಗ್ತೀವಿ ಅಂತ ಹೇಳ್ತಾರೆ. ಮತ್ತೆ ಈ ಒಂದು ಧ್ಯಾನ ಅಂತಂದ್ರೆ ಏನು? ಇದೊಂದು ಕೇವಲ ತಾತ್ಕಾಲಿಕವಾಗಿ ನಾವು ಭಗವಂತನಲ್ಲಿ ನಮ್ಮ ಮನಸ್ಸನ್ನ ನಿಲ್ಲಿಸುವಂತ ಒಂದು ಚಟುವಟಿಕೆ ಅಂತ ಹೇಳ್ತಾರೆ. ತಾತ್ಕಾಲಿಕವಾಗಿ, ಶಾಶ್ವತವಾಗಿ ಅಲ್ಲ. ಹೀಗೆ ಕೆಲಸ ಬಾರದಂತಹ ಲೌಕಿಕ ಚಟುವಟಿಕೆ ಇದಾಗಿದೆ. ಹಾಗಾದ್ರೆ ಭಕ್ತಿ ಸೇವೆಯ ಕಾರ್ಯ ಅಂದ್ರೆ ಏನು? ಒಬ್ಬನನ್ನ ತೊಡಗಿಸ್ಕೋಬೇಕು ಅಂದ್ರೆ ಹೇಗೆ ತೊಡಗಿಸ್ಕೋಬೇಕು? ಭಕ್ತಿಯ ಕ್ರಿಯೆ, ಭಕ್ತಿಗೆ ಕಾರ್ಯ ಅಂದ್ರೆ ಹೇಗೆ ನಾವು ಒಬ್ಬನನ್ನ ತೊಡಗಿಸ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ಪ್ರಹ್ಲಾದ್ ಮಹಾರಾಜರು ಕೂಡ ನಮ್ಗೆ ತಿಳಿಸ್ತಾರೆ. ಹೇಗೆ ಏನ್ ಹೇಳ್ತಾರೆ? ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಾಖ್ಯಂ ಆತ್ಮನಿವೇದನಂ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನವವಿಧ ಭಕ್ತಿಯನ್ನ ತಿಳಿಸಲಾಗ್ತಾ ಇದೆ. ಸೊ ಹೀಗೆ ಭಕ್ತಿ ಸೇವೆಯ 9 ಪ್ರಕ್ರಿಯೆಗಳನ್ನ ಪಾಲಿಸುವ ಮೂಲಕ ನಾವು ಭಕ್ತಿ ಅನ್ನುವಂತಹ ಸಂಸ್ಕಾರವನ್ನ, ಈ ಸಂಸ್ಕಾರದ ಕ್ರಿಯೆಯನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾರೆ. ಯಾರು? ನಾವು ಭಗವಂತನ ನಾಮವನ್ನ, ಅವನ ಲೀಲೆಗಳನ್ನ ಕೇಳೋದು ಶ್ರವಣ. ಆಮೇಲೆ ಕೀರ್ತನ ಅಂತಂದ್ರೆ ಏನು? ಅವನ ಲೀಲೆಗಳನ್ನ ಹೊಗಳೋದು, ಅವನ ಮಹಿಮೆಗಳನ್ನ ಶ್ಲೋಕ ಸ್ತೋತ್ರದ ಮೂಲಕ ಪಠಿಸೋದೇ ಕೀರ್ತನ. ಆಮೇಲೆ ಸ್ಮರಣೆ ಅಂದ್ರೆ ವಿಷ್ಣು ಸ್ಮರಣೆ ಅಂದ್ರೆ ಭಗವಂತನ ಸ್ಮರಣೆಯನ್ನ ಮಾಡುವಂಥದ್ದು. ಪಾದ ಸೇವನೆ ಅಂತಂದ್ರೆ ಭಗವಂತನ ಪಾದಗಳ ಸೇವೆಯನ್ನ ಮಾಡುವಂಥದ್ದು. ಅರ್ಚನಂ, ನಾವು ಅರ್ಚನಂ ಅಂತಂದ್ರೆ ಪೂಜೆ, ವಿಗ್ರಹದ ಆರಾಧನೆ ಮಾಡೋದು. ವಂದನಂ ಅಂತಂದ್ರೆ ಈ ಭಗವಂತನಿಗೆ ಸದಾಕಾಲ ವಂದನೆ ಅಂದ್ರೆ ನಮಸ್ಕಾರ, ನಮನಗಳನ್ನ ಸಲ್ಲಿಸುವಂಥದ್ದು. ಮತ್ತೆ ದಾಸ್ಯ, ಭಗವಂತನ ದಾಸನಾಗಿ, ಭಗವಂತನ ಭಕ್ತರ ದಾಸನಾಗಿ ನಾವು ವರ್ತಿಸುವಂಥದ್ದು. ಆಮೇಲೆ ಭಗವಂತನ ಗೆಳೆಯನಾಗೋದು, ಸ್ನೇಹಿತನಾಗೋದು. ಆಮೇಲೆ ಹೀಗೆ ಆತ್ಮನಿವೇದನ ಅಂತಂದ್ರೆ ಸಂಪೂರ್ಣವಾಗಿ ಆತ್ಮದಿಂದ ನಾವು ಭಗವಂತನಿಗೆ ಶರಣಾಗತರಾಗೋದು. ಹೀಗೆ ಆತ್ಮನಿವೇದನ ಅನ್ನೋದನ್ನ ಹೇಳುತ್ತೆ. ಹಾಗಾದ್ರೆ ಈ ನವವಿಧ ಭಕ್ತಿಯಲ್ಲಿ ಶ್ರವಣನ್ಗೆ ತುಂಬಾನೇ ಮಹತ್ವವನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಇದಕ್ಕೆ ಮೊದಲನೇ ಒಂದು ಹಂತ ಅಂತ ಕರೀತಾರೆ. ಮತ್ತೆ ಏನೇ ನಾವು ಭಗವಂತನ ವಿಷಯವನ್ನ ಕೇಳೋದ್ರಲ್ಲಿ ಮೊದಲು ಕೆಲಸ ಮಾಡೋದೇ ಇದು ಶ್ರವಣ. ಹೀಗೆ ಇದು ಒಂದು ದಿವ್ಯ ಜ್ಞಾನ, ಭಗವಂತನ ಕುರಿತಾಗಿ ದಿವ್ಯ ಜ್ಞಾನ ಸಂಪಾದಿಸುವುದರಲ್ಲಿ ನಮ್ಗೆ ಹೆಚ್ಚಿನ ಒಂದು ಅನುವು ಮಾಡಿಕೊಡೋದೇ ಈ ಒಂದು ಶ್ರವಣ. ಹೀಗೆ ನಾವು ಯಾವಾಗ್ಲೂ ಕೂಡ ಅನರ್ಹ ವ್ಯಕ್ತಿಗಳ ಮಾತುಗಳನ್ನ ಕೇಳಬಾರ್ದು. ಅಂದ್ರೆ ಭೌತಿಕ ವ್ಯಕ್ತಿಗಳ ಮಾತುಗಳನ್ನ ನಾವು ಕೇಳಬಾರ್ದು. ದಿವ್ಯ ಜ್ಞಾನವನ್ನ ಹೊಂದಿರುವಂತಹ ಪರಂಪರೆಯಿಂದ ಬಂದಿರುವಂತಹ ಭಾಗವತರಿಂದ ನಾವು ಶ್ರವಣವನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಹೀಗೆ ಭಗವದ್ಗೀತೆಯಲ್ಲೂ ಕೂಡ 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಕೂಡ ಹೇಳಲಾಗಿದೆ. ಒಬ್ಬ ಯೋಗ್ಯ ವ್ಯಕ್ತಿಯ ಬಳಿಗೆ ಹೋಗಿ ನಾವು ಕೇಳ್ಬೇಕು ಅಂತ ಹೇಳ್ತಾರೆ. ಕೇಳೋದು ಕೂಡ ಹಾಗೆ ಯಾರನ್ನೋ ಕೇಳ್ಬಾರ್ದು. ನಾವು ಯಾರಿಗೆ ಕೇಳ್ಬೇಕು? ಒಬ್ಬ ಯೋಗ್ಯವಾದಂತ ವ್ಯಕ್ತಿಯ ಬಳಿಗೆ ನಾವು ಹೋಗಿ ಕೇಳ್ಬೇಕು ಅಂತ. ಅದಕ್ಕಾಗಿ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಒಬ್ಬ ಗುರುವಿನ ಬಳಿಗೆ ಹೋಗ್ಬೇಕು, ಹೋಗಿ ಆಧ್ಯಾತ್ಮಿಕ ಭಗವಂತನ ಕುರಿತಾದಂತಹ ಸತ್ಯದ ಜ್ಞಾನವನ್ನ ನಾವು ಪಡ್ಕೊಳ್ಬೇಕು. ಆ ಸತ್ಯದ ಜ್ಞಾನ ತಗೊಳ್ಳೋದು ಹೇಗೆ? ನಮ್ರರಾಗಿ ಗುರುವಿನಿಂದ ಕೇಳಿ ನಾವು ತಿಳ್ಕೊಳ್ಬೇಕು. ಸೊ ಗುರುವಿನಿಂದ ಕೇಳಿ ನಾವು ತಿಳ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂದ್ರೆ ಅವ್ರ ಸೇವೆಯನ್ನ ಮಾಡ್ಬೇಕು. ಹೀಗೆ ಒಬ್ಬ ಯಾರು ನಮ್ರತೆಯಿಂದ ಗುರುವಿಂದ ಕೇಳಿ ತಿಳ್ಕೊಂಡು ಅವರ ಸೇವೆಯನ್ನ ಮಾಡಿ ಭಗವಂತನ ಕುರಿತಾದಂತ ಸತ್ಯವನ್ನ ಯಾರು ಅರಿತಾರೋ ಅವರು ಆತ್ಮ ಸಾಕ್ಷಾತ್ಕಾರವನ್ನ ಪಡೀತಾರೆ. ಅಂದ್ರೆ ಅದಕ್ಕೆ
ಜ್ಞಾನಿನ ತತ್ವದರ್ಶಿನಃ ಅಂತ ಹೇಳ್ತಾರೆ. ಸೊ ಅವನು ಅಂತವನು ತತ್ವದರ್ಶಿ ಆಗಿರೋದ್ರಿಂದ ಅವನು ಒಬ್ಬನೇ ಜ್ಞಾನವನ್ನ ನೀಡಬಲ್ಲಂತವನು, ಅವನೊಬ್ಬನೇ ಜ್ಞಾನವನ್ನ ಕೊಡ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಉತ್ಸಾಹ ಅಂತಂದ್ರೆ ಏನು, ಅದಕ್ಕೊಂದು ವ್ಯಾಖ್ಯಾನವನ್ನ ಕೊಡಲಾಗಿದೆ ಇಲ್ಲಿ 30ನೇ ಪೇಜ್ ಅಲ್ಲಿ. ಕೃಷ್ಣ ಪ್ರಜ್ಞೆಯಿಂದ ಮಾಡಿದ ಬುದ್ಧಿವಂತಿಕೆ ಪ್ರಯತ್ನವನ್ನು ಉತ್ಸಾಹ ಅಂತ ಕರೀತಾರೆ. ಉತ್ಸಾಹ ಅಂದ್ರೆ ಏನು? ಉತ್ಸಾಹ ಅಂತಂದ್ರೆ ಏನು? ಕೃಷ್ಣ ಪ್ರಜ್ಞೆಯಿಂದ ಮಾಡಿದ ಬುದ್ಧಿವಂತಿಕೆಯ ಪ್ರಯತ್ನ, ಅದಕ್ಕೆ ಉತ್ಸಾಹ ಅಂತ ಕರೀತಾರೆ. ಅಂದ್ರೆ ನಾವು ಭಗವಂತನಲ್ಲಿ ಪ್ರತಿಯೊಂದನ್ನು ಕೂಡ ಕೃಷ್ಣನ ಸೇವೆಗೆ ಎಲ್ಲಿಯೇ ನಾವು ಯುಕ್ತವಾಗಿ ಬಳಸ್ಕೊಳ್ಳೋದು ಅಂತ ಹೇಳ್ತಾರೆ. ಅದಕ್ಕಾಗಿ ಇಲ್ಲಿ ನಿರ್ಬಂಧ ಕೃಷ್ಣ ಸಂಬಂಧಿ ಯುಕ್ತಂ ವೈರಾಗ್ಯಂ ಉಚ್ಯತೆ ಅಂತ ಹೇಳ್ತಾರೆ. ಹೀಗೆ ಭಕ್ತಿ ಸೇವೆಯ ಕಾರ್ಯವನ್ನು ಕೂಡ ಭಕ್ತಿ ಸೇವೆಯ ಕಾರ್ಯ ಒಂದು ಸಕ್ರಿಯವಾದಂತಹ ಕಾರ್ಯ ಆಗಿದೆ. ಸೊ ಇದನ್ನ ಸಕ್ರಿಯವಾಗಿ ನಾವು ಭಕ್ತರ ಸೇವೆಗಾಗಿ, ಭಗವಂತನ ಸೇವೆಗಾಗಿ ಬುದ್ಧಿವಂತಿಕೆಯಿಂದ ಬಳಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ನಿರ್ಬಂಧಂ ಕೃಷ್ಣ ಸಂಬಂಧಿ ಯುಕ್ತಂ ವೈರಾಗ್ಯಂ ಉಚ್ಯತೆ ಅನ್ನೋದನ್ನ ಹೇಳ್ತಾರೆ. ಸೊ ಇದರಿಂದ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಹಾಗಾದ್ರೆ ಯಾಕೆ ಇಲ್ಲಿ ಧೈರ್ಯಾತ್ ಅಂತ ಹೇಳ್ತಾರೆ? ತಾಳ್ಮೆ ಅನ್ನುವಂಥದ್ದು ತುಂಬಾನೇ ಮುಖ್ಯವಾಗಿರುವಂಥದ್ದು. ಈಗ ಬಹಳಷ್ಟು ಜನರು ಕೃಷ್ಣ ಪ್ರಜ್ಞೆಯಲ್ಲಿ ಬರ್ತಾರೆ, ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಅವ್ರಿಗೆ ಆಗುವಷ್ಟು ಭಕ್ತಿಯನ್ನ ಮಾಡ್ತಾರೆ. ಆಗದೆ ಇದ್ರೆ ಅವ್ರಿಗೆ ತಾಳ್ಮೆನೇ ಇರೋದಿಲ್ಲ. ಏನ್ ಹೇಳ್ತಾರೆ, ನಾನು ಎಷ್ಟು ಭಕ್ತಿ ಮಾಡ್ತಾ ಇದ್ದಾನೆ, ಮತ್ತೆ ನನಗೆ ಸಮಸ್ಯೆಗಳ ಮೇಲೆ ಸಮಸ್ಯೆನೇ ಬರ್ತಾ ಇದೆ. ಹಾಗೆ ಅದಕ್ಕಾಗಿ ಇಲ್ಲಿ ಭಕ್ತಿಯ ಒಂದು ಆಧ್ಯಾತ್ಮಿಕ ಪ್ರಗತಿಗೆ ಕಾರಣ ಇಲ್ಲಿ ಹೇಳ್ತಾ ಇದ್ದಾರೆ, ತಾಳ್ಮೆಯಿಂದ ಇರು, ತಾಳ್ಮೆ ತೆಗೆದುಕೋ, ಧೈರ್ಯದಿಂದ ಇರು ಅಂತ ಹೇಳ್ತಾರೆ. ನೀನು ತಾಳ್ಮೆಗೆಡಬೇಡ. ತಾಳ್ಮೆಗೆಡಬಾರ್ದು ಅಂತಂದ್ರೆ ಹೇಗೆ ಇರ್ಬೇಕು ಅಂದ್ರೆ ಆಚಾರ್ಯರಿಂದ ಉಪದೇಶಗಳನ್ನ ಪಡಿಬೇಕು. ನಾವು ಪಡೆದು ಗುರುಗಳು ಮತ್ತೆ ಕೃಷ್ಣನ ಆಶ್ರಯವನ್ನ ನಾವು ಪಡ್ಕೊಳ್ಬೇಕು. ಸೊ ಆಶ್ರಯವನ್ನ ಪಡ್ಕೊಂಡು ತಾಳ್ಮೆಯಿಂದ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳ್ತಾರೆ. ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಈ ಒಂದು ನಾವು ಮಾಡುವಂತಹ ಸಾಧನೆಯನ್ನ. ಸೊ ಹೀಗೆ ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳನ್ನ ನಾವು ಯಶಸ್ವಿಯಾಗಿ ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಇದರಿಂದ ತಾಳ್ಮೆ ಮತ್ತೆ ಆತ್ಮವಿಶ್ವಾಸದಿಂದ. ತಾಳ್ಮೆ ಮತ್ತೆ ಆತ್ಮವಿಶ್ವಾಸ ಎರಡೂ ಬೇಕು ಅಂತ ಹೇಳಿ. ಮತ್ತೆ ಇಲ್ಲಿ ಒಂದು ಉದಾಹರಣೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗ ನವವಿವಾಹ ಐತೆ, ಮದ್ವೆ ಆದ ತಕ್ಷಣ ಮಗುವನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬೀಜನ ನೆಲಕ್ಕೆ ಭೂಮಿಯಲ್ಲಿ ಬಿತ್ತಿದ ಕೂಡ್ಲೇನೆ ಅದು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೂ ಕೂಡ ಸ್ವಲ್ಪ ಸಮಯ ಬೇಕಾಗುತ್ತೆ. ಕಾಲಾನುಕ್ರಮವಾಗಿ ಅದು ಹಂತ ಹಂತವಾಗಿ ಬೆಳೀತಾ ಹೋಗುತ್ತೆ. ಸೊ ಬೆಳೀತಾ ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಪೂರ್ಣ ರೀತಿಯಾಗಿ ಶರಣಾಗತರಾಗ್ಬೇಕು. ಈಗ ಒಂದು ಮದುವೆ ಆದ ಹೆಣ್ಣು ಹೇಗೆ ಗಂಡನಿಂದ ಮಗುವನ್ನ ಬಯಸ್ತಾಳೋ, ಅವಳು ತಾಳ್ಮೆಯನ್ನ ಪಡಿಬೇಕು. ತಾಳ್ಮೆಯನ್ನ ಪಡೆದು ಏನ್ ಮಾಡ್ಬೇಕು, ಪೂರ್ಣ ರೀತಿಯಾಗಿ ಗಂಡನಿಗೆ ಶರಣಾದಾಗ ಮಾತ್ರ ಅವಳಿಗೆ ಮಕ್ಕಳು ಆಗತ್ತೆ. ಸೊ ಒಂದು ಬೀಜವೂ ಕೂಡ ಹಾಗೆ ಭೂಮಿಯಲ್ಲಿ ಬಿತ್ತಿದಾಗ ಪೂರ್ಣ ರೀತಿಯಾಗಿ ಅದು ಭೂಮಿಯಲ್ಲಿ ಶರಣಾಗುತ್ತೆ. ಶರಣಾದಾಗ ಆ ಭೂಮಿ ಅದಕ್ಕೆ ಏನ್ ಮಾಡುತ್ತೆ, ಬೆಳಿಲಿಕ್ಕೆ ಅನುವು ಮಾಡಿಕೊಡುತ್ತೆ. ಹೀಗೆ ಆತ್ಮವಿಶ್ವಾಸ ಅಂದ್ರೆ ಒಬ್ಬ ರೈತನ ಬಿತ್ತಿದಂತಹ ಬೀಜ, ಒಬ್ಬ ವ್ಯಕ್ತಿ ಬಿಚ್ಚಿದಂತಹ ಬೀಜ ಅದು ಬೆಳೆಯುತ್ತೆ ಅನ್ನುವಂತಹ ಆತ್ಮವಿಶ್ವಾಸ ಅವನಿಗೆ ಇರಬೇಕು. ಅದಕ್ಕೆ ಏನಂತ ಕರಿತೇವೆ, ಶರಣಾಗತಿ ಅಂತ ಕರಿತೇವೆ. ಸೊ ಇದಕ್ಕೆ ಇನ್ನೊಂದು ವಿಷಯನ ನೋಡಿದಾಗ ಭಕ್ತನು ಅವಶ್ಯ ರಕ್ಷಿಬೇಕು ಕೃಷ್ಣ ಅಂತ ಹೇಳ್ತಾರೆ. ಖಂಡಿತವಾಗಿಯೂ ಕೂಡ ನನ್ನನ್ನ ಕೃಷ್ಣ ಕಾಪಾಡ್ತಾನೆ ಅನ್ನುವಂಥದ್ದು, ನನ್ನನ್ನು ಕಾಪಾಡಿ ಭಕ್ತಿ ಸೇವೆ ಮಾಡಲು ನಿಶ್ಚಯವಾಗಿ ಕೂಡ ಸಹಾಯವನ್ನ ಮಾಡ್ತಾನೆ ಅನ್ನುವಂತಹ ಭಾವನೆ, ಇದಕ್ಕೆ ಆತ್ಮವಿಶ್ವಾಸ ಅಂತ ಕರೀತಾರೆ. ಉತ್ಸಾಹ, ನಿಶ್ಚಯ, ಧೈರ್ಯಾತ್ ಅಂತ. ಸೊ ನಿಶ್ಚಯವಾಗಿಯೂ ಕೂಡ ಭಗವಂತ ನನ್ನನ್ನ ರಕ್ಷಿಸ್ತಾನೆ ಅನ್ನುವಂತಹ ಆತ್ಮವಿಶ್ವಾಸ. ಸೊ ಆತ್ಮವಿಶ್ವಾಸವನ್ನ ನಾವು ಎಲ್ಲಿ ಶರಣಾಗತಿಯ ಭಾಗದಲ್ಲಿ ದ್ರೌಪದಿಯಲ್ಲಿ ಕಾಣ್ತೇವೆ, ಮತ್ತೆ ಗಜೇಂದ್ರನಲ್ಲಿ ಕಾಣ್ತೇವೆ. ಸೊ ಇಂಥ ಆತ್ಮವಿಶ್ವಾಸಗಳು ನಮ್ಮಲ್ಲಿಯೂ ಕೂಡ ಇರ್ಲೇಬೇಕು. ಯಾವುದೇ ಕಷ್ಟ ಬಂದ್ರೂ ಕೂಡ, ಕಾರ್ಪಣ್ಯ ಬಂದ್ರೂ ಕೂಡ ಭಕ್ತಿ ಮಾಡ್ತಾ ಇದ್ದೀವಿ, ಇಷ್ಟ ಬರ್ತಾ ಇದೆ ಅಂದ್ರೆ ಭಗವಂತ ನನಗೇನೋ ಒಳ್ಳೆಯದಕ್ಕಾಗಿನೇ ಈ ಕಷ್ಟ ಕೊಡ್ತಾ ಇದ್ದಾನೆ ಅನ್ನೋದನ್ನ ನಾವು ತಲೆಯಲ್ಲಿ ಇಟ್ಕೊಂಡೆ ನಾವು ಭಕ್ತಿಯಲ್ಲಿ ಪ್ರಗತಿಯನ್ನ ಹೊಂದಬೇಕು. ಇದೇ ತಾಳ್ಮೆ. ಹೀಗೆ ನೆಕ್ಸ್ಟ್ ತತ್ತತ್ ಕರ್ಮ ಪ್ರವರ್ತನ ಆದ್ಮೇಲೆ ಈ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡೋದು, ಮತ್ತೆ
ಈ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತಹ 4 ಮೂಲಭೂತ ನಿಯಂತ್ರಕ ತತ್ವಗಳು ಅವು ಯಾವ್ದನ್ನೋದು ನಿಮ್ಗೆ ಗೊತ್ತು. ಅನೈತಿಕ ಸಂಬಂಧವನ್ನ ಮಾಡಕೂಡದು, ಮಾಂಸಾಹಾರದ ಸೇವನೆ ವರ್ಜಿತ, ಜೂಜಾಡಬಾರ್ದು, ಮದ್ಯಪಾನದ ಸೇವನೆಯನ್ನ ಮಾಡಬಾರ್ದು, ಮತ್ತೆ ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೀ, ಕಾಫಿ, ಸೊ ಯಾವುದೇ ನಮ್ಮ ಇಂದ್ರಿಯಗಳನ್ನ ವರ್ಜಿಸುವಂತಹ ಪ್ರಚೋದಿಸುವಂತಹ ಪದಾರ್ಥಗಳನ್ನ ನಾವು ತೆಗೆದುಕೊಳ್ಬಾರ್ದು ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಸೊ ಇದರಿಂದ ಏನಾಗುತ್ತೆ, ಇವುಗಳನ್ನು ವರ್ಜಿಸೋದ್ರಿಂದ, ತತ್ವಗಳನ್ನ ಪಾಲನೆ ಮಾಡೋದ್ರಿಂದ ಅವನು ತುಂಬಾನೇ ಆ ಕಾರ್ಯದಲ್ಲಿ ಉತ್ಸುಕನಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ತತ್ತತ್ ಕರ್ಮ ಪ್ರವರ್ತನಾತ್ ಅನ್ನುವಂಥದ್ದು ವೈದಿಕ ನಿಯಂತ್ರಕ ತತ್ವಗಳ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅನ್ನೋದನ್ನ ಇಲ್ಲಿ ತಿಳಿಸುತ್ತೆ. ಸೊ ವೈದಿಕ ತತ್ವಗಳು ಅಂತಂದಾಗ ಯಾವ್ದನ್ನ ಮಾಡ್ಬೇಕು, ಯಾವ್ದನ್ನ ಮಾಡಬಾರ್ದು, ಅದಕ್ಕೆ ಯಮ ಅಂತ ಕರೀತಾರೆ, ಮತ್ತೆ ನಿಯಮ ಅಂತ ಕರೀತಾರೆ. ಸೊ ಇಲ್ಲಿ 4 ನಿಷೇಧಗಳಲ್ಲಿ ಯಮ ಅಂತಂದ್ರೆ ಜೊತೆಗೆ ಪ್ರತಿನಿತ್ಯ 16 ಸುತ್ತು ಜಪವನ್ನ ಕೂಡ ನಾವು ಮಾಡ್ಬೇಕು. ಆಮೇಲೆ ನಿಷ್ಠೆಯಿಂದ ನಾವು ಇವುಗಳನ್ನ ಉತ್ಸಾಹದಿಂದ ಎಲ್ಲವನ್ನೂ ಕೂಡ ನಾವು ಅನುಸರಿಸಬೇಕು, ಪಾಲನೆ ಮಾಡ್ಬೇಕು ಅಂತ ತಿಳಿಸ್ತಾರೆ. 32ನೇ ಪೇಜಲ್ಲಿ ನೀವು ನೋಡಿದಾಗ ಇಲ್ಲಿ ನಮ್ಗೆ ಭಕ್ತಿಯಲ್ಲಿ ಯಶಸ್ಸು ಸಿಗಬೇಕು ಅಂತಂದ್ರೆ ಅನಿಷ್ಟ ವ್ಯಕ್ತಿಗಳ ಸಹವಾಸವನ್ನ ತೊರಿಬೇಕು ಅಂತ, ಅದಕ್ಕೆ ಇಲ್ಲಿ ಸಂಘ ತ್ಯಾಗ ಅಂತ ಕರೆಯಲಾಗುತ್ತೆ. ಸೊ ಅನಿಷ್ಟ ವ್ಯಕ್ತಿಗಳು ಯಾರ್ಯಾರು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಭಕ್ತರು ಯಾರ್ಯಾರು? ಅನಿಷ್ಟ ವ್ಯಕ್ತಿಗಳು ಅಂತಂದ್ರೆ ಇದೇ ಕರ್ಮಿಗಳು, ಜ್ಞಾನಿಗಳು, ಯೋಗಿಗಳು, ಆ ಹೀಗೆ ಮತ್ತೆ ಇತರ ಅಭಕ್ತರು. ಸೊ ಇವರನ್ನ ಅನಿಷ್ಟರು ಅಂತ ಕರೆಯಲಾಗಿದೆ ಇಲ್ಲಿ. ಇವರ ಸಂಘವನ್ನ ತ್ಯಾಗ ಮಾಡ್ಬೇಕು ಅಂತ ಹೇಳ್ತಾರೆ. ಮತ್ತೆ ಚೈತನ್ಯ ಮಹಾಪ್ರಭುಗಳು ಕೂಡ ಈಗಾಗಲೇ ಹೇಳಿದ್ರು, ಅಸತ್ಸಂಗ ತ್ಯಾಗ ತೇಯಿ ವೈಷ್ಣವ ಆಚಾರ ಅಂತ. ವೈಷ್ಣವ ಆಚಾರ್ಯನ ಒಂದು ಆಚರಣೆ ಹೇಗಿರ್ಬೇಕು ಅಂತ ಹೇಳ್ತಾರೆ. ಹೇಗಿರ್ಬೇಕು? ಅಸತ್ಸಂಗ ತ್ಯಾಗ ಏಯಿ ವೈಷ್ಣವ ಆಚಾರ. ಲೌಕಿಕ ವ್ಯಕ್ತಿಗಳ ಅಥವಾ ಭೌತಿಕ ವ್ಯಕ್ತಿಗಳ ಅಭಕ್ತರ ಸಹವಾಸವನ್ನ ಯಾರು ತೋರಿತಾರೋ ಅವರೇ ವೈಷ್ಣವ. ಇದನ್ನ ಶ್ರೀಲ ನರೋತ್ತಮ ದಾಸ್ ಠಾಕೂರರು ತಿಳಿಸಿರುವಂತದ್ದು. ಮತ್ತೆ ಇದು ಶುದ್ಧ ಭಕ್ತರ ಮತ್ತೆ ಇವರೆಲ್ಲ ಅಸತ್ಸಂಗ ತ್ಯಾಗ ಮಾಡ್ಬೇಕು ಅಂತಂದ್ರೆ ಯಾರ ಸಂಘವನ್ನ ಮಾಡ್ಬೇಕು ಅನ್ನೋದನ್ನು ಕೂಡ ಶ್ರೀಲ ನರೋತ್ತಮ ದಾಸ್ ಠಾಕೂರರು ಹೇಳ್ತಾರೆ. ತಾಂದೇರ ಚರಣ ಸೇವಿ ಭಕ್ತ ಸನೇವಾಸ್ ಅಂತ ಹೇಳ್ತಾರೆ. ಅಂದ್ರೆ ಶುದ್ಧ ಭಕ್ತರ ಸಹವಾಸದಲ್ಲಿ ನಾವು ಇರಬೇಕು. ಮತ್ತೆ ಹಿಂದೆ ಇರುವಂತಹ ಆಚಾರ್ಯರುಗಳು, ಪೂರ್ವಾಚಾರ್ಯರು ಅಂತ ಕರೀತೇವೆ. ಆ ಪೂರ್ವಾಚಾರ್ಯರುಗಳಲ್ಲಿ ನಾವು ಇಸ್ಕಾನ್ ನಲ್ಲಿ 6 ಗೋಸ್ವಾಮಿಗಳನ್ನ ಕಾಳ್ತೇವೆ. ಅವ್ರು ಯಾರಂತಂದ್ರೆ ಈಗಾಗಲೇ ಗೊತ್ತು ನಿಮ್ಗೆ, ಶಿಲರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಜೀವ ಶ್ರೀ ರಘುನಾಥ ದಾಸ ಗೋಸ್ವಾಮಿ, ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಮತ್ತೆ ಶ್ರೀಲ ಜೀವ ಗೋಸ್ವಾಮಿ. ಸೊ ಇವರು ಹೇಳಿರುವಂತಹ 6 ಗೋಸ್ವಾಮಿಗಳು ಹೇಳಿರುವಂತಹ ನಿಯಂತ್ರಕ ತತ್ವಗಳನ್ನ ಅನುಸರಿಸಬೇಕು. ಮತ್ತೆ ಜೊತೆಗೆ ಈ ಭಕ್ತಿರ ಸಾಮೃತ ಸಿಂಧುವಿನಲ್ಲಿ ಕೊಟ್ಟಿರುವಂತಹ 64 ಅಂಶಗಳನ್ನ ನಾವು ಪಾಲನೆ ಮಾಡ್ಬೇಕು. ಅದರಲ್ಲಿ ಕೂಡ ಪ್ರವೃತ್ತಿ ನಿವೃತ್ತಿಗಳು ಯಾವ್ದು 10, ಯಾವ್ದು ಪ್ರವೃತ್ತಿ 10, ಯಾವ್ದು ನಿವೃತ್ತಿ 10 ನಿವೃತ್ತಿಗಳು, ಇವುಗಳನ್ನ ನಾವು ತಿಳ್ಕೋಬೇಕು, ಅವುಗಳ ಅನುಸರಣೆಯನ್ನ ಮಾಡ್ಬೇಕು. ಹೀಗೆ ಯಾರು ಒಬ್ಬ ಭಕ್ತರ ಸಂಘದಲ್ಲಿ ಇರ್ತಾನೋ ಅವನಿಗೆ ಅಭಕ್ತರ ಸಂಘ ಬೇಕು ಅಂತ ಅನಿಸೋದಿಲ್ಲ. ಮತ್ತೆ ಯಾವಾಗಲೂ ಕೂಡ ಈ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ನೋಡಿದಾಗ ಭಕ್ತರ ಸಂಘದಲ್ಲಿಯೇ ನಾವು ಇರ್ತೇವೆ ಹೆಚ್ಚಾಗಿ. ಮತ್ತೆ ನಿಯಂತ್ರ ತತ್ವಗಳನ್ನ ಪಾಲನೆ ಮಾಡ್ತೇವೆ. ಮತ್ತೆ ಅದನ್ನ ಅನುಷ್ಠಾನ ಮಾಡ್ಲಿಕ್ಕೂ ಕೂಡ ನಾವು ಪ್ರಯತ್ನವನ್ನ ಮಾಡ್ತಾ ಇರ್ತೇವೆ. ಈ ಪ್ರಯತ್ನ ಪ್ರಗತಿಗೆ ಕಾರಣವಾಗುತ್ತೆ. ಅದು ಉತ್ಸಾಹದಿಂದ ಇರ್ಬೇಕಾದದ್ದು ಅಂತ. ಹಾಗಾದ್ರೆ ಸೊ ಇವುಗಳು ಏನು 3ನೇ ಶ್ಲೋಕದಲ್ಲಿ ಇರುವಂತದ್ದು ಆಧ್ಯಾತ್ಮಿಕ ಪ್ರಗತಿಗೆ ಕಾರಣವಾದ್ರೆ ನಮ್ಮ ಒಂದು ವ್ಯವಹಾರ, ಭಕ್ತರೊಂದಿಗೆ ವ್ಯವಹಾರ ಹೇಗಿರ್ಬೇಕು ಅನ್ನೋದನ್ನ ಇವುಗಳನ್ನ ತ್ಯಾಗ ಮಾಡಿ, ಅಸತ್ಸಂಗ ತ್ಯಾಗ ಮಾಡ್ತೇವೆ, ಭಕ್ತರ ಸಂಘ ಮಾಡ್ತೇವೆ. ಭಕ್ತರ ಸಂಘದಲ್ಲಿ ನಮ್ಮ ವ್ಯವಹಾರಗಳು ಹೇಗಿರ್ಬೇಕು ಅಂತ ಇಲ್ಲಿ ತಿಳಿಸಲಾಗುತ್ತೆ. ಏನು ದದಾತಿ ಪ್ರತಿಗ್ರಹಣಾತಿ ಗುಹ್ಯಂ ಆಖ್ಯಾತಿ ಪೃಚ್ಛತಿ ಭುಂಕ್ತಿ ಭೋಜಯತೆ ಚವ ಷಡ್ವಿಧಂ ಪ್ರೀತಿ ಲಕ್ಷಣಂ. ಸೊ ಇಲ್ಲಿ ಇದಕ್ಕೆ ಕೀವರ್ಡ್ ಕೊಟ್ಟಾಗ ವೈಷ್ಣವರೊಂದಿಗಿನ ವ್ಯವಹಾರಗಳು ಅಂತ ಹೇಳ್ತದೆ. ವೈಷ್ಣವರೊಂದಿಗೆ ನಮ್ಗೆ 6 ತರನಾದಂತಹ ವ್ಯವಹಾರಗಳಿರ್ಬೇಕು. ದದಾತಿ ಪ್ರತಿಗ್ರಹಣಾತಿ ಗುಹ್ಯಂ
ಆಖ್ಯಾತಿ, ಪೃಚ್ಛತಿ, ಭುಂಕ್ತೆ, ಭೋಜಯತೆ. ಸೊ ಇವು ಪ್ರೀತಿಯ ಲಕ್ಷಣಗಳು ಅಂತ ಹೇಳ್ತಾರೆ. ದದಾತಿ ಅಂತಂದ್ರೆ ಏನು? ದದಾತಿ ಅಂತಂದ್ರೆ ಕೊಡುಗೆಗಳನ್ನ ಕೊಡುವಂಥದ್ದು. ಎಲ್ಲಿ? ಕೃಷ್ಣ ಪ್ರಜ್ಞೆಯಲ್ಲಿ. ಸೊ ದಾನವನ್ನಾಗಿ ನಾವು ಉಡುಗೆಗಳನ್ನ ಇತರ ಭಕ್ತರಿಗೆ ಕೊಡುವಂಥದ್ದು, ಅವರಿಂದ ತೆಗೆದುಕೊಳ್ಳುವಂಥದ್ದು, ದಾನವನ್ನ ಸ್ವೀಕಾರ ಮಾಡುವಂಥದ್ದು, ಆಮೇಲೆ ಅವರಿಗೆ ಮನಸ್ಸು ಬಿಚ್ಚಿ ಹೇಳುವಂಥದ್ದು, ಮತ್ತೆ ಅವರಿಗೆ ಮನಸ್ಸು ಬಿಚ್ಚಿ ಕೇಳುವಂಥದ್ದು ಭಗವಂತನ ಕುರಿತಾಗಿ, ಭಗವಂತನ ಭಕ್ತರ ಕುರಿತಾಗಿ, ಆಚರಣೆಯ ಕುರಿತಾಗಿ. ಸೊ ಹೀಗೆ ನಾವು ರಹಸ್ಯವಾಗಿ ಅವರಿಂದ ಕೇಳಿ ತಿಳಿದುಕೊಳ್ಳೋದು. ರಹಸ್ಯವಾಗಿ ನಮ್ದೇನೇ ವೈಯಕ್ತಿಕ ವಿಷಯಗಳಿದ್ರು ಕೂಡ ರಹಸ್ಯವಾಗಿ ನಾವು ಕೇಳಿ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಭುಕ್ತೆ ಭೋಜಯತೆ. ಭುಂಕ್ತೆ ಅಂದ್ರೆ ಪ್ರಸಾದವನ್ನ ಅವ್ರಿಗೆ ನಾವು ಕೊಡೋದು, ಪ್ರಸಾದವನ್ನ ಸ್ವೀಕರಿಸೋದು. ಭೋಜಯತೆ, ಪ್ರಸಾದವನ್ನ ನಾವು ಅವ್ರಿಗೆ ಕೊಡೋದು. ಸೊ ಹೀಗೆ ಭಕ್ತರ ನಡುವೆ ನಡೆಯುವಂತಹ 6 ರೀತಿಯ ಲಕ್ಷಣಗಳು. ನೆಕ್ಸ್ಟ್ 5ನೇದ್ದು, ಇದು 5ನೇ ಶ್ಲೋಕದ ಕೀವರ್ಡ್ ಭಕ್ತರನ್ನ ನಾವು ಹೇಗೆ ಕಾಣಬೇಕು ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಯಾವುದು? 5ನೇ ಶ್ಲೋಕ. ಈಗ ಭಕ್ತರ ನಡುವೆ ಏನೋ ಪ್ರೀತಿಯ ವಿನಿಮಯಗಳಿರುತ್ತೆ. ಆ ಭಕ್ತರನ್ನ ನಾವು ಕಾಣುವಂತ ವಿಧಿ ಏನು? ಭಕ್ತರನ್ನ ಯಾವ ರೀತಿಯಾಗಿ ನಾವು ನೋಡ್ಬೇಕು? ಎಲ್ಲರನ್ನು ಒಂದೇ ತರನಾಗಿ ನೋಡ್ಬೇಕಾ ಅಥವಾ ಬೇರೆ ಬೇರೆ ರೀತಿಯಾಗಿ ನೋಡ್ಬೇಕಾ ಅನ್ನೋದನ್ನ ಈ ಶ್ಲೋಕ ತಿಳಿಸುತ್ತೆ. ಅಥವಾ ಭಕ್ತರ ವರ್ಗಗಳು ಯಾವುದು ಅನ್ನೋದನ್ನು ಕೂಡ ಈ ಶ್ಲೋಕ ನಮ್ಗೆ ತಿಳಿಸುತ್ತೆ. ಇದು 5ನೇ ಶ್ಲೋಕ. ಕೃಷ್ಣೇ ತೀಯಸ್ಯ ಗೀತಂ ಮನಸಾದ್ರಿಯೇತಾ ದೀಕ್ಷಾಸ್ತಿ ಚೇತ್ ಪ್ರಣತಿಭಿಶ್ಚ ಭಜಂತಮೀಶಂ ಶುಶ್ರೂಷಯಾ ವಚನ ವಿಜ್ಞಾನಮನನ್ಯ ಮನ್ಯ ನಿಂದಾದಿಶೂನ್ಯ ಹೃದಂ ಈಪ್ಸಿತ ಸಂಗಲಬ್ಧ್ಯ. ಇಲ್ಲಿ ಕೃಷ್ಣೇತಿ ಯಸ್ಯ ಮನಸಾದ್ರಿಯೇತ ಅಂದ್ರೆ ಇಲ್ಲಿ 3 ತರನಾದಂತಹ ಭಕ್ತರಿರ್ತಾರೆ. 3 ತರನಾದಂತಹ ಭಕ್ತರ ಒಂದು ವರ್ಗವನ್ನ ತಿಳಿಸಲಾಗಿದೆ. ಒಂದು ಕನಿಷ್ಠ ಭಕ್ತ, ಮಧ್ಯಮ ಭಕ್ತ ಮತ್ತೆ ಉತ್ತಮ ಭಕ್ತ. ಸೊ ಕನಿಷ್ಠ ಭಕ್ತನ ಜೊತೆಗೆ ವ್ಯವಹಾರಗಳು ಹೇಗಿರ್ಬೇಕು, ಮಧ್ಯಮ ಭಕ್ತ ಜೊತೆಗೆ ಹೇಗಿರ್ಬೇಕು, ಮತ್ತೆ ಉತ್ತಮ ಭಕ್ತನ ಜೊತೆಗೆ ಹೇಗಿರ್ಬೇಕು. ಸೊ ಇಲ್ಲಿ ಒಂದೇ ತರನಾಗಿದ್ರೆ ನಡೆಯಲ್ವಾ ಎಲ್ಲಾರ ಜೊತೆಗೆ ಅಂತ ಹೇಳಿದಾಗ ಇಲ್ಲಿ ಇಲ್ಲ, ಅದು ನಮ್ಗೆ ಇರ್ಲೇಬೇಕು. ಯಾಕಂದ್ರೆ ಕನಿಷ್ಠ ಭಕ್ತನ ಜೊತೆಗೆ ಸದಾ ನಾವು ಹೇಗೆ ಉತ್ತಮ ಜೊತೆಗೆ ಭಕ್ತನ ಜೊತೆಗೆ ವ್ಯವಹರಿಸ್ತೀವೋ ಆ ತರ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕಾಗಿ ನಾವು ಮನೆಯಲ್ಲಿಯೂ ಕೂಡ ಮಕ್ಕಳ ಜೊತೆಗೆ ವ್ಯವಹರಿಸುವಂತಹ ರೀತಿ ಬೇರೆ ಇರುತ್ತೆ, ಮತ್ತೆ ದೊಡ್ಡವ್ರ ಜೊತೆಗೆ ವ್ಯವಹರಿಸುವಂತಹ ರೀತಿ ಬೇರೆ ಇರುತ್ತೆ, ಮತ್ತೆ ನಮ್ಮ ಸಮನಾಗಿರುವಂತಹ ವ್ಯಕ್ತಿಗಳ ಜೊತೆಗೆ ವ್ಯವಹರಿಸುವಂತಹ ರೀತಿ ಇರುತ್ತೆ. ಹಾಗೆ ಭಕ್ತರಲ್ಲಿಯೂ ಕೂಡ ವ್ಯವಹರಿಸುವಂತಹ ರೀತಿಗಳು ಬೇರೆ ಇರುತ್ತೆ. ಸೊ ಯಾವಾಗ್ಲೂ ಕೂಡ ನಮ್ಮ ಕನಿಷ್ಠ ಭಕ್ತ ನನ್ನಕ್ಕಿಂತ ಕನಿಷ್ಠನಿದ್ದಾನೆ ಭಕ್ತಿಯಲ್ಲಿ ಅಥವಾ ಹೊಸಬ ಭಕ್ತನಿದ್ದಾನೆ ಅಂತಂದಾಗ ನಾನು ಅವನೇನು ಪವಿತ್ರ ನಾಮವನ್ನ ಜಪಿಸ್ತಾ ಇದ್ರೆ ಅವನನ್ನ ಅಂತ ಒಬ್ಬ ಭಕ್ತನನ್ನ ನಾನು ಮನಸಾ ಗೌರವಿಸಬೇಕು. ಅವನ್ ಹೇಗೆ ಜಪಿಸ್ಲಿ, ತಪ್ಪಾಗಿ ಜಪಿಸಿದ್ರು ಕೂಡ ಅವ್ನ್ ಜಪಿಸ್ತಾ ಇದ್ದಾನೆ, ಅವನ್ಗೆ ನಿಷ್ಠೆ ಇಲ್ಲ, ಇನ್ನ ಶ್ರದ್ಧೆ ಇಲ್ಲ, ಜಪಿಸ್ತಾ ಇದ್ದಾನೆ, ಆದ್ರೂ ಕೂಡ ನಾನು ಅವನ್ಗೆ ಮನಸಾ ಗೌರವಿಸಬೇಕು ಅನ್ನೋದನ್ನ ಹೇಳ್ತಾರೆ ಇಲ್ಲಿ. ಅಂದ್ರೆ ಕನಿಷ್ಠ ಭಕ್ತನ್ ಹೇಗಿರ್ತಾನೆ ಅಂತಂದ್ರೆ ದೇವಸ್ಥಾನದ ವಿಗ್ರಹವನ್ನ ಅತಿ ನಿಷ್ಠೆಯಿಂದ ಪೂಜಿಸ್ತಾನೆ. ವಿಗ್ರಹ ಏನೋ ತುಂಬಾ ಚೆನ್ನಾಗಿ ಪೂಜಿಸ್ತಾನೆ, ವಿಗ್ರಹದಲ್ಲಿ ಅವನ್ ನಿಷ್ಠೆ ಇರುತ್ತೆ, ಆದ್ರೆ ಭಗವಂತನ ಭಕ್ತರ ಬಗೆಗೆ ಅವನ್ಗೆ ಹೇಗೆ ನಡ್ಕೊಳ್ಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ವಿಗ್ರಹ ಆರಾಧನೆ ಗೊತ್ತಿರುತ್ತೆ, ಆದ್ರೆ ಭಗವಂತನ ಭಕ್ತರ ಜೊತೆಗೆ ಹೇಗೆ ನಡ್ಕೊಳ್ಬೇಕು ಅನ್ನೋದು ಅವನ್ಗೆ ಗೊತ್ತಿರೋದಿಲ್ಲ. ಅದಕ್ಕಾಗಿ ಅವನ್ಗೆ ಪ್ರಾಕೃತ ಭಕ್ತ ಅಂತ ಕರೀತಾರೆ. ಮತ್ತೆ ಅವನಿಗೆ ಅದಕ್ಕಾಗಿ ಅವನಿಗೆ ಕನಿಷ್ಠ ಅಧಿಕಾರಿ ಅಂತ ಹೇಳ್ತಾರೆ. ಸೊ ಅಂತ ಕನಿಷ್ಠ ಅಧಿಕಾರಿಯನ್ನ ನಾವು ಕಂಡಾಗ, ಅಂತ ಕನಿಷ್ಠ ಭಕ್ತನನ್ನ ನಾವು ಕಂಡಾಗ ಅವನ ಜೊತೆಗೆ ಹೇಗಿರ್ಬೇಕು, ಅವರನ್ನ ನಾವು ಮನಸಾ ಗೌರವಿಸಬೇಕು ಅನ್ನೋದನ್ನ ಹೇಳ್ತಾರೆ. ಮತ್ತೆ ನೆಕ್ಸ್ಟ್ ಇಲ್ಲಿ ಮಧ್ಯಮ ಭಕ್ತ ಅಂದ್ರೆ ಆಧ್ಯಾತ್ಮಿಕ ಮುಂದುವರೆದ್ಬಿಟ್ಟು ಯಾವ ಭಕ್ತ ಈ ಆಧ್ಯಾತ್ಮಿಕದಲ್ಲಿ ಮುಂದುವರೆದಿರ್ತಾನೋ, ದೀಕ್ಷೆ ಪಡೆದಿರ್ತಾರೋ, ದೀಕ್ಷೆ ಪಡ್ಕೊಂಡು ವಿಗ್ರಹ ಆರಾಧನೆಯನ್ನ ಮಾಡ್ತಾ ಇರ್ತಾರೋ ಅವ್ರಿಗೆ ನಾವು ಯಾವಾಗ್ಲೂ ನಮ್ರ ನಮನಗಳನ್ನ ಸಲ್ಲಿಸ್ಬೇಕು. ಅಂದ್ರೆ ಅವ್ರಿಗೆ ಮುಂದೆನೆ ನಾವು ನಮ್ರ ನಮನಗಳನ್ನ ಸಲ್ಲಿಸ್ಬೇಕು. ಈಗ ನೋಡಿ ನಮ್ಮ ಶಿಕ್ಷಾ ಗುರುಗಳು, ನಾವು ಅವ್ರಿಗೆ
ನಮ್ರ ನಮನಗಳನ್ನ ಸಲ್ಲಿಸ್ತೇವೆ. ಅವ್ರಿಗೆ ದಂಡವತ್ ನಾವು ಹೇಳ್ತೇವೆ. ಪಂಚಾಂಗ ಪ್ರಣಾಮಗಳನ್ನ ನಾವು ಹೇಳ್ತೇವೆ. ಸೊ ಅವ್ರಿಗೆ ನಾವು ಸಾಮಾನ್ಯವಾಗಿ ಬಾಹ್ಯ ರೀತಿಯಿಂದ ನಾವು ಅವ್ರಿಗೆ ಪಂಚಾಂಗ ಪ್ರಣಾಮಗಳನ್ನ ಹೇಳ್ತೇವೆ. ಆದ್ರೆ ಕನಿಷ್ಠ ಭಕ್ತನಿಗೆ ನಾವು ಮನಸ್ಸಲ್ಲೇ ಹೇಳ್ತೇವೆ. ಬಾಹ್ಯವಾಗಿ ನಾವು ಹೇಳಲ್ಲ ಅವ್ರಿಗೆ. ನಮಸ್ಕಾರಗಳನ್ನ ನಾವು ಸೂಚಿಸೋದಿಲ್ಲ. ಆದ್ರೆ ಮಧ್ಯಮ ಭಕ್ತನಿಗೆ ನಾವು ಆ ನಮ್ರ ನಮನಗಳನ್ನ ಸಲ್ಲಿಸಬೇಕು ಅಂತ ಹೇಳ್ತಾರೆ. ಮತ್ತೆ ಯಾರು ಅಚಲ ಭಕ್ತಿಯಿಂದ ಮುಂದುವರಿದು ಇತರರನ್ನ ಅಂದ್ರೆ ಎಲ್ಲ ಜೀವಿಗಳನ್ನ ಒಂದೇ ಸಮನಾಗಿ ಕಾಣ್ತಾ ಇರ್ತಾರೋ ಅಂತವರಿಗೆ ಉತ್ತಮ ಭಕ್ತ ಅಂತ ಕರೀತಾರೆ. ಸೊ ಅಂತ ಶುದ್ಧ ಭಕ್ತರ ಸಹವಾಸವನ್ನ ನಾವು ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಅಂತವ್ರ ಸಹವಾಸವನ್ನ ಮಾಡಿ ಸೇವೆಯನ್ನ ನಾವು ನಿಷ್ಠೆಯಿಂದ ಮಾಡ್ಬೇಕು. ಅಂದ್ರೆ ಹೇಗೆ ಇರ್ಬೇಕು ನಾವು 3 ಭಕ್ತರೊಂದಿಗೆ ಮೊದಲೇ ಭಕ್ತನ ಕನಿಷ್ಠ ಭಕ್ತನ ಜೊತೆಗೆ ನಾವು ಮನಸ್ಸಿನಿಂದ ಗೌರವಿಸಬೇಕು. ಮತ್ತೆ 2ನೇ ಭಕ್ತನೊಂದಿಗೆ ಆಧ್ಯಾತ್ಮಿಕ ದೀಕ್ಷೆಯನ್ನ ಪಡೆದು ಯಾರು ವಿಗ್ರಹ ಆರಾಧನೆ ಮಾಡ್ತಾ ಇರ್ತಾರೋ ಅವ್ರಿಗೆ ನಾವು ಬಾಹ್ಯ ರೀತಿಯಿಂದ ನಮ್ರ ನಮನಗಳನ್ನ ಸಲ್ಲಿಸಬೇಕು. ಅಂತರಂಗವಾಗಿನೂ ಕೂಡ ಕಾಯ ವಾಚ ಮನಸ ಸಲ್ಲಿಸಬೇಕು. ಮತ್ತೆ ಯಾರು ಅಚಲ ಭಕ್ತಿ ಸೇವೆಯಲ್ಲಿ ಮುಂದುವರೆದಿರ್ತಾರೋ ಅಂತವ್ರ ಸಂಘವನ್ನ ಪಡಿಬೇಕು. ಯಾಕೆ ಸಂಘವನ್ನ ಪಡಿಬೇಕು? ಅದರಿಂದ ನಮ್ಮ ಆಧ್ಯಾತ್ಮಿಕ ಒಂದು ಭಕ್ತಿಯಲ್ಲಿ ನಾವು ಇನ್ನ ವಿಷಯವನ್ನ ತಿಳ್ಕೊಂಡು ಪ್ರಗತಿ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಈಗಾಗಲೇ ನಿಮ್ಗೆ ಇನ್ನೊಂದು ಹೇಳಿರೋ ಹಾಗೆ ಈಶ್ವರೇ ತದ ಅದಿನೇಶು ಬಾಲಿಶೇಷು ದಿಸಷ್ಟು ಚ ಪ್ರೇಮ ಮೈತ್ರಿ ಕೃಪೋಪೇಕ್ಷ ಯ ಕರೋತಿ ಸ ಮಧ್ಯಮಃ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ದೇವೋತ್ತಮ ಪರಮ ಪುರುಷ ಏನು ಪುರುಷನೇ ನನ್ನ ಮೂಲ ಉದ್ದೇಶ. ಅವನನ್ನ ಪೂಜಿಸಿ ಯಾರು ಭಗವದ್ ಭಕ್ತರ ಸ್ನೇಹವನ್ನ ಬೆಳೆಸಿ ಮತ್ತೆ ಯಾರಿಗೆ ಯಾರು ಅಜ್ಞಾನಿಗಳಾಗಿರ್ತಾರೋ ಅವ್ರಿಗೆ ದಯಾಪರರಾಗಿ ಸೊ ಅಸೂಯೆ ಇಲ್ಲದೆ ಯಾರು ಸ್ನೇಹವನ್ನ ಬೆಳೆಸ್ತಾರೋ ಅಂತ ಭಕ್ತನನ್ನ ಮಧ್ಯಮ ಭಕ್ತ ಅಧಿಕಾರಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಬ್ಬ ಕನಿಷ್ಠ ಭಕ್ತ ಮಧ್ಯಮ ಅಧಿಕಾರಿಯ ಆದೇಶಗಳನ್ನ ಪಾಲನೆ ಮಾಡಿ ಅವನು ಪ್ರಗತಿಯನ್ನ ಪಡಿಲಿಕ್ಕೆ ಪಡಿಬೇಕು. ಮತ್ತೆ ಮಧ್ಯಮ ಅಧಿಕಾರಿ ಮತ್ತೆ ಕನಿಷ್ಠ ಅಧಿಕಾರಿ ಆದಷ್ಟು ಯಾರ ಸಂಘವನ್ನ ಪಡಿಬೇಕು? ಉತ್ತಮ ಅಧಿಕಾರಿ ಸಂಘವನ್ನ ಪಡಿಬೇಕು ಅನ್ನೋದನ್ನ ಹೇಳ್ತಾರೆ. ಸೊ ಒಟ್ಟಾರೆ ಈ ಶ್ಲೋಕದಲ್ಲಿ ಹೇಳುವಂತಹ ಒಂದು ಕನ್ಕ್ಲೂಷನ್ ಏನು ಅಂತಂದ್ರೆ ಭಕ್ತರಾದವರು ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ ಮತ್ತೆ ಉತ್ತಮ ಅಧಿಕಾರಿಗಳು ಯಾರು ಎಂಬುದನ್ನ ತಿಳಿಯುವಷ್ಟು ವಿವೇಕಿಯಾಗಿರ್ಬೇಕು ನಾವು ಅನ್ನೋದನ್ನ ಶ್ರೀ ರೂಪ ಗೋಸ್ವಾಮಿ ಅವರು ನಮ್ಗೆ ಬುದ್ಧಿ ಹೇಳ್ತಾರೆ. ಸೊ ಭಕ್ತನು ತನ್ನ ಸ್ಥಾನವನ್ನ ಅರಿತುಕೊಂಡು ಮತ್ತು ಉಚ್ಚ ಸ್ಥಾನದಲ್ಲಿರುವ ಭಕ್ತನನ್ನು ಅನುಕರಿಸಬಾರದು. ತನ್ನ ಸ್ಥಾನದಲ್ಲಿ ಇದ್ದುಕೊಂಡು ಅವ್ರಗತ್ಲೆ ಆಗ್ಲಿಕ್ಕೆ ಬಯಸಬಾರದು. ಸೊ ಅವರನ್ನ ಅನುಕರಿಸಬಾರದು, ಅನುಕರಣೆಯನ್ನ ಮಾಡಬಾರದು, ಅನುಸರಣೆಯನ್ನ ಮಾಡ್ಬೇಕು. ಮತ್ತೆ ಪತಿತಾತ್ಮರನ್ನ ವೈಷ್ಣವರನ್ನಾಗಿ ಮಾಡಬಲ್ಲವನು ಉತ್ತಮ ಅಧಿಕಾರಿ ಎಂದು ಎಣಿಸಬಹುದೆಂದು ಭಕ್ತಿವಿನೋದ ಠಾಕೂರ್ ಹೇಳ್ತಾರೆ. ಸೊ ಒಬ್ಬ ಪತಿತಾತ್ಮ, ಒಬ್ಬ ಬದ್ಧಾತ್ಮ ಮುಕ್ತನಾಗ್ಬೇಕು ಅಂತಂದ್ರೆ ಅದರಲ್ಲಿ ಯಾರಿಂದ ಆಗ್ತಾನೆ? ಭಗವಂತನ ಕರುಣೆಯಿಂದ ಇದ್ದಂತಹ ಒಬ್ಬ ಆಧ್ಯಾತ್ಮಿಕ ಗುರು. ಆ ಆಧ್ಯಾತ್ಮಿಕ ಗುರುವಿನ ಮಾರ್ಗದರ್ಶನದ ಅಡಿಯಲ್ಲಿ ನಾವು ಕಾರ್ಯವನ್ನ ನಿರ್ವಹಿಸಿದಾಗ ನಾವು ಕೂಡ ಉತ್ತಮ ಅಧಿಕಾರಿಯ ಸ್ಥಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಶಿಷ್ಯರು ಯಾವಾಗ್ಲೂ ಕೂಡ ಮಧ್ಯಮ ಅಧಿಕಾರಿ ಮತ್ತೆ ಕನಿಷ್ಠ ಅಧಿಕಾರಿ ಅಂತ ಶಿಷ್ಯರನ್ನ ಅವರು ಸ್ವೀಕರಿಸ್ತಾರೆ ಮತ್ತೆ ಮಾರ್ಗದರ್ಶನವನ್ನ ಅವ್ರಿಗೆ ಕೊಡ್ತಾರೆ. ಸೊ ಅದರಿಂದ ಶಿಷ್ಯನಾಗುವವನು ಗುರುವನ್ನು ಆರಿಸುವಲ್ಲಿ ಎಚ್ಚರವಾಗಿ ಉತ್ತಮ ಅಧಿಕಾರಿಯನ್ನೇ ಆರಿಸಬೇಕು. ಅಂದ್ರೆ ಉತ್ತಮ ಅಧಿಕಾರಿಯ ಸಂಘವನ್ನ ನಾವು ಬಯಸ್ಬೇಕು ಅನ್ನೋದನ್ನ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿರುವಂತದ್ದು ಇನ್ನೊಂದು ಶ್ಲೋಕ, 6ನೇ ಶ್ಲೋಕ 55ನೇ ಶ್ಲೋಕದಲ್ಲಿದೆ.
ದೃಷ್ಟೈ ಸ್ವಭಾವಜನಿತೈರ್ವಪುಷಶ್ಚ ದೋಷೈರ್ ನ ಪ್ರಾಕೃತತ್ವಂ ಇಹ ಭಕ್ತ ಜನಸ್ಯ ಪಶ್ಯೇತ್ ಗಂಗಾಂಬಸಾಂ ನ ಖಲು ಬುದ್ಬುದಪೇನ ಪಂಕೈ ಬ್ರಹ್ಮಾದ್ರವತ್ವಂ ಅಪಗಚ್ಚತಿ ನೀರಧರ್ಮೈಃ. ಇಲ್ಲಿ 6ನೇ ಶ್ಲೋಕದಲ್ಲಿ ಭಕ್ತನನ್ನ ಹೇಗೆ ಕಾಣಬಾರದು ಅಂತ ಹೇಳ್ತಾರೆ. ಸೊ ಭಕ್ತನನ್ನ ಹೇಗೆ ಕಾಣಬಾರದು, ಯಾವ ತರನಾಗಿ ಕಾಣಬಾರದು, ಹಾಗೆ ಕಂಡ್ರೆ ನಾವು ಮಾಡುವಂಥದ್ದು ವೈಷ್ಣವ ಅಪರಾಧ. ಆ ವೈಷ್ಣವ ಅಪರಾಧ ಹೇಗೆ, ಯಾಕೆ ನಾವು ಮಾಡಬಾರದು ಅನ್ನೋದನ್ನ ಈ ಶ್ಲೋಕ ನಮ್ಗೆ ತಿಳಿಸುತ್ತೆ. ಸೊ ಒಬ್ಬ ಕೃಷ್ಣ ಪ್ರಜ್ಞೆಯ ನೆಲದಲ್ಲಿರುವಂಥವನು ಯಾವಾಗ್ಲೂ ದೃಷ್ಟಿ, ಸಮಾನ ದೃಷ್ಟಿಯಿಂದ ಅಂದ್ರೆ ದೇಹದಿಂದ ಅವನು ತನ್ನನ್ನ ಸಮೀಕರಿಸ್ಕೊಳ್ಳೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ಶುದ್ಧ ಭಕ್ತನಾದವನು ತನ್ನನ್ನ ದೇಹದೊಡನೆ ಸಮೀಕರಿಸ್ಕೊಳ್ಬಾರ್ದು, ಅಂದ್ರೆ ದೇಹದಿಂದ ಅವನನ್ನ ನಾವು ಗುರುತಿಸಬಾರ್ದು, ಮತ್ತೆ ಜೊತೆಗೆ ನಾವು ಭೌತಿಕವಾದಂತ ದೃಷ್ಟಿಯಲ್ಲಿ ನಾವು ನೋಡಬಾರ್ದು ಅನ್ನೋದನ್ನ ಹೇಳ್ತಾರೆ. ಸೊ ಭೌತಿಕವಾದಂತ ದೃಷ್ಟಿ ಅಂದ್ರೆ ಯಾವುದು? ನಮ್ಮದು ಒಬ್ಬ ಭಕ್ತನಿದ್ದಾನೆ, ಅವನ ಶರೀರ ವಿಕೃತವಾದಂಥದ್ದು, ಅವನ ವಿಕಲತೆ ಆಗಿರಬಹುದು, ಅವನಿಗೆ ಯಾವುದೇ ಒಂದು ರೋಗದ ನಿತ್ರಾಣ ಆಗಿರಬಹುದು, ಅವನು ಕನಿಷ್ಠ ಜಾತಿಯಲ್ಲಿ ಹುಟ್ಟಿದವನಾಗಿರಬಹುದು, ಅಥವಾ ಇಂಥ ವಿಷಯಗಳನ್ನ ಭೌತಿಕ ದೃಷ್ಟಿ ಅಂತ ಕರೀತೇವೆ. ಸೊ ಇಂಥ ಯಾವುದೇ ದೋಷಗಳನ್ನ ನಾವು ಕಂಡಾಗ ಇದು ವೈಷ್ಣವ ಅಪರಾಧ ಅಂತ ಅನಿಸ್ಕೊಳ್ಳುತ್ತೆ. ಹೀಗೆ ಒಬ್ಬ ಶುದ್ಧ ಭಕ್ತನನ್ನ ದೇಹದಿಂದ ಗುರುತಿಸೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ಸೊ ಇಂಥ ಏನಾದ್ರೂ ದೋಷಗಳಿದ್ರೂ ಕೂಡ ಅವನ ಒಂದು ಶುದ್ಧ ಭಕ್ತಿ ದೇಹ ಕಲುಷಿತಗೊಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕಾಗಿ ಇಲ್ಲಿ ಒಂದು ಸಾದೃಶ್ಯವನ್ನು ಕೂಡ ಕೊಡಲಾಗಿದೆ. ಹೀಗೆ ಮಳೆಗಾಲದಲ್ಲಿ ಮಳೆ ಬರುತ್ತೆ, ಈಗ ಮಳೆ ಬಂದಾಗ ಗಂಗಾ ನದಿಯಲ್ಲಿ ಏನಾಗತ್ತೆ, ಆ ಮಳೆ ನೀರಿನಿಂದ ಸುತ್ತಲೆಲ್ಲವೂ ಕೂಡ ಹೊಲಸು ಕೂತಿರುತ್ತೆ, ಗುಳ್ಳೆಗಳು ಸೇರ್ಕೊಂಡಿರುತ್ತೆ. ಹಾಗಂತ ಹೇಳಿ ಯಾರು ಕೂಡ ಅಲ್ಲಿ ಸ್ನಾನ ಮಾಡೋದಿಲ್ಲ ಅಂತೇಳಿ ಹಾಗಂತ ಹೇಳಿ ಗಂಗೆ ಅಪವಿತ್ರಳು ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಅಲ್ಲಿ ಗಂಗೆಯ ನದಿಯ ನೀರು ಯಾವಾಗ್ಲೂ ಕೂಡ ಮಲಿನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಗಂಗೆ ಪವಿತ್ರಳೆ, ನೀರು ಮಲಿನ ಆದ್ರೂ ಕೂಡ ಅಲ್ಲಿ ಆದ್ರೆ ಗಂಗೆ ಯಾವಾಗ್ಲೂ ಕೂಡ ಪವಿತ್ರಳೆ. ಸೊ ಗಂಗಾಜಲ ಗಂಗಾಜಲದಲ್ಲಿ ಅದು ನೀರು ಕಲುಷಿತವೋ ಅಲ್ವೋ ಅನ್ನೋದನ್ನ ನೋಡೋದೇ ಇಲ್ಲ. ಎಲ್ಲ ಜನರು ಕೂಡ ಅದರಲ್ಲಿ ಮಿಂದು ಬರ್ತಾರೆ. ಯಾರು? ಋಷಿ ಮುನಿಗಳು. ಅದೇ ಹಾಗೇನೆ ಇಲ್ಲಿ ಒಬ್ಬ ಪ್ರಾಮಾಣಿಕ ಶುದ್ಧ ಭಕ್ತ ದೇಹದಿಂದ ಅಥವಾ ಅವನು ಯಾವುದೇ ಒಂದು ಸಾಮಾನ್ಯ ಒಂದು ದೃಷ್ಟಿಯಿಂದ ಮೇಲ್ನೋಟಕ್ಕೆ ಅವನು ಅಂತ ದೋಷಗಳು ಅವನಲ್ಲಿ ಕಂಡು ಬಂದರೂ ಕೂಡ ಸೊ ಅಂತ ಭಕ್ತನನ್ನ ಆ ದೇಹ ಕಲುಷಿತಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಭಕ್ತ ಯಾವಾಗಲೂ ಕೂಡ ಶುದ್ಧವಾಗಿರುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಹೀಗೆ ಈ ಭಕ್ತಿಯ ಮತ್ತೆ ಇಲ್ಲಿ ಹೇಗಿರ್ಬೇಕು ಈ ಭಕ್ತಿ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅನ್ಯಾಭಿಲಾಷಿತ ಶೂನ್ಯ. ಸೊ ಐಹಿಕ ಆಶೆಗಳಲ್ಲಿದೆ ಕೃಷ್ಣನ ಸೇವೆಯನ್ನ ಮಾಡ್ಬೇಕು. ಮತ್ತೆ ಜ್ಞಾನಕರ್ಮಾದಿ ಅನಾವೃತ, ದೇಹ ಮನಸ್ಸುಗಳು ಮತ್ತೆ ಕಾಯ ವಾಚ ಮನಸ್ಸ ನಾವು ಧ್ಯಾನಿಸ್ಬೇಕು. ಜ್ಞಾನ ಕರ್ಮಾದಿ ಅನಾವೃತ ಅಂದ್ರೆ ದೇಹ ಮನಸ್ಸುಗಳ ವ್ಯಾಪಾರಗಳಿಂದ, ಜ್ಞಾನ ಕರ್ಮಗಳೇ ಮೊದಲಾದವುಗಳಿಂದ ಅತೀತವಾದಂತಹ ಶುದ್ಧ ಭಕ್ತಿ ಸೇವೆಯನ್ನ ಮಾಡ್ಬೇಕು. ಭಕ್ತಿ ಯೋಗ ಅಂತ ಕರೀತಾರೆ ಅಂತ ಹೇಳ್ತಾರೆ. ಅಂದ್ರೆ ಸಗುಣಾನ್ ಸಮತಿತ್ತೈತಾನ್. ಒಬ್ಬ ಕೃಷ್ಣ ಭಕ್ತನ ದೈಹಿಕ ಲಕ್ಷಣಗಳು ಭೌತಿಕವಾಗಿ ಕಂಡ್ರೂ ಕೂಡ ಅವು ಐಹಿಕ ಪರಿಸ್ಥಿತಿಗೆ ಒಳಪಟ್ಟಿರೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ಕೇವಲ ಅವನ ಬಾಹ್ಯ ಲಕ್ಷಣಗಳಿಂದ ಮತ್ತೆ ನಾವು ಗುರುತಿಸಬಹುದು ಒಳಗಿಂದ ಅವನು ಶುದ್ಧ ಭಕ್ತನಾಗಿರ್ತಾನೆ ಅನ್ನೋದನ್ನ ಹೇಳ್ತಾರೆ. ಹಾಗಂತ ಈಗ ಕೆಲವೊಮ್ಮೆ ನಾವು ಇವನು ಬ್ರಾಹ್ಮಣ ವಂಶದಿಂದ ಬಂದಿರಂತವನು ಶುದ್ಧವಾಗಿದ್ದಾನೆ, ಗೋಸ್ವಾಮಿಗಳ ವಂಶದಿಂದ ಬಂದಂತವನು ಶುದ್ಧನಾಗಿದ್ದಾನೆ ಅಂತ ಹೇಳಿ ನಾವು ಭಾವಿಸಿ ಅವರಿಂದಾನೇ ನಾವು ದೀಕ್ಷೆ ಪಡೆಯುವಂಥದ್ದು, ಅವರಿಂದಾನೇ ನಾವು ಅವರನ್ನೇ ನಾವು ಗುರುವನ್ನಾಗಿ ಆಯ್ಕೆ ಮಾಡ್ಕೊಳ್ಳೋದು. ಸೊ ಈ ದೇಶದವನು, ಈ ತರ ಎಲ್ಲಾನು ನಾವು ಭಾವಿಸಿ ನಾವು ಐಹಿಕವಾಗಿ ಅವರನ್ನ ಗುರುತಿಸಬಾರದು. ಸೊ ಗೋಸ್ವಾಮಿಗಳು ಅನ್ನುವಂಥದ್ದು ಇದೊಂದು ಬಿರುದು, ಅದು ಹುಟ್ಟುತ್ತಾನೆ ಬಂದಿರುವಂತದ್ದಲ್ಲ. ಸೊ ಅವರ ಇಂದ್ರಿಯಗಳ ನಿಗ್ರಹವನ್ನ ನೋಡಿ ಅದೊಂದು ಬಿರುದನ್ನ ಕೊಡಲಾಗಿರುವಂತದ್ದು ಚೈತನ್ಯ ಮಹಾಪ್ರಭುಗಳು ಅವರಿಗೆ. ಹೀಗೆ ಅವರ ಶುದ್ಧ ಭಕ್ತಿ ಸೇವೆ ಮುಖ್ಯವಾಗಿರುವುದು, ಈ ದೇಹದ ಲಕ್ಷಣಗಳು ಅಲ್ಲ ಅನ್ನೋದನ್ನ ಹೇಳ್ತಾರೆ. ನೆಕ್ಸ್ಟ್
ಹಾಗಾದ್ರೆ ಇನ್ನೊಂದು ಇಲ್ಲಿ ಹೇಳ್ತಾರೆ ಹಾತಿ ಮಾತಾ ಅಪರಾಧ ಅಂತ ಕರೀತಾರೆ. ಯಾರು ನಾವು ವೈಷ್ಣವರೊಬ್ಬನ ದೈಹಿಕ ನ್ಯೂನ್ಯತೆಗಳ ಕಡೆಗೆ ಗಮನ ಕೊಟ್ಟರೆ ನಾವು ವೈಷ್ಣವ ಪಾದಾರವಿಂದಗಳಿಗೆ ಅಪರಾಧವನ್ನ ಮಾಡಿದ ಹಾಗೆ ಅಂತ ಹೇಳ್ತಾರೆ. ಸೊ ಇಂಥ ದೈಹಿಕ ಲಕ್ಷಣಗಳಿದ್ರೆ ಅದನ್ನ ನಾವು ಗುರುತಿಸಿ ಅದಕ್ಕೇನಾದ್ರೂ ನಾವು ಅಪಮಾನ ಮಾಡಿದ್ದೇ ಆದ್ರೆ ಅದು ವೈಷ್ಣವ ಅಪರಾಧ. ವೈಷ್ಣವ ಅಪರಾಧ ನಾಮ ಅಪರಾಧದಲ್ಲಿ ಮೊದಲನೇ ಅಪರಾಧನೇ ವೈಷ್ಣವ ಅಪರಾಧ. ಸೊ ಈ ಅಪರಾಧವನ್ನ ಮಾಡಿದರೆ ಅದನ್ನ ಹಾತಿ ಮಾತಾ ಅಪರಾಧಕ್ಕೆ ಹೋಲಿಸಲಾಗಿದೆ. ಹಾತಿ ಮಾತಾ ಅಪರಾಧ ಅಂದ್ರೆ ಏನು? ಹುಚ್ಚು ಆನೆಯ ಅಪರಾಧ ಅಂತ ಕರೀತಾರೆ. ಸೊ ಒಂದು ಮದವೇರಿದಂತಹ ಆನೆ ಏನ್ ಮಾಡುತ್ತೆ, ಎಲ್ಲೇ ಹೋದ್ರೂ ಕೂಡ ಒಂದು ಸುಂದರವಾದ ಹೂ ತೋಟಕ್ಕೆ ಹೋದ್ರೆ ಅದು ಆ ಒಂದು ವನವನ್ನ ಹಾನಿ ಮಾಡಿಬಿಡುತ್ತೆ. ಸೊ ಉದ್ಯಾನಕ್ಕೆ ನುಗ್ಗಿದಾಗ ಎಲ್ಲನೂ ಕೂಡ ಅಪಾರ ಹಾನಿಯನ್ನ ಉಂಟು ಮಾಡುತ್ತೆ. ಹಾಗೆ ಈ ವೈಷ್ಣವಪರಾಧ ಮಾಡಿದಂತೆ ಒಬ್ಬ ವೈಷ್ಣವನಿಗೆ ನಮ್ಮ ಮದದಿಂದ ನಾವು ವೈಷ್ಣವನಿಗೆ ಅಪರಾಧ ಮಾಡಿದ ಹಾಗೆ. ಸೊ ಇದು ಆಗದೆ ಇರುವಾಗೆ ನಾವು ಎಚ್ಚರವನ್ನು ವಹಿಸ್ಬೇಕು ಅನ್ನೋದನ್ನ ಹೇಳ್ತಾರೆ. ಇದಕ್ಕಾಗಿ ನಾವು ಏನ್ ಮಾಡ್ಬೇಕು? ಇದಕ್ಕಾಗಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಒಬ್ಬ ಒಬ್ಬ ಉತ್ತಮವನಾದಂತಹ ವೈಷ್ಣವನಿಂದ ಉಪದೇಶವನ್ನ ಪಡಿಲಿಕ್ಕೆ ಸಿದ್ಧರಾಗಿರ್ಬೇಕು. ಸೊ ಅವರ ಮತ್ತೆ ನಮ್ಮ ಕಿರಿಯ ವೈಷ್ಣವನಿಗೆ ನಾವು ಎಲ್ಲ ರೀತಿಯಿಂದ ಕೂಡ ನೆರವು ಕೊಳ್ಳು ಕೂಡ ಸಿದ್ಧವಾಗಿರ್ಬೇಕು. ಹೀಗೆ ಕೃಷ್ಣ ಪ್ರಜ್ಞೆಯಲ್ಲಿ ಆದ ಬೆಳವಣಿಗೆ ತಕ್ಕಂತೆ ಒಬ್ಬ ಉತ್ತಮನು ಅಧಮನು ಆಗಿರ್ತಾನೆ. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ ಸಹಕಾರ ಹೇಗಿದೆ? ಉತ್ತಮ ಭಕ್ತನ ಜೊತೆಗೆ ಹೇಗಿದೆ? ನಮ್ಮ ಕೆಳಗಡೆ ಇರುವಂತಹ ಒಬ್ಬ ಕಿರಿಯ ವೈಷ್ಣವನೊಂದಿಗೆ ಹೇಗಿದೆ? ಸೊ ಇವು ವಿಧಾನಗಳಿಂದ ನಾವು ಉತ್ತಮರು ಅಥವಾ ಅಧಮರು ಅನ್ನೋದು ಗೊತ್ತಾಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಸೊ ಕೊನೆಯದಾಗಿ ಇದೊಂದು 60ನೇ ಪೇಜ್ ಅನ್ನ ನೀವು ಓಪನ್ ಮಾಡ್ಕೊಳ್ಬಹುದು. ಪೇಜ್ ನಂಬರ್ 60. ಪೇಜ್ ನಂಬರ್ 16 ನಲ್ಲಿ ಈ ಒಂದು ಶ್ಲೋಕದ ಸಾರಾಂಶವನ್ನ ಕೊಡಲಾಗಿದೆ, ತಾತ್ಪರ್ಯವನ್ನ ಕೊಡಲಾಗಿದೆ. ಏನ್ ಹೇಳ್ತಾರೆ ಅಲ್ಲಿ? ಒಬ್ಬ ಶುದ್ಧ ಭಕ್ತನನ್ನ ನಾವು ನಿಂದಿಸಬಾರ್ದು. ನಿಂದಿಸಿದ್ರೆ ಏನಾಗತ್ತೆ? ಅದು ವೈಷ್ಣವ ಅಪರಾಧ ಆಗತ್ತೆ. ಮತ್ತೆ ಯಾರೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಸ್ಲಿಕ್ಕೆ ಬಯಸ್ತಾರೋ ಮತ್ತೆ ಅಥವಾ ಇತರರಿಗೆ ಅಡ್ಡಿ ಉಂಟು ಮಾಡ್ತಾರೋ ಸೊ ಅದು ತುಂಬಾನೇ ಅಪಾಯ ಅಂತ ಹೇಳ್ತಾರೆ. ಮತ್ತೆ ಇದು ಆಧ್ಯಾತ್ಮಿಕವಾಗಿ ಕುಂಠಿತ ಆಗತ್ತೆ ಅಂತ. ಸೊ ಪ್ರತಿಯೊಬ್ಬ ಶುದ್ಧ ವೈಷ್ಣವ ಇತರ ವೈಷ್ಣವರೊಂದಿಗೆ ಯಾವಾಗ್ಲೂ ಕೂಡ ಅಸೂಯೆ ಪಡಬಾರದು. ಇದು ಒಂದು ಮಾತ್ಸರ್ಯ. ಅರಿಷಡ್ ವೈರಿಗಳಲ್ಲಿ ಅತ್ಯಂತ ಉನ್ನತವಾದಂತಹ ಒಂದು ವೈರಿ. ಆ ಹಂತಕ್ಕೆ ಬಂದ್ರೆ ಅವನು ಮರಳಿ ವಾಪಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಸೂಯೆ ಇದ್ರೆ ಅದು 6ನೇ ಹಂತದ ಒಂದು ವೈರಿ. ಅದರಿಂದ ಯಾರು ಮತ್ತೆ ಈಚೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಬಾಹ್ಯವಾಗಿ ತೋರಿಸಬಹುದು ಭಕ್ತ ಅಂತ ಅಂದ್ರೆ, ಹಾಗಾದ್ರೆ ಅಸೂಯೆ ಇದ್ರೆ ಅವನು ಭಕ್ತಾನೇ ಅಲ್ಲ. ತಿಳ್ಕೊಂಡ್ಬಿಡ್ರಿ. ಯಾರೆಲ್ಲ ಇಲ್ಲಿ ಇದಿರೋ ಯಾರಿಗಾದ್ರೂ ಅಸೂಯೆ ಬರುತ್ತೋ ಅಂತ ಇಟ್ಕೊಳ್ಳಿ, ನೀವು ತಿಳ್ಕೊಂಡ್ಬಿಡ್ರಿ. ಮಾತ್ಸರ್ಯ ಅನ್ನೋದು 6ನೇ ವೈರಿ. 6ನೇ ವೈರಿ ಅವರಲ್ಲಿ ಇದ್ರೆ ಅವನು ಮತ್ತೆಗೆ ಕೆಳಗೆ ಅದೇನು ಹೇಳ್ತಾರೆ ನೋಡಿ, ಇದು ಯಾವುದು? ಕಾಮ ಕ್ರೋಧ ಮದ ಕಾಮ ಕ್ರೋಧ ಲೋಭ ದಾಟಿದ್ಮೇಲೆ ಮದ ಮಾತ್ಸರ್ಯ. ಮದ ಇದ್ರೂ ಕೂಡ ವಾಪಸ್ ಬರ್ಬೋದು ಅವನು. ಕಾಮ ಇದ್ರು ಕೂಡ, ಕಾಮ ಮೋಹ ಲೋಭ ಇದ್ರು ಕೂಡ ವಾಪಸ್ ಬರ್ಬೋದು. ವಾಪಸ್ ಬಂದು ಮತ್ತೆ ಅವನ ಭಕ್ತನಾಗ್ಬಹುದು. ಆದ್ರೆ ಯಾವಾಗ ಲೋಭ ದಾಟಿದ್ನೋ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ, ಮೋಹ ಮದ ಮಾತ್ಸರ್ಯ ಅನ್ನೋದೇ ಕೊನೆಗೆ ಅವನು ಮತ್ತೆ ಈ ಕಡೆ ಹಿಂದೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಸೂಯೆ ಅನ್ನೋದು ತುಂಬಾನೇ ದೊಡ್ಡ ಅಪರಾಧ. ಮತ್ತೆ ಹಾಗಾದ್ರೆ ಏನ್ ಮಾಡಬಾರ್ದು ನಾವು ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿಸ್ತಾರೆ. ಒಬ್ಬ ಶುದ್ಧ ವೈಷ್ಣವನ ಬಗೆಗೆ ಅಸೂಯೆ ಪಡಬಾರ್ದು. ಮತ್ತೆ ಒಬ್ಬ ವೈಷ್ಣವನ ಬಗೆಗೆ ನಾವು ಶಿಸ್ತಿನ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ನಾವು ಯಾವಾಗ್ಲೂ ಕೂಡ ಭಾವಿಸಬಾರದು. ಮತ್ತೆ ಅವ್ರಿಗೆ ಬುದ್ಧಿವಾದ ಹೇಳಿಕ್ಕೆ ಕೂಡ ನಾವು ಪ್ರಯತ್ನವನ್ನ ಮಾಡಬಾರ್ದು. ಆಮೇಲೆ ಅವ್ರಿಗೆ ತಿದ್ದಿಕೆ ಪ್ರಯತ್ನವನ್ನ ಮಾಡುವಂಥದ್ದು. ಆಮೇಲೆ ಒಬ್ಬ ಪ್ರಾರಂಭಿಕ ಭಕ್ತ ಅಂದ್ರೆ ನವವಿಧ ಭಕ್ತ, ಒಬ್ಬ ಮುಂದುವರಿದಂತಹ ಭಕ್ತ ಅವರ ಕಾರ್ಯಚಟುವಟಿಕೆಗಳಿಂದ ಅವರನ್ನ ಗುರುತಿಸಬಾರದು. ಮತ್ತೆ ಮತ್ತೆ ಯಾವಾಗ್ಲೂ ವೈಷ್ಣವರಲ್ಲಿ ಉತ್ತಮನು ಗುರು ಆಗಿರ್ತಾರೆ, ಆಧ್ಯಾತ್ಮಿಕ ಗುರು ಆಗಿರ್ತಾರೆ. ಮತ್ತೆ ಕನಿಷ್ಠ ಅಧಿಕಾರಿ ಯಾವಾಗ್ಲೂ ಶಿಷ್ಯನಾಗಿರ್ತಾನೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಅಂದ್ರೆ ನಾವೆಲ್ಲರೂ ಕೂಡ ಶಿಷ್ಯರು, ನಾವೆಲ್ಲ ಗುರುಗಳಾಗ್ಲಿಕ್ಕೆ ನೋಡ್ಬಾರ್ದು. ಹೀಗೆ ಯಾರಿಗೂ ಕೂಡ ಬುದ್ಧಿವಾದವನ್ನು ಕೂಡ ನಾವು ಹೇಳಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಸಲಹೆ ಅನ್ನೋದು ತುಂಬಾನೇ ಕಾಸ್ಟ್ಲಿ ಆಗಿರುವಂತದ್ದು. ಅದು ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಕೊಡ್ಬೇಕು.
ಸೊ ಯಾರಿಗೆ ಬೇಕು ಅನ್ಸೋದಿಲ್ವೋ ಅದನ್ನ ನಾವು ಫ್ರೀ ಆಗಿ ಕೊಡಬಾರ್ದು. ಸಲಹೆ ಅನ್ನುವಂಥದ್ದು ಕೂಡ ಬೇಕಾದವ್ರಿಗೆ ಮಾತ್ರ ಕೊಡ್ಬೇಕು. ಅದು ಮನೇನೇ ಆಗಿರ್ಲಿ, ಹೊರಗಡೆನೆ ಆಗಿರ್ಲಿ. ಮನೆಯಲ್ಲಿ ಕೂಡ ನೀವು ತುಂಬಾನೇ ಸಲಹೆ ಕೊಟ್ಬಿಟ್ರೆ ಅವ್ರ ತಲೆಯಲ್ಲೇ ತಗೊಳ್ಳೋದಿಲ್ಲ. ಆದ್ರೆ ಒಬ್ಬ ವ್ಯಕ್ತಿ ಒಂದೇ ಸಲಹೆ ಕೊಟ್ಟಿರ್ತಾರೆ, ಆದ್ರೆ ಅದನ್ನ ಅವ್ರು ತಿಳ್ಕೊಂಡಿರ್ತಾರೆ. ಸೊ ಇಂತ ಸಲಹೆಗಳನ್ನ ನಾವು ಫ್ರೀ ಆಗಿ ಯಾರಿಗೂ ಕೂಡ ಕೊಡಬಾರ್ದು. ಮತ್ತೆ ಒಬ್ಬ ಗುರು ಶಿಷ್ಯರಿಂದ ಸಲಹೆಗಳನ್ನ ಸ್ವೀಕರಿಸಬಾರ್ದು ಅನ್ನೋದನ್ನ ಶ್ರೀರೂಪ ಗೋಸ್ವಾಮಿ ಅವರು ಈ ಶ್ಲೋಕದಲ್ಲಿ ವಿವರಿಸ್ತಾರೆ. ಸ್ವಲ್ಪ ಸಮಯ ಆಗ್ಬಹುದು ಇವತ್ತಿಗೆ, ನೀವು ಸಹಕರಿಸಿ. ಮುಗಿತು. ಇನ್ನು ಮುಂದೆ ಹೆಚ್ಚಿಗೆ ಇಲ್ಲ, ಇಲ್ಲಿ ಸ್ವಲ್ಪ ಹೆಚ್ಚಿತ್ತು, ಮುಂದೆ ಕಡಿಮೆ ಇದೆ ಎಲ್ಲಾನು. ಇನ್ನ ಒಂದು 15 ಮಿನಿಟ್ಸ್ ಅಲ್ಲಿ ಮುಗಿಯುತ್ತೆ. ನೆಕ್ಸ್ಟ್ 7ನೇ ಶ್ಲೋಕದಲ್ಲಿ ಒಟ್ಟಾರೆ ನಮ್ಗೆ ಇದು 6ನೇ ಶ್ಲೋಕ ಏನ್ ತಿಳಿಸುತ್ತೆ? ಈ ಭಕ್ತರನ್ನ ನಾವು ಹೇಗೆ ಕಾಣಬಾರ್ದು, ದೈಹಿಕವಾಗಿ ಗುರುತಿಸಬಾರ್ದು. ದೈಹಿಕವಾಗಿ ಗುರುತಿಸಿದ್ರೆ ಅದು ವೈಷ್ಣವ ಅಪರಾಧ. ವೈಷ್ಣವ ಅಪರಾಧ ಇದು ನಾಮ ಅಪರಾಧದಲ್ಲಿ ಮೊದಲನೇ ಅಪರಾಧ. ಸೊ ಇದನ್ನ ಮಾಡೋದ್ರಿಂದ ಭಕ್ತಿಯಲ್ಲಿ ಅವನು ಭಕ್ತಿಯಲ್ಲಿ ಕುಂಠಿತನಾಗ್ತಾನೆ ಅಂತ. ಭಗವಂತನ ಕೃಪೆ ಸಿಗೋದಿಲ್ಲ. 7ನೇ ಶ್ಲೋಕ. ಸ್ಯಾತ್ ಕೃಷ್ಣ ನಾಮ ಚರಿತಾದಿಸಿತಾಪ್ಯ ವಿದ್ಯಾಂ ಪಿತ್ತೋಪತಪ್ತರಸನಸ್ಯ ಚರೋಚಿಕಾನೋ ಕಿಂತ್ವಾ ದರಾದನು ದಿನಂ ಖಲು ಸೈವ ಜುಷ್ಟ್ವಾಂ ಸ್ವಾದ್ವೀಕ್ರಮಾದ್ ಭವತಿ ತದ್ಗತ ಮೂಲ ಹಂತ್ರಿ. ಈ ಶ್ಲೋಕದಲ್ಲಿ ಒಂದು 7ನೇ ಶ್ಲೋಕದ ಒಂದು ಕೀ ವರ್ಡ್ ಏನು ಅಂತಂದ್ರೆ, ಈ ಒಂದು ಭವರೋಗವನ್ನ ಹೋಗಲಾಡಿಸೋದು ಹೇಗೆ. ಭವರೋಗ ಅಂತಂದ್ರೆ ಭೌತಿಕ ಸಾಗರದಲ್ಲಿ ನಾವು ಇರುವಂತದ್ದು, ಭೌತಿಕ ಜಗತ್ತಿನ ಒಂದು ಲಿಪ್ತತೆ, ಆಸಕ್ತಿ. ಈ ರೋಗವನ್ನ ಹೋಗಲಾಡಿಸೋದು ಹೇಗೆ, ಇದಕ್ಕೆ ನಾವು ಭವರೋಗದ ನಾಶ ಮಾಡೋದು ಹೇಗೆ ಅನ್ನುವಂತಹ ಒಂದು ಕೀವರ್ಡ್ ಅನ್ನ ನಾವು ಕೊಡ್ಬೋದು. ಹೇಗೆ ನಾವು ಭವರೋಗವನ್ನ ನಾಶ ಮಾಡಬಹುದು? ಭವರೋಗವನ್ನ ನಾಶ ಮಾಡ್ಲಿಕ್ಕೆ ಇರುವಂತದ್ದು ಕೃಷ್ಣನ ಪವಿತ್ರ ನಾಮ, ಭಗವಂತನ ರೂಪ, ಗುಣ, ಲೀಲೆ, ಪರಿಕರ ಎಲ್ಲವನ್ನೂ ಕೂಡ ನಾವು ಏನು ಸ್ಮರಿಸುವಂಥದ್ದು, ಸ್ಮರಣೆ ಮಾಡುವಂಥದ್ದು ಅಂತ. ಸೊ ಇದರಲ್ಲಿ ಇರುವಂತಹ ದಿವ್ಯ ರುಚಿಯನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಇದೊಂದು ಕಲ್ಲು ಸಕ್ಕರೆ ಇದ್ದಂತೆ ಅಂತ ಹೇಳ್ತಾರೆ. ಸೊ ಇದರ ರುಚಿಯನ್ನ ತಿಳ್ಕೊಳ್ಬೇಕು. ಇದ್ರ ರುಚಿ ನಮ್ಗೆ ಒಮ್ಮೆಲೆ ಬರ್ಲಿಕ್ಕಿಲ್ಲ. ಹಾಗಾದ್ರೆ ಯಾವಾಗ ಬರುತ್ತೆ ಅಂತ ಹೇಳಿದಾಗ ಇಲ್ಲಿ ಮತ್ತೆ ಒಂದು ಸಾದೃಶ್ಯವನ್ನ ಕೊಟ್ಟಿದ್ದಾರೆ. ಈಗ ಕಾಮಾಲೆ ರೋಗ ಇರುವವನಿಗೆ ನಾವು ಅವನಿಗೆ ಎಷ್ಟೇ ಸಿಹಿ ತಿಂಡಿ ಕೊಟ್ರು ಕೂಡ ಅದನ್ನ ಅವನಿಗೆ ಸಿಹಿ ತಿಂಡಿನೇ ಅನ್ಸೋದಿಲ್ಲ, ಅವನಿಗೆ ವಿಷ ಆಗಿ ಆಗತ್ತೆ. ಆಮೇಲೆ ಆ ಕಾಮಾಲೆ ರೋಗ ಹೋಗ್ಬೇಕು ಅಂತ ಹೇಳಿದ್ರೆ ಇರುವಂತಹ ಏಕೈಕ ಮದ್ದು ಏನು ಅಂತಂದ್ರೆ ಅದು ಕಬ್ಬಿನ ರಸ. ಕಬ್ಬಿನ ಹಾಲಿನ ರಸ ಅವನಿಗೆ ಕೊಟ್ಟಾಗ ಆ ಕಬ್ಬಿನ ಹಾಲು ಎಷ್ಟು ಸ್ವೀಟ್ ಆಗಿರುತ್ತೆ, ಆ ಕೊಟ್ರು ಕೂಡ ಕಾಮಾಲೆ ರೋಗ ಹತ್ತಿದವನಿಗೆ ಅದು ವಿಷವಾಗಿ ಪರಿಣಮಿಸುತ್ತೆ. ಆದ್ರೆ ಹಂತ ಹಂತವಾಗಿ, ಯಾಕಂದ್ರೆ ಕಾಮಾಲೆಗೆ ರೋಗಕ್ಕೆ ಇರೋದೇ ಅದೇ ಒಂದೇ ಮದ್ದು, ಅದಕ್ಕೋಸ್ಕರ ಅವನು ಹಂತ ಹಂತವಾಗಿ ಕುಡಿತಾ ಬಂದಾಗ ಮತ್ತೆ ಅದು ಆ ಒಂದು ಸಕ್ಕರೆಯ ರುಚಿ ಅವನಿಗೆ ಬರ್ತಾ ಬರುತ್ತೆ. ಅಂದ್ರೆ ಆ ವಿಷ ಕಡಿಮೆ ಆಗಿ ಸ್ವಾಭಾವಿಕವಾಗಿ ಆ ಕಬ್ಬಿನ ರಸದ ರುಚಿ ಅವನಿಗೆ ಗೊತ್ತಾಗ್ತಾ ಬರುತ್ತೆ ಹಂತ ಹಂತವಾಗಿ. ಹೀಗೆ ನಾವೂನು ಕೂಡ ನಮ್ಗೆ ಈಗ ಭಗವಂತನ ಪವಿತ್ರ ನಾಮಗಳಲ್ಲಿ ರುಚಿ ಇರ್ಲಿಕ್ಕಿಲ್ಲ, ಆದ್ರೂ ಕೂಡ ನಾವು ಹಂತ ಹಂತವಾಗಿ ಪಠನೆ ಮಾಡೋದ್ರಿಂದ, ನಾಮ ಜಪ ಮಾಡೋದ್ರಿಂದ, ಪ್ರತಿನಿತ್ಯ ನಾವು ಜಪಿಸೋದ್ರಿಂದ ನಾಲಿಗೆಯಲ್ಲಿ ಸಹಜವಾಗಿಯೇ ನಮ್ಗೆ ರುಚಿ ಹುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಿಂದ ಈ ಭವ ಸಾಗರ ಅನ್ನುವಂತಹ ರೋಗ ನಮ್ಗೆ ಕಡಿಮೆ ಆಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಹಾಗಾದ್ರೆ ಇದು ನಿಜವಾದ ರೋಗ ಭವರೋಗ ಅನ್ನುವಂಥದ್ದು. ಭವರೋಗ ಅಂತ ಕರೀತೇವೆ. ಎಲ್ಲಿದೆ ಇದು ನಮ್ಮ ದೇಹದಲ್ಲಿ ಭವರೋಗ? ಭವರೋಗ ಅನ್ನುವಂಥದ್ದು ನಿಜವಾಗಿ ನಮ್ಮ ದೇಹದಲ್ಲಿ ಇರುವಂಥದ್ದು ಹೃದಯದಲ್ಲಿ ಅಂತ ಹೇಳ್ತಾರೆ. ಸೊ ಹೃದಯದಲ್ಲಿದ್ರೆ ನಮ್ಮ ಮನಸ್ಸನ್ನ ನಾವು ಶುದ್ಧಿಗೊಳಿಸಿದ್ರೆ, ಪ್ರಜ್ಞೆಯನ್ನು ಶುದ್ಧಿಗೊಳಿಸಿದರೆ ಭವರೋಗ ತಗುಲೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಮೊದಲನೇದು ಈ ಹೃದಯವನ್ನ ನಾವು ಶುದ್ಧಗೊಳಿಸ್ಕೊಳ್ಬೇಕು. ಮತ್ತೆ ಇಲ್ಲಿ ಪುಣ್ಯ ನಾಮ ಜಪದಲ್ಲಿ 3 ಹಂತಗಳನ್ನ ಕಾಣ್ತೇವೆ. ನಾಮ ಜಪದ ಮಹಿಮೆಯನ್ನ ತಿಳಿಸಲಾಗಿದೆ. ನಾಮ ಜಪ ಹೇಗೆ ಮಾಡ್ಬೇಕು, ಈ ಪುಣ್ಯ ನಾಮದವನ್ನ ಜಪ ಮಾಡ್ಬೇಕು. ಜಪದಲ್ಲಿ 3 ಹಂತಗಳನ್ನ ಕಾಣ್ತೇವೆ. ಮೊದಲನೇದು ಒಂದು ಯಾವುದು ಅಪರಾಧ ಹಂತ, ಅಪರಾಧವನ್ನ ತಗ್ಗಿಸುವ ಹಂತ. ಆಮೇಲೆ ಪರಿಶುದ್ಧ ಹಂತ ಅಂತ ನಾಮಾಭಾಸ. ಅಪರಾಧ ಹಂತ, ನಾಮಾಭಾಸ,
ಶುದ್ಧ ನಾಮ ಅಂತ ಕರೀತೇವೆ. ಅಪರಾಧ ಹಂತದಲ್ಲಿ ನಮ್ಗೆ ರುಚಿ ಇರ್ಲಿಕ್ಕಿಲ್ಲ. ಆದ್ರೆ ಹಂತ ಹಂತವಾಗಿ ನಮ್ಗೆ ಭಗವಂತನ ನಾಮಗಳಲ್ಲಿ ನಾವು ಹಂತ ಹಂತವಾಗಿ ಜಪಿಸ್ತಾ ಬಂದಾಗ ಭಗವಂತ ನಾಮಗಳಲ್ಲಿ ರುಚಿ ಬರುತ್ತೆ. ಅದರಲ್ಲಿ ನಾವು ಅಪರಾಧವನ್ನ ತಗ್ಗಿಸುವಂತ ಹಂತಕ್ಕೆ ಬರ್ತೇವೆ, ನಾಮಾಭಾಸ ಹಂತಕ್ಕೆ. ಆಮೇಲೆ ನಾವು ಪರಿಶುದ್ಧ ಆ ನಾಮ ಜಪದ ಹಂತಕ್ಕೆ ಬರ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಹೀಗಾಗಿ ಪ್ರಾರಂಭಿಕ ಭಕ್ತ ಯಾವಾಗ್ಲೂ ಹರಿಕೃಷ್ಣ ಮಹಾಮಂತ್ರವನ್ನ ಜಪಿಸುವ ಹಂತದಲ್ಲಿ ಸಾಮಾನ್ಯವಾಗಿ ಅನೇಕ ಅಪರಾಧಗಳನ್ನ ಮಾಡೇ ಮಾಡ್ತಾನೆ. ಆದ್ರೂ ಕೂಡ ಅವನು ಈ ಒಂದು ಅಪರಾಧಗಳಿಂದ ದೂರು ಆಗ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಹಂತ ಹಂತವಾಗಿ ತನ್ನ ನಾಮದ ಜಪದಲ್ಲಿ ಒಂದು ದಕ್ಷತೆಯನ್ನ, ನಾಮದ ದಲ್ಲಿ ಒಂದು ರುಚಿಯನ್ನ ಬೆಳೆಸ್ಕೊಂತ ಹೋದಾಗ ಅವನು ಶುದ್ಧ ನಾಮದ ಹಂತಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಹೀಗಾಗಿ ಇಲ್ಲಿ ಪರಿಶುದ್ಧ ಹಂತವನ್ನ ತಲುಪಬೇಕಂದ್ರೆ ಅವನು ಈ ಭವ ಮಹಾದಾವಾಗ್ನಿ ನಿರ್ವಾಪಣಂ ಅಂತ ಕರೀತಾರೆ ಶ್ರೀ ಶಿಕ್ಷಾಷ್ಟಕಂನಲ್ಲಿ. ಸೊ ಈ ಭವ ದಾವಾನಲ, ಸಂಸಾರದ ದಾವಾನಲ. ಸೊ ಇದರಿಂದ ಮುಕ್ತನಾದೊಡನೆ ಅವನು ದಿವ್ಯ ಜೀವನದಲ್ಲಿ ಭಗವಂತನ ನಾಮದ ಸವಿಯನ್ನ ಸವಿತಾನೆ ಅನ್ನೋದನ್ನ ಹೇಳ್ತಾರೆ. ಒಟ್ಟಾರೆ ಈ ಒಂದು ಶ್ಲೋಕದಲ್ಲಿ ನಮ್ಗೆ ತಿಳಿಸೋದೇನು ಅಂತಂದ್ರೆ, ಭವರೋಗದಿಂದ ಮುಕ್ತನಾಗಲು ಪ್ರತಿಯೊಬ್ನು ಕೂಡ ಭವರೋಗದಿಂದ ನಾವು ಮುಕ್ತಿಯನ್ನ ಪಡಿಬೇಕು ಅಂತಂದ್ರೆ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಜನರು ಯಾವಾಗ್ಲೂ ಕೂಡ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಮಾಡ್ಲಿಕ್ಕೆ ಬಯಸ್ಬೇಕು. ಮತ್ತೆ ಅಂತ ವಾತಾವರಣವನ್ನ ತಮ್ಮ ಸುತ್ತಮುತ್ತಲು ಕೂಡ ಸೃಷ್ಟಿಯನ್ನ ಮಾಡ್ಕೊಳ್ಬೇಕು. ಸೊ ಇದೇ ಕೃಷ್ಣ ಪ್ರಜ್ಞಾ ಆಂದೋಲನದ ಮುಖ್ಯ ಉದ್ದೇಶ ಆಗಿರೋದ್ರಿಂದ ಬಹಳಷ್ಟು ಕಾರ್ಯಕ್ರಮ ಚಟುವಟಿಕೆಗಳನ್ನ ಈ ಭಕ್ತರ ಸಂಘದಲ್ಲಿ ಹಮ್ಮಿಕೊಳ್ಳಲಾಗುತ್ತೆ. ಮತ್ತೆ ಇದರಿಂದ ಸಾಧಕರು ಕೂಡ ಶ್ರದ್ಧೆಯಿಂದ ಜಪವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಶ್ರದ್ಧೆ ಹೆಚ್ಚುತ್ತೋ ಅವನು ಮತ್ತೆ ಹಂತ ಹಂತವಾಗಿ ಈ ಒಂದು ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮದ ಹಂತಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ 8ನೇ ಶ್ಲೋಕ 67. ತನ್ನಾಮರೂಪಚರಿತಾದಿ ಸುಕೀರ್ತಿ ನಾನು ಸ್ಮರ್ತ್ಯೋ ಕ್ರಮೇಣ ರಸನಾಮನಸಿ ನಿಯೋಜ್ಯ ತಿಷ್ಟನ್ ವ್ರಜೇತದನುರಾಗಿ ಜನಾನುಗಾಮಿ ಕಾಲಂ ನಯೇದಖಿಲಂ ಇತಿ ಉಪದೇಶ ಸಾರಂ. ಶ್ಲೋಕ 8 ಸಕಲ ಉಪದೇಶಗಳ ಸಾರ. ಹಾಗಾದ್ರೆ ಇದೆಲ್ಲ ಶ್ಲೋಕಗಳ ಸಾರ ಏನ್ ಹೇಳುತ್ತೆ? ಸಕಲ ಉಪದೇಶ ಸಾರ ಏನು ಅನ್ನೋದನ್ನ ಹೇಳ್ತಾನೆ. ಮಾನವ ತನ್ನ ದಿನದ ಪೂರ್ಣ ಸಮಯವನ್ನ ಭಗವಂತನ ಪುಣ್ಯ ನಾಮ, ದಿವ್ಯವಾದಂತಹ ರೂಪ, ಗುಣ, ಲೀಲೆಗಳ ಸ್ಮರಣೆಯಲ್ಲಿ, ಕೀರ್ತನೆಯಲ್ಲಿ ತೊಡಗ್ಬೇಕು ಅಂತ ಹೇಳ್ತಾರೆ. ಸೊ ಇದೇ ಎಲ್ಲ ಉಪದೇಶ ಹೇಳುತ್ತೆ. ಎಲ್ಲ ಉಪದೇಶ ಏನ್ ಹೇಳುತ್ತೆ? ಸದಾ ನೀನು ಭಗವಂತನ ಸ್ಮರಣೆಯಲ್ಲಿ ತೊಡಗು, ಸದಾ ಭಗವಂತನನ್ನ ನೀನು ಮರಿಬೇಡ ಅಂತ ಹೇಳಿ. ಸೊ ಈ ರೀತಿ ಮಾನವ ತನ್ನ ಒಂದು ನಾಲಿಗೆ ಮತ್ತೆ ಮನಸ್ಸನ್ನ ಭಗವಂತನ ನಾಮ, ರೂಪ, ಗುಣ, ಲೀಲೆಗಳನ್ನ ಕೀರ್ತಿಸುವುದರಲ್ಲಿ ತೊಡಗಿಸ್ಕೋಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಮುಖ್ಯವಾಗಿ ನಾಲಿಗೆ ಮನಸ್ಸು ಯಾಕೆ ಹೇಳೋದ ಅಂತಂದ್ರೆ, ನಾಲಿಗೆ ಇಂದಾನೆ ಈ ನಮ್ಮ ಬಾಹ್ಯವಾಗಿರುವಂತಹ ಸೂಕ್ಷ್ಮ, ಇದು ಬಾಹ್ಯವಾಗಿರುವಂತಹ ಸ್ಥೂಲ ಇಂದ್ರಿಯಗಳು. ಈ ಸ್ಥೂಲ ಇಂದ್ರಿಯ ಬಹಳಷ್ಟು ಸ್ಟ್ರಾಂಗ್ ಆಗಿರುವಂತದ್ದು ನಾಲಿಗೆಯ ಮೂಲಕನೇ ನಮ್ಗೆ ರಜೋತಮೋ ಗುಣ ಬರುವಂಥದ್ದು. ಹಾಗಾಗಿ ಇದನ್ನ ನಾವು ತಡೆ ಹಿಡಿಬೇಕು. ಮನಸ್ಸನ್ನ ನಾವು ಇತರ ಭಗವಂತನ ವಿಷಯಗಳಲ್ಲಿ ತೊಡಗಿಸ್ಕೊಳ್ಬೇಕು ಅಂತ. ಹೀಗೆ ಒಬ್ಬ ಭಕ್ತ ಗೋಲೋಕ ವೃಂದಾವನ ಧಾಮದಲ್ಲಿ ಅಂದ್ರೆ ಬ್ರಜ ಭೂಮಿಗಳಲ್ಲಿ ವಾಸಿಸುವಂತಹ ಭಕ್ತರ ಮಾರ್ಗದರ್ಶನದಲ್ಲಿ ಕೃಷ್ಣ ಸೇವೆಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಈಗ ನಾವು ಸ್ಮರಣೆ ಕೀರ್ತನೆ ಏನೋ ಮಾಡ್ತೇವೆ, ಆದ್ರೆ ಯಾರ ಅಡಿಯಲ್ಲಿ? ಒಬ್ಬ ಭಕ್ತನ ಮಾರ್ಗದರ್ಶನದ ಅಡಿಯಲ್ಲಿ ನಾವು ಮಾಡ್ಬೇಕು. ಸೊ ನಾನೊಬ್ಳೆ ಮಾಡ್ತೇನೆ, ನಾನೊಬ್ರೇ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ಅದು ಆಗಲ್ಲ. ಭಕ್ತರ ಸಂಘ ಬೇಕು. ಅದು ಮಾರ್ಗದರ್ಶನದ ಅಡಿಯಲ್ಲಿ ನಾವು ಮಾಡ್ಬೇಕು. ಭಗವಂತನ ಸೇವೆಯಲ್ಲಿ ನಾವು ಅತಿಯಾಗಿ ಅನುರಕ್ತರಾಗಬೇಕು. ಮತ್ತೆ ಭಗವಂತನ ಪ್ರೀತಿಗೆ ಪಾತ್ರರಾಗಿ ಭಕ್ತಿ ಹಾದಿಯಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ತಿಳಿಸ್ತಾರೆ. ಹಾಗಾದ್ರೆ
ಸದಾ ನಾವು ಭಗವಂತನ ಸ್ಮರಣೆ ಮಾಡೋದ್ರಿಂದ ಏನಾಗತ್ತೆ? ಭಗವಂತನ ಸ್ಮರಣೆ ಮಾಡೋದ್ರಿಂದ ಒಬ್ಬ ವ್ಯಕ್ತಿ ತನ್ನ ದೇಹ ತ್ಯಾಗವನ್ನ ಮಾಡುವಾಗ, ಅದು ನಮ್ಗೆ ಭಗವದ್ಗೀತೆ 8ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಹೇಳ್ತೇವೆ, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯ ಅದೇ ಅಂತೆ ಕಲೇವರಂ ತಂ ತಂ ಏವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ಅಂತ. ಒಬ್ಬ ದೇಹ ತ್ಯಾಗ ಮಾಡುವಾಗ ಯಾವ ಭಾವದಲ್ಲಿ ಇರ್ತಾನೋ ಆ ಭಾವದ ದೇಹವನ್ನ ಪಡಿತಾನೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ಭಗವಂತನ ಸಾಯುವ ಸಮಯದಲ್ಲಿ, ಮರಣ ವೇಳೆಯಲ್ಲಿ ಭಗವಂತನ ಸ್ಮರಣೆ ನಮ್ಗೆ ಬರ್ಬೇಕು ಅಂತಂದ್ರೆ ನಾವು ಅದರ ಅಭ್ಯಾಸವನ್ನ ದಲ್ಲಿ ತೊಡಕೊಳ್ಬೇಕು. ಸೊ ನಾವು ಈ ಅಭ್ಯಾಸ, ಯಾವ ಅಭ್ಯಾಸ? ಇದೊಂದು ನಮ್ಮ ಜೀವನ ಅನ್ನುವಂಥದ್ದು ಒಂದು ಅಭ್ಯಾಸ. ಕೊನೆಗೆ ನಮ್ಮ ಮರಣ ಕಾಲ ಅನ್ನುವಂಥದ್ದು ಒಂದು ಪರೀಕ್ಷೆ. ಸೊ ಆ ಪರೀಕ್ಷೆಗೆ ನಾವು ಪಾಸ್ ಆಗ್ಬೇಕು ಅಂತಂದ್ರೆ ಅಭ್ಯಾಸ ನಾವು ಜೀವನದಲ್ಲಿ ಚೆನ್ನಾಗಿ ಮಾಡ್ಬೇಕು. ಆ ಜೀವನದಲ್ಲಿ ಚೆನ್ನಾಗಿ ಮಾಡುವಂತಹ ಅಭ್ಯಾಸನೇ ಯಾವುದು? ಕಾಯ ವಾಚ ಮನಸ್ಸನ್ನ ನಾವು ಭಗವಂತನಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋದನ್ನ ಹೇಳ್ತಾರೆ. ಮತ್ತೆ ಇನ್ನೊಂದು ಇಲ್ಲಿ ನಮ್ಗೆ ಕನಿಷ್ಠ ಅಧಿಕಾರಿಗಳು ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಮುಖ್ಯವಾಗಿ ಇದು ಬೇಕಾಗಿರುವಂತದ್ದು ಕನಿಷ್ಠ ಅಧಿಕಾರಿಗೆ. ಕನಿಷ್ಠ ಅಧಿಕಾರಿ ಹಂತದಲ್ಲಿ ಒಬ್ಬ ಕನಿಷ್ಠ ಅಧಿಕಾರಿ ಆದಾಗ, ಕನಿಷ್ಠ ಭಕ್ತನಲ್ಲಿ ಇದ್ದಾಗ ಸದಾ ಕೃಷ್ಣ ಕೃತ ಅಂದ್ರೆ ಕೃಷ್ಣ ಶ್ರವಣದಲ್ಲಿ ಅವನು ತೊಡಗಿರ್ಕೋಬೇಕು ಅಂತ ಹೇಳಿ. ಸೊ ಅದಕ್ಕೆ ಯಾವಾಗ ನಾವು ಕೃಷ್ಣ ಶ್ರವಣದಲ್ಲಿ ತೊಡಗ್ಕೋತೇವೆ ಅದಕ್ಕೆ ಶ್ರವಣ ದಶೆ ಅಂತ ಕರೀತಾರೆ. ಮತ್ತೆ ಯಾವಾಗ ಕೃಷ್ಣನ ದಿವ್ಯ ನಾಮಗಳು, ಅವನ ದಿವ್ಯ ರೂಪ, ಗುಣ, ಲೀಲೆಗಳು ಶ್ರವಣ ಮಾಡ್ತೀವೋ, ಆ ಶ್ರವಣ ಮಾಡೋದನ್ನ ಯಾವಾಗ ಸ್ವೀಕಾರ ಮಾಡ್ತೀವೋ ಅದಕ್ಕೆ ವರ್ಣ ದಶೆ ಅಂತ ಕರೀತಾರೆ. ಮೊದಲು ಶ್ರವಣದಲ್ಲಿ ತೊಡಗಿರೋದೇ ಶ್ರವಣ ದಶೆ, ಆ ಶ್ರವಣವನ್ನು ಸ್ವೀಕಾರ ಮಾಡೋದೇ ವರ್ಣ ದಶೆ ಅಂತ ಕರೀತಾರೆ. ಅಂದ್ರೆ ಅಂದ್ರೆ ಕೇಳಿರೋದನ್ನ ಪಾಲನೆ ಮಾಡೋದು, ಅದೇ ವರ್ಣ ದಶೆ. ಸೊ ಒಬ್ನು ಈ ಹಂತವನ್ನ ತಲುಪಿದಾಗ, ಯಾವಾಗ ಆ ಒಂದು ಕಥೆಯನ್ನ ಸ್ವೀಕಾರ ಮಾಡ್ತಾನೋ, ಸೊ ಆವಾಗ ಸದಾ ಅವನು ಕೃಷ್ಣನ ಕಥೆಯಲ್ಲಿನೇ ಅನುರಕ್ತನಾಗ್ತಾನೆ. ಭಾವ ಪರವಶತೆಯಿಂದ ಯಾವಾಗ್ಲೂ ಕೂಡ ಭಗವಂತನ ನಾಮವನ್ನ ಸ್ಮರಣೆ ಮಾಡ್ತಾನೆ. ಸೊ ಆ ಸ್ಮರಣೆ ಮಾಡುವಂತಹ ಅವಸ್ಥೆಯನ್ನ, ದಶೆಯನ್ನ ಸ್ಮರಣಾದಶೆ ಅಂತ ಕರೀತಾರೆ, ಅಥವಾ ಸ್ಮರಣಾವಸ್ಥೆ ಅಂತ ಕರೀತಾರೆ. ಹೀಗೆ ಯಾವುದು ನಾವು ಕಾಣ್ತೇವೆ? ಶ್ರವಣ ದಶೆ, ವರ್ಣ ದಶೆ, ಸ್ಮರಣ ದಶೆ ಅಂತ ಕಾಣ್ತೇವೆ. ಈ ಸ್ಮರಣ ದಶೆಯಲ್ಲಿ ಮತ್ತೆ ನಾವು ಕೆಲವೊಂದು ಭಾಗಗಳನ್ನ ಕಾಣ್ತೇವೆ. ಸ್ಮರಣ ದಶೆಯನ್ನ ದಲ್ಲಿ ಈ ಒಂದು ಶ್ರವಣ, ಮನನ, ಧ್ಯಾನ, ನಿಧಿಧ್ಯಾಸನ, ಸಮಾಧಿ ಅನ್ನುವಂತಹ 5 ಶ್ರವಣದ ಕೃಷ್ಣ ಸ್ಮರಣದ ಸಾಧನ ಮಾರ್ಗಗಳು. ಅಂದ್ರೆ ಸಾಧನ ಮಾರ್ಗಗಳು ಅಂದ್ರೆ ಸ್ಮರಣ ಮಾಡೋದು ಹೇಗೆ? ಸ್ಮರಣ ಮಾಡೋದು 5 ರೀತಿಯಾಗಿ ನಾವು ಸ್ಮರಣವನ್ನ ಮಾಡ್ಬೋದು. ಕೇಳೋದ್ರ ಮೂಲಕ, ಭಗವಂತನ ಅದು ಕೇಳಿರೋದನ್ನ ಮನನ ಮಾಡೋದ್ರ ಮೂಲಕ, ಆಮೇಲೆ ಆ ಮನನ ಮಾಡಿರೋದನ್ನ ಸದಾ ಧ್ಯಾನ ಮಾಡೋದ್ರ ಮೂಲಕ, ಆಮೇಲೆ ನಿಧಿಧ್ಯಾಸನದ ಮೂಲಕ, ಮತ್ತೆ ಸಮಾಧಿಯ ಮೂಲಕ, ಹೀಗೆ ಹೇಳ್ತಾರೆ. ಇಲ್ಲಿ ನಿಧಿಧ್ಯಾಸನ ಅಂದ್ರೆ ಏನು ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಇನ್ನೊಂದು ಯಾವುದು ಇದು ಶ್ರವಣ ಅನ್ನೋದು ಅಂದ್ರೆ ಏನು ಅದು ನಿಮ್ಗೆ ಗೊತ್ತಾಯ್ತು. ಮನನ ಅಂದ್ರೆ ಸದಾ ನಾವು ಭಗವಂತನ ಕುರಿತಾಗಿ ನೆನಪಿಸ್ಕೊಳ್ತಾ ಇರೋದೇ, ಅಥವಾ ಕೇಳಿದ್ದನ್ನ ನೆನಪಿಸ್ಕೊಳ್ತಾ ಇರೋದು ಮನನ ಅಂತ ಕರೀತೇವೆ. ಇಲ್ಲಿ ಧ್ಯಾನ ಅಂತ ಏನಂತ ಕರೀತಾರೆ? ಯಾವಾಗ ಚಿತ್ತ ಏಕಾಗ್ರತೆಯಿಂದ ನಾವು ಕೇಳ್ತೀವೋ, ಮನನ ಮಾಡ್ತೀವೋ ಅದಕ್ಕೆ ಧ್ಯಾನ ಅಂತ ಕರೀತಾರೆ. ಮತ್ತೆ ಆ ಧ್ಯಾನ ಮತ್ತೆ ಮುಂದುವರಿದಾಗ ಅದಕ್ಕೆ ಅನುಸ್ಮೃತಿ ಅಂತ ಕರೀತಾರೆ. ಅದೇ ಅನುಸ್ಮೃತಿ ಅಂದ್ರೆ ಅದೇ ನಿಧಿಧ್ಯಾಸನ ಅಂತ ಹೇಳಿ. ಸೊ ಸತತವಾಗಿ ನಾವು ಎಡೆಬಿಡದೆ ಅನುಸ್ಮೃತಿಯನ್ನ ಮಾಡುವಂಥದ್ದು. ಸತತವಾಗಿ ಯಾವಾಗ ಇದು ದೃಢವಾದ್ರೆ, ಅಂದ್ರೆ ಯಾವ್ದು ಇದು ಧ್ಯಾನ ಯಾವಾಗ್ಲೂ ದೃಢವಾಗಿದ್ರೆ ಅದಕ್ಕೆ ಅನುಸ್ಮೃತಿ ಅಂತ ಕರೀತಾರೆ, ನಿಧಿಧ್ಯಾಸನ ಅಂತ ಕರೀತಾರೆ. ಯಾವಾಗ ಈ ನಿಧಿಧ್ಯಾಸನ ಅನ್ನೋದು ಎಡೆಬಿಡದೆ, ಅನುಸ್ಮೃತಿ ಅನ್ನೋದು ಸತತವಾಗಿ ಪ್ರಾರಂಭ ಇರುತ್ತೋ, ನಿರಂತರವಾಗಿ ಪ್ರಾರಂಭ ಇರೋದು, ಅದಕ್ಕೆ ಸಮಾಧಿ ಸ್ಥಿತಿ ಅಂತ ಕರೀತಾರೆ. ಇದಕ್ಕೆ ಸ್ಮರಣಾದಶೆ ಮತ್ತು ಸಮಾಧಿ ಸ್ಥಿತಿಯನ್ನ ತಲುಪೋದು ಅಂತ ಕರೀತಾರೆ. ಸೊ ಒಟ್ಟಾರೆಯಲ್ಲಿ ಎಷ್ಟು ದಶೆಯನ್ನ ಕಾಣ್ತೇವೆ? 4. ಶ್ರವಣ ದಶೆ, ವರ್ಣ ದಶೆ, ಸ್ಮರಣ ದಶೆ, ಸಮಾಧಿ ದಶೆ ತಲುಪುವುದು. ಇದು ಸಂಪತ್ತಿ ದಶ ಅಂತ ಕರೀತಾರೆ. ಕ್ಷಮಿಸಿ, ಸಂಪತ್ತಿ ದಶ. ಸಮಾಧಿ ದಶ ಅನ್ನೋದು ಇದು ಸ್ಮರಣಾವಸ್ಥೆಯಲ್ಲಿ ಬರುವಂತದ್ದು. ಸ್ಮರಣಾವಸ್ಥೆಯಲ್ಲಿ 5 ಪ್ರಗತಿಗಳಿದೆ. ಕೃಷ್ಣ ಸ್ಮರಣದ 5 ಪ್ರಗತಿಯ ಮಾರ್ಗಗಳು. ಒಂದು ಯಾವುದು ಇದು ಹೇಳಿದ್ನಲ್ಲ, ಇದು ನಿಮ್ಗೆ ಎಕ್ಸಾಮ್ಗೆ ಕೇಳ್ಬೋದು. ಶ್ರವಣ, ಮನನ, ಧ್ಯಾನ, ನಿಧಿಧ್ಯಾಸನ, ಸಮಾಧಿ. ಓಕೆ, ಸಂಪತ್ತಿ ದಶೆ ಅಂತ ಯಾರಿಗೆ ಕರೀತಾರೆ? ಸೊ ಯಾವಾಗ ಸಮಾಧಿ ಸ್ಥಿತಿಯಲ್ಲಿ ಬರ್ತಾನೆ ಒಬ್ಬ, ಈ ಅನುಸ್ಮೃತಿಯಿಂದ ಸತತವಾಗಿ ಭಗವಂತನ ನಿಧಿಧ್ಯಾಸನದಲ್ಲಿ ತೊಡಗಿ ಸತತವಾಗಿ ಎಡಬಿಡದೆ ಭಗವಂತನ ಅನುಸ್ಮೃತಿಯನ್ನ ಮಾಡ್ತಾನೋ, ಅವನು ಸಮಾಧಿ ಸ್ಥಿತಿಯಲ್ಲಿ ಬಂದಾಗ ಅದು ಸ್ಮರಣ ದಶೆ ಆಗುತ್ತೆ.
ಯಾವಾಗ ಈ ಸ್ಥಿತಿ ತಲುಪಿದ ಮೇಲೆ ಆತ್ಮನಿಗೆ ತನ್ನ ಸಹಜವಾದಂತಹ ಸ್ವರೂಪ ಅರಿವಾಗತ್ತೆ. ಆ ಸಹಜವಾದಂತಹ ಸ್ವರೂಪ ಅವನಿಗೆ ತಿಳಿಯುತ್ತೆ. ಆಮೇಲೆ ತನ್ನ ಸಹಜವಾದ ಸ್ವರೂಪದಿಂದ ಭಗವಂತನೊಂದಿಗೆ ನನ್ನ ಒಂದು ಸಂಬಂಧ ಏನಿದೆ ಅನ್ನೋದನ್ನ ತಿಳ್ಕೊಳ್ತಾನೆ. ಸೊ ಆ ನಿತ್ಯ ಸಂಬಂಧವನ್ನ ಅರಿತಾನೆ. ಆ ಅರಿಯುವಂತಹ ಒಂದು ಸ್ಥಿತಿಯನ್ನ ಸಂಪತ್ತಿ ದಶ ಅಂತ ಕರೀತಾರೆ. ಈ ಸಂಪತ್ತಿ ದಶ ಯಾವಾಗ ನಾನು ಕೃಷ್ಣನ ಜೊತೆಗೆ ನನಗೆ ಇರುವ ಸಂಬಂಧವನ್ನ ನಾನು ತಿಳ್ಕೊಳ್ತೀನೋ ಅದಕ್ಕೆ ಜೀವನದ ಪರಿಪೂರ್ಣತೆ ಅಂತ ಕರೀತಾರೆ. ಸೊ ಇವು ಮುಖ್ಯ ವಿಷಯಗಳು. ಮತ್ತೆ ಇದೇ ಒಂದು ಇದರಲ್ಲಿ ಹೀಗೆ ಇದು ಉಪದೇಶಗಳ ಸಾರ ಆದ್ರೆ ಇಲ್ಲಿ ಭಗವಂತನ ಜೊತೆಗೆ ನಾವು ಸಂಬಂಧವನ್ನ ಕಲ್ಪಿಸ್ಕೊಳ್ಳೋದು ಹೇಗೆ? ಇಲ್ಲಿ ಭಗವಂತನ ಜೊತೆಗೆ ನನ್ನ ಸಂಬಂಧದ ಅರಿವಾಗತ್ತೆ ಅಂತ ಹೇಳಿದೆ. ಹಾಗಾದ್ರೆ ಸಂಬಂಧದ ಅರಿವು ಹೇಗಾಗತ್ತೆ ಈ ಒಂದು ಸಂಪತ್ತಿ ದಶೆಯಲ್ಲಿ? ಅದು ಈ ಒಂದು ರಾಗಾನುಗ ಭಕ್ತಿ ಯಾವ್ದು ಇದು ಈ ಸ್ವಯಂ ಪ್ರೇರಿತ ಭಕ್ತಿ ಸೇವೆಯಿಂದ ಅಂತ ಕರೀತಾರೆ. ಸ್ವಯಂ ಪ್ರೇರಿತ ಭಕ್ತಿ ಸೇವೆಗಳು ಯಾವ್ಯಾವ್ದು? ಇದೇ ಶಾಂತರಸ, ದಾಸ್ಯ, ಸಾಖ್ಯ, ವಾತ್ಸಲ್ಯ ಮತ್ತೆ ಮಾಧುರ್ಯ. ಸೊ ಇವುಗಳ ಮೂಲಕ ನಾವು ಭಗವಂತನ ಜೊತೆಗೆ ಸಂಬಂಧವನ್ನ ಕಲ್ಪಿಸಿ ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದೇ ಎಲ್ಲ ಈ ಸಕಲ ಭಕ್ತಿ ಸೇವೆಯ ಬಗೆಗಿರುವಂತಹ ಎಲ್ಲ ಉಪದೇಶಗಳ ಸಾರ ಅಂತ ಕರೀತಾರೆ. ಸೊ ನೆಕ್ಸ್ಟ್ 9ನೇ ಶ್ಲೋಕ 72ನೇ ಪೇಜನ್ನ ಓಪನ್ ಮಾಡ್ಕೊಳ್ಳಿ. ವೈಕುಂಠ ಜನಿತೋ ವರ ಮಧುಪುರಿ ತತ್ರಾಪಿ ರಾಸೋತ್ಸವಾತ್ ವೃಂದಾರಣ್ಯ ಮುದಾರ ಪಾಣಿರಮಣಾತ್ ತತ್ರಾಪಿ ಗೋವರ್ಧನ ರಾಧಾ ಕುಂಡಮಿಹಾಪಿ ಗೋಕುಲಪತೆ ಪ್ರೇಮಾಮೃತಾ ಪ್ಲಾವನಾತ್ ಕೂರ್ಯಾದಾಸ್ಯ ವಿರಾಜತೋ ಗಿರಿತಟೇ ಸೇವಾಂ ವಿವೇಕೀನಕ. 9ನೇ ಶ್ಲೋಕ ಭಗವಂತನಿಗೆ ಪ್ರಿಯವಾದಂತಹ ಸ್ಥಳಗಳು ಯಾವುದು ಅನ್ನೋದನ್ನ ಇಲ್ಲಿ ತಿಳಿಸಲಾಗುತ್ತೆ. ಭಗವಂತನಿಗೆ ಇಲ್ಲಿ ಭೌತಿಕ ಲೋಕ ಮತ್ತೆ ಆಧ್ಯಾತ್ಮಿಕ ಲೋಕ 2 ಭಾಗವನ್ನಾಗಿ ಮಾಡಿದಾಗ ಆಧ್ಯಾತ್ಮಿಕ ಲೋಕ 3/4 ಭಾಗ ಇದೆ. ಅಂದ್ರೆ ಆಧ್ಯಾತ್ಮಿಕ ಲೋಕ ಅಂದ್ರೆ ಭೌತಿಕ ಲೋಕ ಕೇವಲ 1/4 ಭಾಗ ಇದೆ. ಅಂದ್ರೆ ಎಷ್ಟಿರ್ಬೋದು ಅನ್ನೋದನ್ನ ನಾವು ಊಹೆಯನ್ನ ಮಾಡ್ಕೊಳ್ಬಹುದು. ಆಗ ಭಗವಂತನಿಗೆ ಯಾವಾಗ್ಲೂ ಕೂಡ ಇಲ್ಲಿ ಅವತರಿಸಿ ಬಂದಾಗ ವೈಕುಂಠ ಲೋಕಗಳಿಗೆ ಸಮನಾಗಿರುವಂತಹ ಧಾಮದಲ್ಲಿಯೇ ಅವನು ಅವತರಿಸಿ ಬರ್ತಾನೆ. ಸೊ ಹಾಗಾಗಿ ವೈಕುಂಠಕ್ಕಿಂತಲೂ ಕೂಡ ಈ ದಿವ್ಯ ಲೋಕ ಆಧ್ಯಾತ್ಮಿಕ ಲೋಕ ವೈಕುಂಠಕ್ಕಿಂತಲೂ ಕೂಡ ಮಧುರೆ ಉತ್ತಮವಾದ ಸ್ಥಳ ಅಂತ ಹೇಳ್ತಾರೆ. ಯಾಕೆ ಉತ್ತಮವಾದ ಸ್ಥಳ? ಯಾಕಂದ್ರೆ ಭಗವಂತ ಅಲ್ಲಿ ಅವತರಿಸಿ ಬಂದಿದ್ದಾನೆ. ಆಮೇಲೆ ಆ ಮಧುರೆಗಿಂತಲೂ ಕೂಡ ವೃಂದಾವನ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ದಿವ್ಯಾರಣ್ಯಗಳಿಂದ ಗೋಡಾರಣ್ಯಗಳಿಂದ ತುಂಬಿರುವಂಥದ್ದು. ಮತ್ತೆ ಅಲ್ಲಿ ಅನೇಕ ಕೃಷ್ಣನ ರಾಸಲೀಲೆಗಳೇ ನಡೆದಿರುವಂಥದ್ದು. ಅದಕ್ಕಾಗಿ ವೃಂದಾವನ ಶ್ರೇಷ್ಠ ಅಂತ ಕರೀತಾರೆ. ವೈಕುಂಠ ಲೋಕಕ್ಕಿಂತ ವೃಂದಾವನ ಶ್ರೇಷ್ಠ, ಇದು ಕ್ರಮಾನುಗತವಾಗಿ ಬರುತ್ತೆ. ಮಧುರೆಗಿಂತ ವೃಂದಾವನ ಶ್ರೇಷ್ಠ, ಮತ್ತೆ ವೃಂದಾವನಕ್ಕಿಂತಲೂ ಕೂಡ ಗೋವರ್ಧನ ಪರ್ವತ ಶ್ರೇಷ್ಠ. ಯಾಕೆಂದ್ರೆ ಗೋವರ್ಧನ ಪರ್ವತದಲ್ಲಿ ತನ್ನ ದಿವ್ಯ ಹಸ್ತದಿಂದ ಚಿಕ್ಕವನಿದ್ದಾಗ ಅಲ್ಲಿ ಅವನು ಗೋವರ್ಧನ ಬೆಟ್ಟವನ್ನ ಎತ್ತಿ ಹಿಡಿದಿರುವಂಥದ್ದು, ಎಲ್ಲ ಗೋವುಗಳನ್ನ ಅಲ್ಲಿ ಮೇಯಿಸಿರುವಂಥದ್ದು, ಎಲ್ಲ ಗೋಪಬಾಲಕರು ಅಲ್ಲಿ ಆಟ ಆಡಿರುವಂಥದ್ದು. ಹೀಗೆ ಅಲ್ಲಿ ನಾವು ಭಗವಂತನ ದಿವ್ಯ ಪ್ರೇಮ ಲೀಲೆಗಳನ್ನು ಕೂಡ ನಾವು ಕಾಣ್ತೇವೆ. ಹೀಗೆ ಮತ್ತೆ ಈ ಗೋವರ್ಧನ ಬೆಟ್ಟಕ್ಕಿಂತಲೂ ಕೂಡ ಶ್ರೇಷ್ಠವಾದದ್ದು ರಾಧಾಕುಂಡ ಅಂತ ಹೇಳ್ತಾರೆ. ಸೊ ಇಲ್ಲಿ ರಾಧಾಕುಂಡ ಯಾಕೆ? ಇದು ಭಗವಂತನ ಪ್ರೇಮ ಲೀಲೆಗಳ ನಡೆದಿರುವಂತಹ ಜಾಗ. ಹೀಗೆ ಇದು ರಾಧಾಕುಂಡ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಭಗವಂತನ ಪ್ರೇಮ ಅನ್ನುವಂಥದ್ದು ಪ್ರೇಮಾಮೃತ ಉಕ್ಕಿ ಹರಿದಂತ ಸ್ಥಳ ಈ ಒಂದು ರಾಧಾಕುಂಡ. ಯಾಕೆ ಮತ್ತೆ ಜೊತೆಗೆ ಇದು ಗೋವರ್ಧನ ಪಾದದ ಅಡಿಯಲ್ಲಿ ಇದೆ. ಅದಕ್ಕಾಗಿ ದಿವ್ಯವಾದ ರಾಧಾಕುಂಡದಲ್ಲಿ ಸೇವೆ ಮಾಡ್ಬೇಕು ಅನ್ನೋದನ್ನ ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾರೆ. ನೆಕ್ಸ್ಟ್ 10ನೇ ಶ್ಲೋಕ. ಕರ್ಮಿಭ್ಯಾತ್ ಪರಿತೋ ಹರೇ ಪ್ರಿಯತಮಾ ವ್ಯಕ್ತಿಂ ಯಯೋರ್ಜ್ಞಾನಿನಾ ಸ್ಥೇಭ್ಯೋ ಜ್ಞಾನ ವಿಮುಕ್ತ ಭಕ್ತಿ ಪರಮಾ ಪ್ರೇಮೈಕನಿಷ್ಠಾಸ್ತಥಾ ತೇಭ್ಯಸ್ತಾ ಪಶುಪಾಲ ಪಂಕಜ ದೃಶಾ
ताभ्योऽपि साराधिका प्रेष्टा तद्वदीयं तदीय सरसी ताम्नाश्रयेत् कः कृती. 10ನೇ ಶ್ಲೋಕದ ಕೀವರ್ಡ್ ಏನು ಅಂತ ಹೇಳಿದ್ರೆ, 9ನೇದು ಭಕ್ತನಿಗೆ ಪ್ರಿಯವಾದಂತಹ ಸ್ಥಳ ಯಾವುದು, 10ನೇದು ಭಗವಂತನಿಗೆ ಪ್ರಿಯನಾದ ಭಕ್ತ ಯಾರು ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳಲಾಗುತ್ತೆ. ಯಾವುದು 10ನೇ ಶ್ಲೋಕದಲ್ಲಿ. ಸೊ ಭಗವಂತನಿಗೆ ಪ್ರಿಯವಾದಂತಹ ಭಕ್ತರು ಯಾರು ಆ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲ ಕರ್ಮಿಗಳು, ಒಬ್ಬ ಕರ್ಮಿಗಿಂತ ಜ್ಞಾನಿ ಉತ್ತಮ ಅಂತ ಹೇಳ್ತಾರೆ. ಯಾಕಂದ್ರೆ ಭಗವಂತನ ತಿಳ್ಕೊಳ್ಳಿಕ್ಕೆ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಜ್ಞಾನಿ ಶ್ರೇಷ್ಠ ಅಂತ ಹೇಳ್ತಾರೆ. ಹೀಗೆ ಆ ಜ್ಞಾನಿಗಿಂತ ಭಕ್ತ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕೆ ಭಕ್ತ ಶ್ರೇಷ್ಠ? ಯಾಕೆಂದ್ರೆ ಭಕ್ತ ವಿವಿಧ ಪ್ರಯಾಸದಿಂದ ಭಗವಂತನನ್ನ ತಿಳ್ಕೊಳ್ಳಿಕ್ಕೆ, ಭಗವಂತನನ್ನ ಸೇವೆ ಕೊಡ್ಲಿಕ್ಕೆ ಅವನು ಮುಂದಾಗ್ತಾನೆ. ಹೀಗೆ ಭಗವಂತನ ಪ್ರೀತಿಗೆ ಪಾತ್ರನಾಗ್ತಾನೆ. ಅದಕ್ಕಾಗಿ ಭಗವಂತ ಆ ಭಕ್ತಿ ಯೋಗದಲ್ಲಿ ತೊಡಗಿರೋದ್ರಿಂದ ಭಕ್ತ ಶ್ರೇಷ್ಠ. ಭಕ್ತನಿಗಿಂತಲೂ ಗೋಪಿಕೆಯರು ಶ್ರೇಷ್ಠ ಅಂತ ಹೇಳ್ತಾರೆ ಭಗವಂತನಿಗೆ. ಯಾಕಂದ್ರೆ ಗೋಪಿಕೆಯರು ಸ್ವಾಭಾವಿಕವಾದಂತಹ ಯಾವುದೇ ನಿಯಂತ್ರಕ ತತ್ವಗಳ ಪಾಲನೆಯನ್ನ ಮಾಡದೆ ಭಕ್ತಿಯನ್ನ ಮಾಡುವಂತವ್ರು. ಅದಕ್ಕಾಗಿ ಗೋಪಿಕೆಯರು ಶ್ರೇಷ್ಠ ಅಂತ ಹೇಳ್ತಾರೆ. ಮತ್ತೆ ಗೋಪಿಕೆಯರಿಗಿಂತನೂ ಕೂಡ ರಾಧೆ, ಶ್ರೀಮತಿ ರಾಧಾರಾಣಿ ಶ್ರೇಷ್ಠ, ಅತ್ಯಂತ ಪ್ರಿಯಳು ಭಗವಂತನಿಗೆ ಅಂತ ಹೇಳ್ತಾರೆ. ಯಾಕಂದ್ರೆ ರಾಧಾರಾಣಿ ನಿಷ್ಕಲ್ಮಶವಾದಂತಹ ಮತ್ತೆ ಯಾವುದೇ ಒಂದು ನಿಯಮವಿಲ್ಲದಂತಹ ಒಂದು ಪ್ರೀತಿಯನ್ನ ತೋರಿರುವಂತವಳು. ಸೊ ಅತ್ಯಂತ ಪ್ರಿಯಲಾದವಳು ರಾಧಾರಾಣಿ ಅಂತ ಹೇಳ್ತಾರೆ. ಸೊ ಭಕ್ತರಲ್ಲಿ ಕರ್ಮಿಗಿಂತ ಜ್ಞಾನಿ, ಜ್ಞಾನಿಗಿಂತ ಭಕ್ತ, ಭಕ್ತರಿಗಿಂತ ಗೋಪಿಕೆಯರಿಂದ ಶ್ರೀಮತಿ ರಾಧಾರಾಣಿ ಅತ್ಯಂತ ಪ್ರಿಯಳು ಅಂತ ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾರೆ. ಒಟ್ಟಾರೆ ಇಲ್ಲಿ ಯಾಕೆ ಭಕ್ತರಲ್ಲಿಯೇ ಗೋಪಿಕೆಯರು ಮತ್ತೆ ರಾಧಾರಾಣಿ ಉತ್ತಮರು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಯಾಕಂದ್ರೆ ಗೋಪಿಕೆಯರು ಯಾವಾಗ್ಲೂ ಕೂಡ ವಿಪ್ರಲಂಬ ಸೇವೆಯಲ್ಲಿ ತೊಡಗಿದ್ರು ಅಂತ ಹೇಳಿ. ಸೊ ವಿರಹ ವೇದನೆಯಿಂದ ವಿವಿಧ ಬಗೆಯಾಗಿ ಕೃಷ್ಣನನ್ನ ಅವರು ಚಿಂತಿಸ್ತಾ ಇದ್ರು. ಅದಕ್ಕಾಗಿ ಆ ಗೋಪಿಕೆಯರು ತುಂಬಾ ಶ್ರೇಷ್ಠರು. ಮತ್ತೆ ಅವರಲ್ಲಿ ಅತ್ಯುತ್ತಮಳು ರಾಧಾರಾಣಿ. ಯಾಕಂದ್ರೆ ಅವಳ ಒಂದು ಭಕ್ತಿ ಸೇವೆಯನ್ನ ಮೀರಿಸೋರು ಯಾರೂ ಇಲ್ಲ. ಮತ್ತೆ ಸ್ವತಃ ಕೃಷ್ಣನು ಕೂಡ ರಾಧಾರಾಣಿಯ ಮನೋಭಾವವನ್ನ ಅರಿತಿರ್ಲಿಲ್ಲ ಅನ್ನೋದನ್ನ ಹೇಳ್ತಾನೆ. ಸೊ ಆ ಮನೋಭಾವನ ಅರಿಲಿಕ್ಕೇನೆ ಮತ್ತೆ ಕಲಿಯುಗದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ಅವರು ಅವತರಿಸಿ ಬಂದ್ರು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ತಾರೆ. ಸೊ ಅದಕ್ಕಾಗಿ ರಾಧಾಕುಂಡ ಅನ್ನೋದು ತುಂಬಾನೇ ಶ್ರೇಷ್ಠವಾದಂತಹ ಸ್ಥಳ. ರಾಧಾರಾಣಿ ಮತ್ತೆ ರಾಧಾಕುಂಡಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಮುಂದಿನ ಶ್ಲೋಕ 11ನೇ ಶ್ಲೋಕ, ಕೊನೆಯ ಶ್ಲೋಕ. ಇದು ನಮ್ಗೆ ರಾಧಾಕುಂಡದ ಮಹಿಮೆಯ ಬಗ್ಗೆ ತಿಳಿಸುತ್ತೆ. ಯಾಕೆ ರಾಧಾಕುಂಡ ಪ್ರಿಯ ಅನ್ನೋದನ್ನು ತಿಳಿಸುತ್ತೆ. ಕೃಷ್ಣಸ್ಯೋಚ್ಚೈ ಪ್ರಣಯ ವಸತಿ ಪ್ರೇಯಸಿಭ್ಯೋಪಿ ರಾಧಾ ಕುಂಡಂ ಚಾಸ್ಯ ಮುನಿಭಿರ್ಭಿತಸ್ತಾದೃಗೇವ ವ್ಯಥಾಯಿ ಯತ್ ಪ್ರೇಷ್ಟೇರಪ್ಯ ಅಲಂ ಅಸುಲಭಂ ಕಿಂ ಪುನರ್ಭಕ್ತಿ ಭಾಜಾಂ ತತ್ ಪ್ರೇಮೇದಂ ಸಕೃದಪಿ ಸರಸ್ನಾತುರಾವಿಷ್ಕರೋತಿ. ಸೊ ಇಲ್ಲಿ ಬ್ರಜಭೂಮಿಯಲ್ಲಿ ಇರುವಂತಹ ಎಲ್ಲ ಭಕ್ತರಲ್ಲಿ ಭಗವಂತನಿಗೆ ಯಾರು ಪ್ರಿಯರು ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟೊಂದು ಸಂತೋಷದಾಯಕ ವಸ್ತುಗಳೆಲ್ಲವೂ ಕೂಡ ಇದೆ ವ್ರಜಭೂಮಿಯಲ್ಲಿ. ವ್ರಜಭೂಮಿಯಲ್ಲಿ ಎಷ್ಟೊಂದು ಭಗವಂತನ ಪ್ರಿಯಸರಿಗಳಿದ್ದಾರೆ. ಆದ್ರೆ ಅವರೆಲ್ಲರಲ್ಲಿ ಶ್ರೀಮತಿ ರಾಧಾರಾಣಿಯೇ ಕೃಷ್ಣನಿಗೆ ತುಂಬಾ ಅಚ್ಚುಮೆಚ್ಚು ಅಂತಾನೆ ಹೇಳ್ತಾರೆ. ಸೊ ಈ ಎಲ್ಲ ಅಲ್ಲಿರುವಂತಹ ಬ್ರಜಭೂಮಿಯಲ್ಲಿರುವಂತಹ ಸ್ಥಳಗಳಲ್ಲಿ ಸೊ ಈ ಒಂದು ರಾಧಾರಾಣಿಯ ದಿವ್ಯ ಕುಂಡ ಕೃಷ್ಣನಿಗೆ ರಾಧಾರಾಣಿ ಎಷ್ಟು ಪ್ರಿಯಳೋ ಅಷ್ಟೇ ಪ್ರಿಯವಾದದ್ದು ಅನ್ನೋದನ್ನ ಇಲ್ಲಿ ಕೆಲವೊಂದು ಸಾಧುಗಳು ನಮ್ಗೆ ತಿಳಿಯಪಡಿಸ್ತಾರೆ. ಸೊ ಈ ಒಂದು ರಾಧಾಕುಂಡ
ಯಾಕೆ ದುರ್ಲಭ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸಾಧುಗಳು? ಯಾಕೆ ಅಂತಂದ್ರೆ ಆ ಇದು ಮಹರ್ಷಿಗಳು ಸಾಧುಗಳಂತಹ ಭಕ್ತರಿಗೂ ಕೂಡ ಈ ಒಂದು ಪ್ರೇಮ ಅನ್ನುವಂತ ಭಾವ, ಶ್ರದ್ಧೆಯಿಂದ ಪ್ರೇಮದವರೆಗೆ ಏನು ಈ ಪ್ರಯಾಣ ಇದೆಯೋ, ಈ ಪ್ರೇಮ ಅನ್ನುವಂಥದ್ದು ಅವ್ರಿಗೂ ಕೂಡ ಲಭಿಸೋದಿಲ್ಲ. ಅದಕ್ಕಾಗಿ ಅದು ದುರ್ಲಭ ಅಂತ ಹೇಳ್ತಾರೆ. ಸೊ ಈ ಸಾಧಾರಣ ಭಕ್ತರಿಗೆ ಇದು, ಅವ್ರಿಗೆ ಸಾಧು ಸಂತರಿಗೇನೆ ಮಹರ್ಷಿಗಳಿಗೇನೆ ರಾಧಾಕುಂಡದಲ್ಲಿ ಮಿಂದು ಆ ಒಂದು ಪ್ರೇಮ ಭಾವ ಪಡಿಲಿಕ್ಕೆ ದುರ್ಲಭ ಆದ್ರೆ, ನಮ್ಮಂತ ಸಾಧಾರಣವಾದಂತಹ ಭಕ್ತರಿಗೆ ಹೇಗೆ ಅದು ದೊರೀಲಿಕ್ಕೆ ಸಾಧ್ಯ? ಅದು ತುಂಬಾನೇ ಕಷ್ಟ. ಸೊ ಆದ್ರೂ ಕೂಡ ಒಬ್ಬ ಭಕ್ತ ಒಮ್ಮೆ ಆ ಪುಣ್ಯ ಜಲದಲ್ಲಿ ಮಿಂದು ಬಂದ್ರೆ ಸಾಕು, ಅವನ ಶುದ್ಧ ಪ್ರೇಮ ಜಾಗೃತ ಆಗ್ಬಹುದು. ಅದು ಯಾವ ಜಾಗೃತ ಆಗ್ಲಿಕ್ಕೆ ಹೇಳಲಿಕ್ಕೆ ಆಗಲ್ಲ. ಅದಕ್ಕೆ ಒಂದು ಶುದ್ಧ ಸಾಧನೆ ಬೇಕು ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಮತ್ತೆ ಕೆಲವೊಂದು ವಿಷಯಗಳನ್ನ ವೈದಿ ಭಕ್ತಿಯ ಕುರಿತಾಗಿ ತಿಳಿಸಲಾಗಿದೆ. ವೈದಿ ಭಕ್ತಿಯಲ್ಲಿ ತೊಡಗಿರುವ ಸಾಮಾನ್ಯ ಭಕ್ತರ ಬಗೆಗೆ ಹೇಳೋದೇನಿದೆ, ಮತ್ತೆ ಸಿದ್ಧ ದೇಹದ ಬಗ್ಗೆ ಹೇಳ್ತಾರೆ. ಒಂದು ಸಿದ್ಧ ದೇಹ ಅಂದ್ರೇನು? ಆಧ್ಯಾತ್ಮಿಕ ದೇಹ. ಆಧ್ಯಾತ್ಮಿಕ ದೇಹ ಪಡೆದು ಭಗವಂತನ ಧಾಮಕ್ಕೆ ಹಿಂದಿರ್ಬೇಕು ಅಂತ ನಾವು ಬಯಸಿದ್ರೆ ಶ್ರೀಮತಿ ರಾಧಾರಾಣಿಯ ಆಪ್ತ ಸೇವಕಿಯರು ಯಾರಿದ್ದಾರೋ ಅಷ್ಟಸಖಿಯರು, ಅವರ ಆಶ್ರಯವನ್ನ ನಾವು ಪಡಿಬೇಕು. ಆಮೇಲೆ ಅವರ ನಿರ್ದೇಶನದಲ್ಲಿ ಸತತವಾಗಿ ನಾವು ರಾಧೆಯ ಸೇವೆ ಮಾಡ್ಬೇಕು. ಸೊ ಪ್ರೇಮವನ್ನ ಪಡೆಯೋದು ಹೇಗೆ, ಕೃಷ್ಣನ ಪ್ರೇಮವನ್ನ ಪಡೀಲಿಕ್ಕೆ ಆಗಿರುವಂತ ಹಾದಿ ಯಾವುದು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಾವ್ದು ಹೇಳ್ತಾ ಇದ್ದಾರೆ? ಶ್ರೀಮತಿ ರಾಧಾರಾಣಿಯರಿಗೆ ಅಷ್ಟ ಸಖಿಯರಿದ್ದಾರೆ. ಆ ಅಷ್ಟ ಸಖಿಯರಿಗೆ ಮತ್ತೆ ಸೇವಕಿಯರಿದ್ದಾರೆ. ಅವರಿಗೆ ಆಪ್ತ ಸೇವಕಿಯರು ಅಂತ ಕರೀತಾರೆ. ಸಖಿಯರ ಆಪ್ತ ಸೇವಕಿಯರು ಅಂತ ಕರೀತಾರೆ. ಆ ಆಪ್ತ ಸೇವಕರಿಗೆ ಹೆಸರು ಮಂಜರಿ ಅಂತ ಇದೆ. ಆ ಮಂಜರಿಗಳ ನಿರ್ದೇಶನದಲ್ಲಿ, ಅಂದ್ರೆ ಅವ್ರು ನಮ್ಗೆ ಏನ್ ಹೇಳ್ತಾರೋ ಆ ಒಂದು ನಿರ್ದೇಶನದಲ್ಲಿ ಸತತವಾಗಿ ನಾವು ರಾಧೆಯ ಸೇವೆಯನ್ನ ಮಾಡಿದ್ರೆ, ರಾಧಾ ಕುಂಡದಲ್ಲಿ ಮಿಂದು ಎದ್ರೆ ನಾವು ಆ ಪ್ರೇಮದ ಭಾವವನ್ನ ಹಂತವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಹರೇ ಕೃಷ್ಣ. ಸೊ ಈ ಕೊನೆಯದಾಗಿ ಈ ಒಂದು ಶ್ಲೋಕದ ಕನ್ಕ್ಲೂಷನ್ ಏನು ಅಂತಂದ್ರೆ, ಈ ರಾಧಾಕುಂಡದ ತೀರದಲ್ಲಿ ಯಾರೆಲ್ಲ ವಾಸಿಸ್ತಾರೋ, ಅಂದ್ರೆ ವಾಸಿಸ್ಬೇಕು ಅಂತ ಹೇಳ್ತಾರೆ. ರಾಧಾಕುಂಡದ ತೀರದಲ್ಲಿ ನಾವು ವಾಸಿಸ್ಬೇಕು, ರಾಧಾಕುಂಡದಲ್ಲಿ ನಾವು ಮಿಂದು ಏಳ್ಬೇಕು ಅನ್ನೋದನ್ನ ಇದು ಹೇಳ್ತಾರೆ. ಮತ್ತೆ ಈ ನಾರದ ಮಹರ್ಷಿಗಳಂತಹ ಎಷ್ಟೊಂದು ಭಗವತೋತ್ತಮರಿಗೆ ಇದು ಪ್ರಾಪ್ಯವಾಗದಂದೇ ಇರುವಂತದ್ದು ಈ ಒಂದು ಪ್ರೇಮ ಅನ್ನುವಂಥದ್ದು. ಯಾವುದು? ಕೃಷ್ಣ ಪ್ರೇಮ. ಹೀಗೆ ಕೇವಲ ನಾವು ಹೇಗೆ ಪಡ್ಕೊಳ್ಬಹುದು ಈ ಪ್ರೇಮ? ರಾಧಾಕುಂಡದ ಸೇವೆ ಮಾಡುವುದರ ಮೂಲಕ, ರಾಧಾರಾಣಿಯ ಅಷ್ಟಸಖಿಯರ ಆಪ್ತ ಸೇವಕಿಯರಿಗೆ ಅಂದ್ರೆ ಮಂಜರಿಗಳಿಗೆ ನಾವು ಅವರ ನಿರ್ದೇಶನದ ಅಡಿಯಲ್ಲಿ ಸೇವೆ ಮಾಡುವುದರ ಮೂಲಕ ನಾವು ರಾಧೆಯನ್ನ ಪ್ರಸನ್ನಗೊಳಿಸಬಹುದು. ಹೀಗೆ ಗೋಪಿಯರ ನಿತ್ಯ ಮಾರ್ಗದರ್ಶನದಲ್ಲಿ ನಾವು ಶ್ರೀಮತಿ ರಾಧಾರಾಣಿಯ ಸಹಾಯಕರಾಗಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಇವು 11 ಶ್ಲೋಕಗಳ ಸಾರಾಂಶ. ತುಂಬಾ ಸಮಯ ಆಯ್ತು. ಸೊ ಇಷ್ಟು ವಿಷಯಗಳು ನಿಮ್ಗೆ ಎಕ್ಸಾಮ್ಗೆ ಬರುವಂತದ್ದು. ಸೊ ಇವುಗಳನ್ನ ತಿಳ್ಕೊಳ್ಳಿ. ಸೊ ಇನ್ನೊಮ್ಮೆ ನಾನು ಇದರ ಸಂಕ್ಷಿಪ್ತಪಡಿಸ್ತೇನೆ. ಸೊ ಉಪದೇಶಾಮೃತದಲ್ಲಿ ನಾವು 3 ಅಂದ್ರೆ ಈ 11 ಶ್ಲೋಕಗಳನ್ನ 3 ಕ್ಯಾಟಗರಿಯನ್ನ ಮಾಡಿದಾಗ ಅಥವಾ ಇದನ್ನ ಸಂಕ್ಷಿಪ್ತಕರಿಸಿದಾಗ, ಒಂದು ಯಾವ್ದನ್ನ ನಾವು ತ್ಯಜಿಸ್ಬೇಕು ಅಂದ್ರೆ ವರ್ಜನ ಮಾಡ್ಬೇಕು ಅನ್ನೋದನ್ನ ಹೇಳುತ್ತೆ. ಅನುಕೂಲಸ್ಯ ಸಂಕಲ್ಪೋ ಪ್ರತಿಕೂಲಸ್ಯ ವರ್ಜನಂ ಅಂತ ಕರೀತಾರೆ. ಸೊ ಅನುಕೂಲಸ್ಯ ಸಂಕಲ್ಪೋ, ಅನುಕೂಲವಾದದ್ದನ್ನ ಸಂಕಲ್ಪ ಮಾಡ್ಕೊಳ್ಬೇಕು, ಪ್ರತಿಕೂಲವಾದದ್ದನ್ನ ವರ್ಜನ ಮಾಡ್ಬೇಕು. ಸೊ ಮೊದಲೇದು ಅವಾಯ್ಡ್ ಮಾಡ್ಬೇಕು ಅಂದ್ರೆ ಪ್ರತಿಕೂಲವಾದದ್ದನ್ನ ನಾವು ತ್ಯಾಗ ಮಾಡ್ಬೇಕು ಅಂತ ಹೇಳ್ತಾರೆ. ತ್ಯಾಗ ಮಾಡೋದು ಯಾವ್ಯಾವ್ದು? ಈ ಮೊದಲೇದು 6 ಪ್ರಚೋದನೆಗಳು ಯಾವ್ಯಾವ್ದು? ವಾಚೋ ವೇಗಂ, ಮನಸ ಕ್ರೋಧ ವೇಗಂ, ವಾಚೋ ವೇಗಂ, ಮನಸ ಕ್ರೋಧ ವೇಗಂ, ಜಿಹ್ವಾ ವೇಗಂ, ಉದರೋಪಸ್ಥ ವೇಗಂ. ಇವುಗಳನ್ನ 6ಗಳನ್ನ ನಾವು ನಿಯಂತ್ರಣದಲ್ಲಿಡ್ಬೇಕು. ಮತ್ತೆ 6 2ನೇ ಶ್ಲೋಕದಲ್ಲಿ ಬರುವಂತದ್ದು ಯಾವ್ದು? ಅತ್ಯಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹ ಜನಸಂಘಶ್ಚ ಲೌಲ್ಯಂಚ ಷಡ್ಭಿರ್ಭಕ್ತಿ ವಿನಶ್ಯತಿ ಅಂತ ಹೇಳ್ತಾರೆ. ಸೊ ಇವುಗಳನ್ನು ಕೂಡ ಒಂದೇ 2ನೇ ಶ್ಲೋಕ ನಾವು ಪ್ರತಿಕೂಲವಾದಂತದ್ದು ಕೃಷ್ಣನಿಗೆ, ಅದಕ್ಕಾಗಿ ನಾವು ಅವುಗಳನ್ನ ತ್ಯಜಿಸ್ಬೇಕು. ಮತ್ತೆ ಇನ್ನ ಇದು ಫಸ್ಟ್ ಸೆಕೆಂಡ್ ಶ್ಲೋಕಗಳಲ್ಲಿ ಇರುವಂತದ್ದನ್ನ ನಾವು ತ್ಯಜಿಸ್ಬೇಕು. ಮತ್ತೆ ಇನ್ನ ಉಳಿದ ಶ್ಲೋಕಗಳಲ್ಲಿ ಅಂದ್ರೆ ಯಾವ್ದೋ 3, 4, 5, 6
ಏನ್ 6 ಶ್ಲೋಕಗಳಿದೆಯೋ ಇದು ಇದು ಅನುಕೂಲವಾದದ್ದು. ಸೊ ಅನುಕೂಲವಾದದ್ದನ್ನ ನಾನು ಭಕ್ತಿಯಲ್ಲಿ ಅಳವಡಿಸ್ಕೊಳ್ಬೇಕು ಅಂತ. ಯಾವ್ಯಾವ್ದು? ಇದು 3ನೇ ಶ್ಲೋಕದಲ್ಲಿ ಇರುವಂತದ್ದು. ಉತ್ಸಾಹಾತ್ ನಿಶ್ಚಯಾತ್ ಧೈರ್ಯ ತತ್ಕರ್ತರ ಪ್ರವರ್ತನ ಸಂಗತ್ಯಾಗತ್ ಸತೋ ವೃತ್ತೆ ಷಡ್ಭಿರ್ ಭಕ್ತಿ ಪ್ರಸಿದ್ಧ್ಯತಿ ಅಂತ ಹೇಳ್ತಾರೆ. ಇವು 6 ನಾವು ನಮ್ಮ ಜೀವನದಲ್ಲಿ ಅನುಸರಿಸ್ಕೊಳ್ಬೇಕು. ಆಮೇಲೆ ಮತ್ತೆ 6 ಲವಿಂಗ್ ಎಕ್ಸ್ಚೇಂಜಸ್ ಅಂತ ಹೇಳ್ತೇವೆ ನಾವು. 6 ಪ್ರೀತಿಯ ವಿನಿಮಯಗಳು ಅಂತ ಹೇಳ್ತೇವೆ. ಯಾವ್ದು? ದದಾತಿ ಪ್ರತಿಗ್ರಹಣಾತಿ ಗುಹ್ಯಂ ಆಖ್ಯಾತಿ ಪೃಚ್ಛತಿ ಭುಂಕ್ತಿ ಭೋಜಯತೆ ಚವ ಷಡ್ವಿಧಂ ಪ್ರೀತಿ ಲಕ್ಷಣಂ. ಸೊ ಇವು 6 ಪ್ರೀತಿಯ ಲಕ್ಷಣಗಳನ್ನ ನಾವು ವಿನಿಮಯೀಕರಿಸ್ಕೊಳ್ಬೇಕು ಭಕ್ತರ ಮಧ್ಯದಲ್ಲಿ ಅಂತ ಹೇಳಿ. ಆಮೇಲೆ ನಮ್ಗೆ 5ನೇ ಶ್ಲೋಕದಲ್ಲಿ ಇದು ಕೂಡ ಫೇವರೇಬಲ್ ಆಗಿರುವಂತದ್ದು, ಭಗವಂತನಿಗೆ ಅನುಕೂಲಕರವಾಗಿರುವಂತದ್ದು. ಕೃಷ್ಣೇತಿಯಸ್ಯ ಗಿರಿವನ ಸಾದ್ರಿಯೇತ ಅಂತ ಹೇಳಿ. ಆಮೇಲೆ ಭಿಕ್ಷಾಸ್ತಿ ಚೇತ್ ಪ್ರಣತಿ ಬಿಶ್ಚ ಭಜಂತಂ ಈಶಂ ಶುಶ್ರೂಷಾ ಭಜನ್ ವಿದ್ಯಂ ಅನನ್ಯಮನ್ಯ ನಿಂದಾದಿ ಶೂನ್ಯ ಹೃದಂ ಇಪ್ಸಿತ ಸಂಘ ಲಭ್ಯ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಇದು ಹೇಗೆ ನಾವು ಭಕ್ತರೊಂದಿಗೆ ಹೇಗೆ ನಾವು ವ್ಯವಹರಿಸಬೇಕು ಅನ್ನೋದನ್ನ ಹೇಳುತ್ತೆ. ಇಲ್ಲಿ 3 ವಿಧವಾದಂತಹ ಭಕ್ತರನ್ನ ತಿಳಿಸ್ತಾರೆ. ಮೊದಲನೇದು ಕನಿಷ್ಠ ಭಕ್ತ, 2ನೇದು ಮಧ್ಯಮ ಭಕ್ತ, 3ನೇದು ಉತ್ತಮ ಭಕ್ತನ ಬಗ್ಗೆ ತಿಳಿಸಲಾಗುತ್ತೆ. ಆಮೇಲೆ ಕೊನೆಯದಾಗಿ ನಾವು 6ನೇ ಶ್ಲೋಕ, ಇದು ಕೂಡ ಅನುಕೂಲಕರವಾಗಿರುವಂತದ್ದು. ಇದನ್ನು ಕೂಡ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಯಾವ್ದನ್ನ? ದೃಷ್ಟೇ ಸ್ವಭಾವ ಜನಿತೈರ್ವಪುಶ್ಚ ದೋಷೈ ನ ಪ್ರಾಕೃತತ್ವಮಿಹಂ ಭಕ್ತಜನಸ್ಯ ಪಶ್ಚೇತ್ ಗಂಗಾಂ ಭಸಾಂ ನ ಖಲು ಬುದ್ಬುದ ಪೀನ ಪಂಕೈ ಬ್ರಹ್ಮ ದ್ರವತ್ವಂ ಅಪಗಚ್ಚತಿ ನೀರಧರ್ಮೈಹಿ ಅಂತ ಹೇಳುತ್ತೆ. ಅಂದ್ರೆ ಇದು ಕೃಷ್ಣನ ನಾಮಗಳ ಮೇಲೆ ನಾವು ರುಚಿಯನ್ನ ಬೆಳೆಸ್ಕೊಳ್ಳೋದು ಹೇಗೆ ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ. ಆಮೇಲೆ ಕೊನೆಯದಾಗಿರುವಂತದ್ದು ನಾವು ವ್ರಜದಲ್ಲಿ ವಾಸ ಮಾಡೋದು. ಮೊದಲನೇದು ಅನಾನುಕೂಲಕರವಾದದ್ದನ್ನ ತ್ಯಜಿಸೋದು. 2ನೇದು ಅನುಕೂಲಕರವಾದದನ್ನ ಅಳವಡಿಸಿಕೊಳ್ಳೋದು. 3ನೇದ್ದು ಯಾವುದು? ಇದು 9, 10 ಅಲ್ಲ 8, 10, 11 8, 9, 10, 11ನೇ ಶ್ಲೋಕ. 4 ಶ್ಲೋಕಗಳು ಕೂಡ ವ್ರಜಭೂಮಿಯಲ್ಲಿ ನಾವು ವಾಸಿಸುವ ಪ್ರಾಮುಖ್ಯತೆಯನ್ನ ತಿಳಿಸ್ತಾರೆ. ಓಕೆ, ಈ 8ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ? ಹೀಗೆ 8ನೇ ಶ್ಲೋಕದಲ್ಲಿ ಎಲ್ಲ ಉಪದೇಶಗಳನ್ನ ಸಾರವನ್ನ ಹೇಳ್ತಾ ಇದ್ದಾರೆ. ಆಮೇಲೆ 9ನೇ ಶ್ಲೋಕದಲ್ಲಿ ಯಾವ್ಯಾವ್ದೆಲ್ಲ ಶ್ರೇಷ್ಠವಾದಂತಹ ಸ್ಥಳಗಳಿದೆ ಈ ವೃಂದಾವನದಲ್ಲಿ ಅನ್ನೋದನ್ನ ತಿಳಿಸ್ತಾರೆ. ಆಮೇಲೆ 10ನೇ ಶ್ಲೋಕ ಭಕ್ತರಲ್ಲಿ ಯಾರು ಶ್ರೇಷ್ಠರು, ಭಗವಂತನಿಗೆ ಅತಿ ಪ್ರಿಯರಾದವರು ಅನ್ನೋದನ್ನ ತಿಳಿಸ್ತಾರೆ. ಆಮೇಲೆ ಕೊನೆಯದಾಗಿ ಈ ಭಗವಂತನ ಪ್ರೇಮ ಪಡೆಯೋದು ಹೇಗೆ ಅನ್ನೋದನ್ನ ಹೇಳ್ತಾರೆ. ಸೊ ರಾಧಾ ಕುಂಡದಲ್ಲಿ ಕೇವಲ ಮಿಂದು ಅಷ್ಟಸಖಿಯರ ಮತ್ತೆ ಅಷ್ಟಸಖಿಯರ ಆಪ್ತ ಸೇವಕಿಯರ ರಾದಂತಹ ಮಂಜರಿಗಳ ಒಂದು ನಿರ್ದೇಶನ ಅಡಿಯಲ್ಲಿ ನಾವು ಸೇವೆಯನ್ನ ಮಾಡಿದಾಗ ನಾವು ಈ ಪ್ರೇಮ ಭಾವನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಸೊ ಇದ್ರ ಕುರಿತಾಗಿ ಮತ್ತೆ ಏನಾದ್ರೂ ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು. ಇವತ್ತಿನ ಸಾರಾಂಶದ ತರಗತಿ ಮುಗೀತು. ನೆಕ್ಸ್ಟ್ ವೀಕು ಪರೀಕ್ಷೆಯನ್ನ ಇಡೋಣ. ಸೊ ಪರೀಕ್ಷೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ಮಲ್ಟಿ ಚಾಯ್ಸ್ ಕ್ವೆಶನ್ಸ್ ಅನ್ನ ಕೊಡಲಾಗುತ್ತೆ. ಸೊ ಈಗ ನಾನು ಏನೆಲ್ಲ ಇವತ್ತು ನಿಮ್ಗೆ ವಿಷಯಗಳನ್ನ ತಿಳಿಸಿದ್ದೀನೋ ಈ ವಿಷಯಗಳ ಕುರಿತಾಗಿ ನಾನು ಪ್ರಶ್ನೆಯನ್ನ ಕೇಳುವಂತದ್ದು. ಯಾರಿಗೆ ಪ್ರಶ್ನೆ ಇದೆಯೋ ಅವರು ಹ್ಯಾಂಡ್ ರೈಸ್ ಮಾಡಿ. ಧನ್ಯವಾದ ಎಲ್ರಿಗೂ ಕೂಡ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಅನಂತ ಕೋಟಿ ವೈಷ್ಣವವೃಂದಕ್ಕೆ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಎಸ್ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಶ್ಲೋಕಗಳನ್ನ ಫಿಲ್ ಇನ್ ದ ಬ್ಲಾಂಕ್ಸ್ ತರ ಏನಾದ್ರು ಕೊಡ್ತೀರಾ? ಇಲ್ಲ ಇಲ್ಲ ಹಾಗೇನಿಲ್ಲ. ಧನ್ಯವಾದಗಳು. ನಾನು ಅದೊಂದು ಶ್ಲೋಕನ ಒಂದು ರೆಕಾರ್ಡ್ ಮಾಡಿ ಹಾಕ್ತೇನೆ ಗ್ರೂಪ್ ಅಲ್ಲಿ. ಅದು ನಿಮ್ಗೆ
ಕಂಠಸ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಮೊದಲೇ 4 ಶ್ಲೋಕ ಮುಖ್ಯವಾಗಿದೆ. ಎಲ್ಲನೂ ಹಾಕಿರ್ತೇನೆ. ನಿಮ್ಗೆ ಅದ್ರದ್ದು ಮೀಟರ್ ಗೊತ್ತಾಗುತ್ತೆ. ಓಕೆ ಮಾತಾಜಿ, ಧನ್ಯವಾದಗಳು. ಹೇಳಿ ಮಾತಾಜಿ. ಮಾತಾಜಿ ಇವತ್ತಿಂದು PDF ಕಳಿಸ್ತೀರಾ? ನನಗೆ ಬೇಕಾಗಿತ್ತು. ಯಾವ PDF ಮಾತಾಜಿ? ಇವತ್ ಪಾಠ ಮಾಡಿದಿರಲ್ಲ, ಅದ್ರ ಸ್ವಲ್ಪ ಬೇಕಾಗಿತ್ತು ನಮ್ಗೆ. ರೆಕಾರ್ಡಿಂಗ್ PDF ಆಗ್ಲಿ, ರೆಕಾರ್ಡಿಂಗ್ ರೆಕಾರ್ಡಿಂಗ್ ನನಗ್ ರೆಕಾರ್ಡಿಂಗ್ ಬೇಕು. ಕಳಿಸಿ ಮಾತಾಜಿ, ಧನ್ಯವಾದಗಳು.